नाटवी गलज्जल प्रवाह पावितस्थले कलेवलम्ब्य लम्बितां भुजङ्गतुङ्गमालिकान्तवड्डमड्डमड्डमन्निनादवड्डमर्वयं चकार चण्डताण्डवं तनोतु नः शिवः शिवं शिवं जटाभुजंग पिंगल स्फुरत्फणामणि प्रभा कदंब कुंकुमद्रव प्रलिप्त दिग्वधूमुखे मदान्द सिंधुर स्फुरत्वगुत्तरीय मेदुरे मनो विनोदमद्भुतं बिभर्तु भूत भर्तरि ओम नमः शिवाय। सदा शिवं भजाम्यहं सदा शिवं भजाम्यहम् ॐ नमः शिवाय। प्रफुल्ल नील पंकज प्रपंच कालिम प्रभावलंबिकंठ कंदली रुचि प्रबद्ध कंधरं स्मरच्छिदं पुरच्छिदं भवच्छिदं मखच्छिदं गजच्छिदान्धकच्छिदं तमन्तकच्छिदं भजे। अखर्व सर्व मंगला कला कदंब मंजरी रस प्रवाह माधुरी विजृंभणा मधुव्रतं स्मरान्तकं पुरान्तकं भवान्तकं मखान्तकं गजान्तकान्धकान्तकं तमन्तकान्तकं भजे। नित्यमेव मुक्तमुत्तमोत्तमं स्तवं पठन् स्मरन् ब्रुवन्नरो विशुद्धिमेति सन्ततं हरे गुरौ सुभक्तिमाशु याति नान्यथा गतिं विमोहनं हि देहिनां सुशङ्करस्य विमोहनं हि देहिनां सुशङ्करस्य विमोहनं हि देहिनां सुशङ्करस्य चिन्तनो। ತ್ಯಾಗಂ ಸರ್ ಇವರ ಶಾಲೆಯ ವಿದ್ಯಾರ್ಥಿನಿ ಸುಂದರ ನೃತ್ಯದ ಮೂಲಕ ನಮ್ಮೆಲ್ಲರನ್ನು ಸಾಂಸ್ಕೃತಿಕವಾಗಿ ಸ್ವಾಗತಿಸಿದ್ದಾರೆ. ಇವರ ಬಂಧು ಮಿತ್ರರೇ, ಈಗ ನಾವು ನಮ್ಮ ಸಮಾರಂಭವನ್ನು ಆರಂಭಿಸುತ್ತಿದ್ದೇವೆ. ಪ್ರಪ್ರಥಮವಾಗಿ ನಮ್ಮ ಅತಿಥಿಗಳಿಗೆ ವೇದಿಕೆಗೆ ನಾನು ಆಹ್ವಾನಿಸುತ್ತೇನೆ. ಜೆ.ಸಿ. ಲವಿನಾ ದಾಂತಿ, ಪ್ರಾಜೆಕ್ಟ್ ಡೈರೆಕ್ಟರ್. ಜೆ.ಸಿ. ಪ್ರತಿಮಾ ಹೆಬ್ಬಾರ್, ಕಾರ್ಯದರ್ಶಿ. ಜೆ.ಸಿ. ಪವಿತ್ರ ಗಣೇಶ್, ಐಪಿಪಿ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್. ಕೈ ಚಪ್ಪಾಳೆ ಜೋರಾಗಿ. ಜೆ.ಸಿ. ಜೆಪಿಎಫ್ ಫ್ರಾಂಕಿ ಫ್ರಾನ್ಸಿಸ್ ಕುಟಿನ್ನ, ಅಧ್ಯಕ್ಷರು. ಜೆ.ಸಿ. ತ್ಯಾಗಂ ಹರೇಕಳ, ಸ್ಥಾಪಕಾಧ್ಯಕ್ಷರು. ಜೆ.ಸಿ. ಆನಂದ್ ಕೆ ಅಸೈಗೋಳಿ, ಗೌರವ ಸಲಹೆಗಾರರು. ಜೆ.ಸಿ. ರವೀಂದ್ರ ರೈ, ಗೌರವ ಸಲಹೆಗಾರರು. ಜೆ.ಸಿ. ಬಾದ್ಶಾ ಸಾಂಬಾರ್ ತೋಟ, ವಲಯ ನಿರ್ದೇಶಕರು, ಜೆ.ಸಿ. ವೀಕ್. ಜೆ.ಸಿ. ದೀಪಕ್ ಗಂಗೊಳ್ಳಿ, ZP ಇವರ ಆಪ್ತರು, ಅಸಿಸ್ಟೆಂಟ್. ಜೆ.ಸಿ. ಶರತ್ ಕುಮಾರ್, ವಲಯ ಉಪಾಧ್ಯಕ್ಷರು. ಹಾಗೆಯೇ ಜೋರಾಗಿ ಕೈ ಚಪ್ಪಾಳೆಯೊಂದಿಗೆ ನಾವು ಸ್ವಾಗತಿಸೋಣ ನಮ್ಮ ವಲಯಾಧ್ಯಕ್ಷರಾದ JCI PPP ಸೌಜನ್ಯ ಹೆಗ್ಡೆ ಅವರು. ಜೋರಾಗಿ ಕೈ ಚಪ್ಪಾಳೆ. ನಮ್ಮ ವಲಯದ ಪ್ರಪ್ರಥಮ ಮಹಿಳೆಯ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ತುಂಬ ಸಂತೋಷ ಮೇಡಮ್, ತುಂಬ ಸಂತೋಷ. ಆತ್ಮೀಯ ಸ್ವಾಗತ. ಓವರ್ ಟು ಚೇರ್.
ಎಲ್ಲರಿಗೂ ಶುಭ ನಮನಗಳು. ನಾನು JCJFP ಫ್ರಾಂಕಿ ಫ್ರಾನ್ಸಿಸ್ ಕೊಟ್ಟಿನ ಈ ದಿನದ ಕಾರ್ಯಕ್ರಮವನ್ನು ಸುಸ್ಥಿತಿಗೆ ತರ್ತಾ ಇದ್ದೇನೆ. ಕಾರ್ಯಕ್ರಮ ಮೊದಲು JC ವಾಣಿ JC ನಳಿನಗಟ್ಟಿ ಇವರಿಂದ. ವಿಶ್ವಾಸವು ಮಾನವ ಜೀವನಕ್ಕೆ ಅರ್ಥವನ್ನು ಉದ್ದೇಶವನ್ನು ನೀಡುತ್ತದೆ. ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಮೀರಿದೆ. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ ಹೀಗೆಂದು ನಾವು ನಂಬುತ್ತೇವೆ. ಕಾರ್ಯಕ್ರಮದ ಮುಂದಿನಂಗ ಬಂದಂಥ ಅತಿಥಿಗಳನ್ನು ಸ್ವಾಗತಿಸುವುದು ಅಧ್ಯಕ್ಷರು JC ಮಂಗಳ ಗಂಗೋತ್ರಿ. ಆತ್ಮೀಯರೇ, ತಮಗೆಲ್ಲರಿಗೂ ಶುಭ ದಿನದ ಶುಭ ನಮನಗಳು. JCI ಮಂಗಳ ಗಂಗೋತ್ರಿಯ ವಲಯ ಅಧ್ಯಕ್ಷರ ಅಧಿಕೃತ ಭೇಟಿಯ ಸುಂದರ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು, ಅದೇ ರೀತಿ ವೇದಿಕೆಯಲ್ಲಿ ಮುಂಭಾಗದಲ್ಲಿರುವಂತಹ ಎಲ್ಲ ಈ ದಿನ ಸಲ್ಯೂಟ್ ದ ಸೈಲೆಂಟ್ ಪುರಸ್ಕಾರ ಪಡೆಯಲಿಕ್ಕೆ ಇರುವಂತಹ ನಮ್ಮ 5 ಜನ ಸನ್ಮಾನಿತರನ್ನು, ಅದೇ ರೀತಿ ಇಲ್ಲಿ ಬಂದಂತಹ ಪ್ರತಿಭಾ ಪುರಸ್ಕಾರದ ಈ ವಿದ್ಯಾರ್ಥಿಗಳನ್ನು, ಹೆತ್ತವರನ್ನು ನಾನು ಗೌರವಪೂರ್ವಕವಾಗಿ ಸ್ವಾಗತಿಸಲು ಇಚ್ಛೆಪಡ್ತಾ ಇದ್ದೇನೆ. ಕಾರ್ಯಕ್ರಮದ ಮೊದಲು ಆತ್ಮೀಯರೇ, ನಮ್ಮ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ವೇದಿಕೆಯಲ್ಲಿದ್ದಾರೆ. ನಮ್ಮ JC ಮಂಗಳ ಗಂಗೋತ್ರಿಗೆ ಭೇಟಿ ನೀಡಿ ಈ ವಲಯದಲ್ಲಿ ಮಿಂಚೂಣಿಯಲ್ಲಿರುವಂತಹ ಒಂದು ರಾಣಿ ಜೇನು ಅಂತ ಹೇಳ್ತೀವಿ ನಾವು ಯಾವಾಗಲೂ. ಯಾಕಂದರೆ ಒಂದು ರಾಣಿ ಜೇನುಗೂಡಿನ ಒಂದು ರಾಣಿ ಇದ್ದರೆ ಅದು ಎಲ್ಲ ಜೇನು ಒಟ್ಟಿಗೆ ಸೇರಿದರೆ ಅದು ಜೇನು ಬರುತ್ತದಂತೆ. ಅದೇ ರೀತಿ ನಮ್ಮ ವಲಯದಲ್ಲಿ ಮಿಂಚುತ್ತಿರುವಂತಹ ನಮ್ಮೆಲ್ಲರ ಪ್ರೀತಿಯ ನಮ್ಮೆಲ್ಲರ ರಾಣಿ ಜೇನುದ ವಲಯ 15ರ PPP JC ಸೌಜನ್ಯ ಹೆಗಡೆ ಮೇಡಮ್ JC ಮಂಗಳ ಗಂಗೋತ್ರಿ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದೆ. ಅದೇ ರೀತಿ ನಮ್ಮ ಜೊತೆಗೆ ಇದ್ದಾರೆ ನಮ್ಮ JC ವಲಯ 15ರ ರೀಜನ್ ಅಪ್ ಇದರ ZVP ವಲಯ ಉಪಾಧ್ಯಕ್ಷರಾದಂತಹ ನಮ್ಮ ಲೋಮನ ನಮ್ಮ ಘಟಕವನ್ನು ಪ್ರತಿಯೊಂದು ವಿಷಯದಲ್ಲಿ ಮಾರ್ಗದರ್ಶಕರಾಗಿ ಹೊರದಿಂಬಿಸಿ ನಮ್ಮ ಲೋಮನ ಉತ್ತಮ ರೀತಿಯಲ್ಲಿ ಮುನ್ನಡೆಸಲು ನಮಗೆ ಸಹಕಾರ ನೀಡಿದಂತಹ JC ಸೆನೆಟರ್ ಶರತ್ ಕುಮಾರ್ ಸರ್, ತಮಗೂ ಆಧಾರಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ. ಅದೇ ರೀತಿ ನಮ್ಮ ಜೊತೆಗಿದ್ದಾರೆ JC ವಲಯ 15ರ ಉಪಾಧ್ಯಕ್ಷರ EP ಅಂದರೆ ಅಧ್ಯಕ್ಷರ PA ಅಂತ ಹೇಳೋದು ನಾವು, ಅಧ್ಯಕ್ಷರ PA. ಯಾಕಂದರೆ ನನಗೆ ತುಂಬ ಆತ್ಮೀಯರು. ನನಗೆ JC ಇದರಲ್ಲಿ ಸೇರಿಕೊಂಡಾಗ ನನಗೆ ಎಲ್ಲರೂ ಆತ್ಮೀಯರಾಗಿದ್ದಾರೆ. ಆದರೆ ಈ ವರ್ಷ ಕೂಡ ನಮ್ಮ ದೀಪಕ್ ಗಂಗೊಳಿಗವರ ಭಾರಿ ಆತ್ಮೀಯರು. ಅವರು ನನಗೆ ಖುಷಿಯಾಗೋದು, ಯಾಕಂದರೆ ಅವ್ರ ಕ್ಯಾಪ್, ನಾನು ಮೊದಲಿಂದ ಅವ್ರ ಕ್ಯಾಪ್ ಮೇಲೆ ತುಂಬ ಕಣ್ಣಿಟ್ಟಿದ್ದೇನೆ. ಏನಂತ ನನಗೆ ಗೊತ್ತಿಲ್ಲ, ಯಾಕೆ ಇಡ್ತಾರೆ ನನಗೆ ಗೊತ್ತಿಲ್ಲ. ಆದರೆ ಕ್ಯಾಪ್ ಇಟ್ಟಿದ್ದರಿಂದ ಇನ್ನೊಬ್ಬರಿಗೆ ಕ್ಯಾಪ್ ಇಡೋದಿಲ್ಲ ಅವರು. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಿದ್ದಾರೆ. ಅವರು ಕೂಡ ದೀಪಕ್ ಗಂಗೊಳ್ಳಿ ಇವನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿ. ನಮ್ಮ ವಲಯದ ಪೂರ್ವ ಅಧ್ಯಕ್ಷರು, ಅದೇ ರೀತಿ ವಲಯ ಮಂಡಳಿಯ ಸದಸ್ಯರಾದಂಥ JC ಬಾಸಾ ಸಾಂಬಾರ್ ತೋಟ, ಇವರು ಕೂಡ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿದ್ದಾರೆ ನಮ್ಮ ಗೌರವ ಸಲಹೆಗಾರರಾದಂತಹ ನಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರು ರವೀಂದ್ರ ರೈ ಸರ್, ನಿಮಗೂ ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ. ನಮ್ಮೆಲ್ಲರ JC ಮಂಗಳ ಗಂಗೋತ್ರಿಯ ಮಾರ್ಗದರ್ಶಕರಾದಂತಹ ಆನಂದ್ ಕೆ ಅಸೇಗೊಳಿ ಇವನು ಕೂಡ. ಅದೇ ರೀತಿ ಇಲ್ಲಿ ಪ್ರತಿಭಾ ಪುರಸ್ಕಾರ ಸುಮಾರು 10 ಮಕ್ಕಳಿಗೆ ನಾವು ಆಯ್ಕೆ ಮಾಡಿದೆ. ಪ್ರತಿಯೊಂದು ಶಾಲೆಯಲ್ಲಿ ಒಂದೊಂದು ಕನ್ನಡ ಮಾಧ್ಯಮದ ಮಕ್ಕಳನ್ನು ಕೂಡ, PUCಯಲ್ಲಿ 2 ಮಕ್ಕಳನ್ನು ನಾವು ಆಯ್ಕೆ ಮಾಡಿದ್ದೇವೆ. ಈ 10 ಮಕ್ಕಳನ್ನು ಕೂಡ ನಾವು ಇವತ್ತು ಸನ್ಮಾನಿಸಿ ಗೌರವಿಸಲಿಕ್ಕಿದ್ದಾರೆ. ಅವರ ಜೊತೆ ಅವರ ಹೆತ್ತವರು ಕೂಡ ನಮ್ಮ ಈ ಸಭೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ನಾನು ಆತ್ಮೀಯವಾಗಿ, ಹೆತ್ತವರಿಗೂ ಮತ್ತು ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿದಂಥ ಮಕ್ಕಳಿಗೂ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ದಿನ ನಾವು ಸನ್ಮಾನಿಸಲಿಕ್ಕಿದ್ದೇವೆ. ಒಂದು ಸನ್ಮಾನ, ಯೋಗ ಅಂದರೆ ಎಲ್ಲರಿಗೂ ಗೊತ್ತು. ನಮ್ಮ ದೇಹಕ್ಕೆ ಪರಿಪೂರ್ಣವಾದಂದರೆ ಯೋಗ. ಅದೆಲ್ಲರಿಗೆ ನಾವು ಪ್ರತಿಯೊಬ್ಬರು ಮಾಡಬೇಕಾದ್ರೆ ಯೋಗ. ಆದರೆ ಯೋಗದಲ್ಲಿ ಗಿನ್ನಿಸ್ ದಾಖಲೆ ಮಾಡಿ ಸಾಧನೆ ಮಾಡಿ ನಮ್ಮ ಈ ಅಸೇಗೊಳಿ ಪರಿಸರದಲ್ಲಿ ಒಂದು ಮಹತ್ವವಾದ ಸಾಧನೆ ಮಾಡಿದಂಥ ಕುಮಾರಿ ವಿನಂತಿ ಹರಿಕಾಂತ್ ಇವರಿಗೆ ನಾನು ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ದಯವಿಟ್ಟು ಎದ್ದು ನಿಲ್ಲೋದು.
ಬಹಳ ಒಂದು ಹೆಮ್ಮೆ. ಇಂಥ ಒಂದು ತಂದೆಯವರು ಇಂಥ ಒಂದು ಮಗಳನ್ನು ಪಡೆದು ಅಂತ ಹೇಳಿದರೆ ನಿಜವಾಗ್ಲೂ ನಮಗೆಲ್ಲರಿಗೆ ಹೆಮ್ಮೆ. ಇಂಥ ಮಗಳು ಎಲ್ಲರಿಗೆ ಪ್ರತಿಯೊಂದು ಮನೆಯೂ ಕೂಡ ಹುಟ್ಟಿ ಬರಲಿ ಎಂದು ನಾನು ಆಶಿಸ್ತೇನೆ. ಅದೇ ರೀತಿ ಇದರಿಂದ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರೂ ಕೂಡ ನನ್ನ ಎಲ್ಲ JC ಮಂಗಳ ಗಂಗೋತ್ರಿಯ ಅದೇ ರೀತಿ ವಿವಿಧ ಸಂಘಟನೆಯ ಸದಸ್ಯರು ಕೂಡ ನಮ್ಮ ಜೊತೆಗಿದ್ದಾರೆ. ಎಲ್ಲರಿಗೂ ನಾನು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದ ಸ್ವಾಗತ ಭಾಷಣ ಕೊನೆಗೊಳಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ. ತಮಗೆಲ್ಲ ಗೊತ್ತಿರುವ ಹಾಗೆ ಇದೊಂದು ಸಣ್ಣ ಒಂದು ಸಂಸ್ಕಾರಬದ್ಧ ಕಾರ್ಯಕ್ರಮ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಾಧನೆ ಮಾಡಿದಾಗ ನಾವು ಅವರನ್ನು ಅಭಿನಂದಿಸಬೇಕು. ಅದು ಅಭಿನಂದಿಸುವಂಥದ್ದು ನಮ್ಮ ಮನುಷ್ಯತ್ವ ಅಂತ ಕರೀತೇವೆ. ಯಾಕೆಂದರೆ ಇನ್ನಷ್ಟು ಸಾಧನೆ ಮೂಡಲಿ ಅಂತ ಒಂದು ಆದರೆ, ಮತ್ತೊಂದು ಅದನ್ನು ನೋಡಿ ಪ್ರತಿಯೊಬ್ಬರು ಕೂಡ ಕಲಿಯಬೇಕು. ಇವತ್ತು ಸೌಜನ್ಯ ಹೆಗ್ಡೆ ಅವರನ್ನು ನಾವು ಅಭಿನಂದಿಸಲಿಕ್ಕೆ ನಾವೇ ಅವರ ಹತ್ರ ಡೇಟ್ ತಗೊಂಡು ಕಾದು ಅವರು ನಮ್ಮ ಡೇಟಿಗೆ ಸಿಗುವುದಿಲ್ಲ, ಅವರ ಡೇಟನ್ನು ನೋಡಬೇಕು. ಅದು ಸುಲಭ ಅಲ್ಲ ಇವರು ಬರುವುದಿದ್ರೆ. ನಾನು ಮೊದಲು ನಿಮಗೆ ಹೇಳಿದ್ದೇನೆ, ಅಂಥವರನ್ನು ನಾವು ಒಂದು ಕರೆದು ಅಂತ ಹೇಳಿದ್ರು ಕೂಡ ನಮ್ಮ ಭಾಗ್ಯ. ಒಂದು, ಅವರು ಅಷ್ಟು ಬ್ಯುಸಿ ಇರ್ತಾರೆ, ಒಂದು ಕಡೆ ಉದ್ಯಮಿ ಆಗಿದ್ದಾರೆ, ಮತ್ತೊಂದು ಕಡೆ ಅವರ ಸಾಧನೆಯನ್ನು ಮತ್ತು ನೀವು ಸಾಧನಾ ಪತ್ರದಲ್ಲಿ ನೀವು ಕೇಳ್ತೀರಿ, ಈ ಸಣ್ಣ ಪುಟಾಣಿ ಅಂದರೆ ಈ ಸಣ್ಣ ಕಿರಿ ವಯಸ್ಸಿನಲ್ಲಿ ಅವರು ಮಾಡಿದ ಸಾಧನೆ ಅಂತ ಹೇಳಿದರೆ, ಒಂದು ಕಡೆ ಮದುವೆನೂ ಆಗಿದೆ, ಅದು ಬೇರೆ ಪ್ರಶ್ನೆ, ಅದು ಕೂಡ ದೊಡ್ಡ ಸಾಧನೆ ಆ ಟೈಮಲ್ಲಿ ಅದನ್ನು ಆಗಬೇಕು ಅಂತಾದರೆ. ಪ್ಲಸ್ ಅವರ ಆ ಮಾಡಿದ ಸಾಧನೆಯನ್ನೆಲ್ಲ ಇವತ್ತು ನಾವು ಅವರನ್ನು ಕೊಂಡಾಡಬೇಕು. ನಮ್ಮ ಘಟಕದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನೋಡಿ, ಇವತ್ತು ಎಲ್ಲ ಪೂರ್ವಾಧ್ಯಕ್ಷರು ಬಂದಿದ್ದಾರೆ, ಎಲ್ಲ JC ಸದಸ್ಯರುಗಳು ಬಂದಿದ್ದಾರೆ ಅಂತ ಹೇಳಿದರೆ ಅವರು ಆ ಸೌಜನ್ಯ ಹೆಗ್ಡೆಯವರು ನಮ್ಮ ಇಡೀ ಮಾಡಿದಂಥ ಸಾಧನೆಯನ್ನು ಇವತ್ತು ನಾವು ಪ್ರೇರೇಪಿಸಲಿಕ್ಕೆ. ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೇವೆ ಬಂಧುಗಳೇ. ಅದರೊಟ್ಟಿಗೆ 2-3 ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದೆ. ಯಾಕೆಂತ ಹೇಳಿದ್ರೆ ವಲಯ ಅಧ್ಯಕ್ಷರ ಅವರ ಉಪಸ್ಥಿತಿಯಲ್ಲಿ ನಿಮ್ಮನ್ನು ಗೌರವಿಸುವ ಒಂದು ಸಣ್ಣ ಪುಟಾಣಿ ಬಾಲೆ ನೋಡಿ, ಅವಳು ಇವತ್ತು 5 ವರ್ಷ ಆಗಲಿಲ್ಲ, ಅವ್ರು 4 ವರ್ಷದಲ್ಲೇ ದೊಡ್ಡ ಒಂದು ಇಂಡಿಯನ್ ಬುಕ್ ಆಫ್ ರೆಕಾರ್ಡಲ್ಲಿ ದಾಖಲೆ ಮಾಡಿದ್ದಾಳೆ. ಅಂದರೆ ಆ ಉಷ್ಟ್ರಾಸನದಲ್ಲಿ ಯೋಗಾಸನ ಭಂಗಿಯಲ್ಲಿ 5 ನಿಮಿಷ 13 ಸೆಕೆಂಡು ನಿಂತ್ಕೊಂಡಿದ್ದಾಳೆ. ನಾವು 1 ನಿಮಿಷ ನಿಲ್ಲುವಾಗಲೇ ನಮ್ಮ ಹೊಟ್ಟೆ ಗಡ ಅಲ್ಲಿ ಬರ್ತದೆ. ಆ ಸಣ್ಣ ಮಗು ಶಾಲೆ ಕೂಡ ಹೋಗಲಿಲ್ಲ ಅವರು. ಅಂಥ ಒಂದು ಮಗು ಇವತ್ತು ಅಂಥ ಒಂದು ರೆಕಾರ್ಡ್ ಮಾಡೋದನ್ನು ನಾವು ಇವತ್ತು ಸೌಜನ್ಯ ಮೇಡಮ್ ಹತ್ರ ಸನ್ಮಾನಿಸಬೇಕು ಅಂತ ಹೇಳಿದರೆ ದೊಡ್ಡ ಒಂದು ವಿಚಾರ. ಹಾಗಾಗಿ ಇವತ್ತು ಸೌಜನ್ಯ ಮೇಡಮ್ಮೇ ನಮಗೆ ಮೇಯ್ನ್ ಗೆಸ್ಟ್. ಇವತ್ತು ಯಾರು ಅತಿಥಿಗಳಲ್ಲ, ಎಲ್ಲ ನಮ್ಮವರೇ, ಎಲ್ಲ ವೇದಿಕೆಯಲ್ಲಿರುವವರು. ಇವತ್ತು ಮೇಯ್ನ್ ಗೆಸ್ಟ್ ಯಾರಪ್ಪ ಅಂತ ಹೇಳಿದರೆ ಅದು ಸೌಜನ್ಯ ಹೆಗ್ಡೆ ಅವರು. ನಾನು ಒಂದೇ ಮಾತು ಅವರ ಬಗ್ಗೆ ಮತ್ತು ನಮ್ಮ ಚಾಪ್ಟರ್ನ ಬಗ್ಗೆ ಪ್ರಸ್ತಾವನೆಯಲ್ಲಿ 2 ಮಾತು 5 ನಿಮಿಷದಲ್ಲಿ ಮುಗಿಸ್ತೇನೆ. ಬಂಧುಗಳೇ, ಒಬ್ಬ ವ್ಯಕ್ತಿಯಲ್ಲಿ ಮುಖ್ಯವಾಗಿ ಬದ್ಧತೆ ಬೇಕು, ಡೆಡಿಕೇಶನ್ ವೆರಿ ವೆರಿ ಇಂಪಾರ್ಟೆಂಟ್, ತಮಗೆಲ್ಲ ಗೊತ್ತಿದೆ. 2ನೇದು ಆತ್ಮವಿಶ್ವಾಸ ಬೇಕು, 3ನೇದು ಮುಗುಳ್ನೆಗೆ ಬೇಕು, 4ನೇದು ಶ್ರದ್ಧೆ ಬೇಕು, 5ನೇದು ಮಾತಿನ ಒಂದು ಒಳ್ಳೆ ಮಾತನಾಡುವಂಥ ಒಂದು ಗುಣವನ್ನು ಅಳವಡಿಸ್ಕೊಳ್ಳು. ಈ 5 ಅಂಶಗಳು ಒಬ್ಬ ವ್ಯಕ್ತಿಯಲ್ಲಿದ್ದರೆ ಆ ವ್ಯಕ್ತಿಯನ್ನು ಜನರು ಗೌರವಿಸ್ತಾರೆ ಅಂತೇಳಿ. ಅವರೇ ಹೋಗಿಕೊಂಡು ದಂಡಕ್ಕೆ ನಾನು ಈ ಸಾಧನೆ ಮಾಡಿದ್ದೇನೆ ಅಂತ ಹೇಳೋದಲ್ಲ, ಊರೇ ಅವರನ್ನು ಅಭಿನಂದಿಸಂತ ಹೇಳಲಿಕ್ಕೆ ಒಂದು ಸಾಕ್ಷಿ ಯಾರು ಅಂತ ಹೇಳಿದರೆ ಅದು ನಮ್ಮ ಸೌಜನ್ಯ ಹೆಗ್ಡೆಯವರು. ಸೌಜನ್ಯ ಅವರು ಅಂತ ಹೇಳಿದರೆ ರಾಷ್ಟ್ರಪತಿ ಅವಾರ್ಡ್ ಗೈಡಲ್ಲಿ. ನಾನು ಮೊದಲು ಹೇಳ್ತಾ ಇರ್ಬೇಕಾದ್ರೆ ಸೌಜನ್ಯ ಅಂತ ಹೇಳೋದು ನಮಗೆ ಗೊತ್ತಿಲ್ಲ, ಇವರು ಉಡುಪಿಯವರು ಅಂತ ಫಸ್ಟ್ಗೆ ನೆನೆಸಿದ್ದೆ ನಾನು, ಕುಂದಾಪುರ ಕಡೆಯವರು ಅಂತೇಳಿ. ಯಾಕೆ ಅಂತ ಹೇಳಿದರೆ ಎಲ್ಲ ಜಾಸ್ತಿ ಆದದ್ದು ಆ ಕಡೆ ಅಧ್ಯಕ್ಷರು. ಈ ಸರ್ತಿ ಹಾಗೆ ಆಗ್ತದೋ ಏನೋ, ಕಳೆದ ವರ್ಷ ಈಗ ಆಯಿತು ಅಂತೇಳಿ ನೆಲೆಸ್ಕೊಂಡು ಮೊದಲು ಮತ್ತೆ ಚಾಪ್ಟ್ರಿಗೆ ಬಂದಾಗ ಗೊತ್ತಾಯಿತು. ಮತ್ತು ನಾವು ಹೀಗೆ ಮಾತಾಡುವಾಗ ನಮ್ಮ ಪ್ರತಿಮ್ ಅಂತ ಒಬ್ಬರು ಇದ್ದಾರೆ, ಅವರು ನಮ್ಮ ಗೈಡಲ್ಲಿ ಅವರು ರಾಷ್ಟ್ರಪತಿ ಅವಾರ್ಡ್ ಪಡೆದ ಹುಡುಗಿ ಅಂತ ಹೇಳಿದರು. ಅಬ್ಬಾ, ನಮಗೆ ಆಗ ಅನಿಸ್ತಿತ್ತು. ನಾನು ಕೂಡ ಒಬ್ಬ ಸ್ಕೌಟ್ ಮಾಸ್ಟರ್ ಆಗಿ ನನಗೆ ಬಹಳ ಹೆಮ್ಮೆ ಆಯಿತು. ಆ ಒಂದು ಮೀಟಿಂಗಲ್ಲಿ ನಾನು ಕೂಡ ಹೇಳಿದೆ, ಹಾಗಾದರೆ ನನಗೂ ಒಂದು ಕಿರೀಟ ಬಂದಾಗೆ. ಯಾಕೆಂದರೆ ನಾನು ಕೂಡ ಒಬ್ಬ ರಾಜ್ಯ ತರಬೇತುದಾರರಾಗಿ ಒಂದು ರಾಷ್ಟ್ರಪತಿ ಅವಾರ್ಡ್ ಪಡೆದಂಥ ಒಬ್ಬ ವಿದ್ಯಾರ್ಥಿನಿ ಇವತ್ತು JCಯ ವಲಯಾಧ್ಯಕ್ಷರಾಗೋದು ಅಂತ ಹೇಳಿದ್ರೆ ಬಹಳ ಹೆಮ್ಮೆ. ಹಾಗಾಗಿ ಅವರನ್ನು ನಾವು ಚಾಪ್ಟ್ರಿಗೆ ಕರೆಸ್ಕೊಳ್ಳೋದೇ ಭಾಳ ದೊಡ್ಡ ಹೆಮ್ಮೆ. ಹಾಗಾಗಿ ಇವತ್ತು ಅವರು ಬಂದಿದ್ದಾರೆ, ನಮಗೆ ಬಹಳ ಖುಷಿ. ಅವರಲ್ಲಿ ಆ ಒಂದು 5 ಅಂಶಗಳು ಮುಖ್ಯವಾಗಿದೆ. ಅದು ಯಾವುದಿಲ್ಲ ಅಂತ ನೋಡುವಾಗಲೇ ನಿಮಗೆ ಗೊತ್ತುಂಟು. ಅದೆಲ್ಲ ಅಂಶಗಳು ಇದ್ದರೆ ಅವರು ಆಟೋಮೆಟಿಕ್ ನಮ್ಮನ್ನು ಸಮಾಜ ಗುರುತಿಸ್ತದೆ. ಸಮಾಜಕ್ಕೆ ಏನಾದರೂ ನಾವು ಕೊಡಬೇಕು. ನಾವು ಬಂದದ್ದು ಹೋಗುವುದು ಎಲ್ಲ ಸಹಜ, ಹೋದಾಗ ನಮ್ಮ ಹೆಸರು ಇರಬೇಕಾಗ್ತದೆ ಅಲ್ವಾ? ಹಾಗಿರುವಾಗ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ. ಅವರಿಂದ ಇನ್ನೂ ಕೂಡ ಆಗ್ತದೆ. ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ನಮ್ಮ ಆಸೆ. ರಾಷ್ಟ್ರ ಮಟ್ಟದಲ್ಲಿ ಆಗಿ ನ್ಯಾಟ್ಕಾನ್ನಲ್ಲಿ ಕೂಡ ಒಂದು ದಿನ ಅವರು ರಾಷ್ಟ್ರ ಅಧ್ಯಕ್ಷರಾಗಿ ಮೂಡಿ ಬರಬೇಕು ಅಂತೇಳಿ ಕರತಾಳದೊಂದಿಗೆ ಇವತ್ತು ನಾವು ಆಶೀರ್ವಾದ ಮಾಡುವ. ಮುಂದಕ್ಕೆ ಅವರ ತಂದೆಯವರಿದ್ದಾರೆ, ಅವರಿಗೆ ಒಳ್ಳೆಯ ಒಂದು ಬ್ಯಾಕ್ಗ್ರೌಂಡ್ ಇದೆ, ಅದು ಇಂಪಾರ್ಟೆಂಟ್. ಎಲ್ಲ ಉಂಟು ಅವರಿಗೆ, ದೇವರು ಒಳ್ಳೆ ರೀತಿಯಲ್ಲಿ ಅವರಿಗೆ ಎಲ್ಲವನ್ನ ಕೊಟ್ಟಿದ್ದಾನೆ. ಹಾಗಾಗಿ ಅದನ್ನು ಚಂದ ಮಾಡಿ ಉಪಯೋಗಿಸುವಂಥ ಗುಣ ಕೆಲವರಿಗೆ ಕೊಟ್ಟರು ಕೂಡ ಉಪಯೋಗಿಸ್ಲಿಕ್ಕೆ ಗೊತ್ತಿಲ್ಲ, ಬೇಡದಕ್ಕೆ ಉಪಯೋಗಿಸಿ ಎಲ್ಲೋ ಪೇಪರಲ್ಲಿ ಬೇರೆ ರೀತಿಯಲ್ಲಿ ಬರುವ ಹಾಗೆ ಮಾಡ್ತಾರೆ. ಬಟ್ ಇವರು ಹಾಗೆಲ್ಲ ಒಳ್ಳೆಯತನಕ್ಕೆ ಉಪಯೋಗಿಸಿಕೊಂಡು ಇವತ್ತು ಒಳ್ಳೆ ರೀತಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರಿಗೆ ವಿಶೇಷವಾಗಿ ಘಟಕದ ಪರವಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಪ್ರಾಂಕೀಯವರ ಬಗ್ಗೆ ಒಂದು ಮಾತು ಹೇಳಿ ನನ್ನ ಕಾರ್ಯಕ್ರಮ ಇದನ್ನು ಮುಗಿಸ್ತೇನೆ. ಪ್ರಸ್ತಾವನೆಯಲ್ಲಿ ಬಂಧುಗಳೇ, ಈ ವರ್ಷ 13ನೇ ವರ್ಷ ನಮ್ಮ ಈ ಒಂದು ಘಟಕಕ್ಕೆ ನಮಗೆ ಹೆಮ್ಮೆ ಅನಿಸ್ತದೆ. ಯಾಕೆಂದರೆ 13 ವರ್ಷ ಕಳೆದದ್ದು ಗೊತ್ತೇ ಆಗಲಿಲ್ಲ. ಒಂದೊಂದು ಅಧ್ಯಕ್ಷರು ಬೇರೆ ಬೇರೆ ರೀತಿಯಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಅದರಲ್ಲಿ 2 ಮಾತೇ ಇಲ್ಲ. ಬೇರೆ ಬೇರೆ ರೀತಿಯಲ್ಲಿ ಒಂದೊಂದು ಪ್ರಾಜೆಕ್ಟ್ ತಗೊಂಡು ಅದರಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ನಮ್ಮ ಪ್ರಭಾಕರನ್ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು. 100% ಎಫಿಷಿಯನ್ಸಿ ಮಾಡಿದಂಥ ಒಬ್ಬ ಅಧ್ಯಕ್ಷರಾಗಿ, ಪೂರ್ವ ಅಧ್ಯಕ್ಷರಾಗಿ ಬಹಳ ಒಳ್ಳೆಯ ಸಾಧನೆ ಮಾಡಿ.
ಹರೀಶ್ ಮಾಸ್ಟರ್ ನೆನಪಿಸ್ಕೊಳ್ಳಿ, ಮೋಹನ್ ಶಿರ್ಲಾಲ್ ನೆನಪಿಸ್ಕೊಳ್ಳಿ, ಎಲ್ಲರನ್ನು ನಮ್ಮ ಒಳ್ಳೆಯರನ್ನೇ ನೆನಪಿಸ್ಕೊಳ್ಳಿ, ವಸಂತ ಕೋಡಿಯವರು ಎಲ್ಲರೂ ಕೂಡ ಒಂದೊಂದು ಕ್ಷೇತ್ರವನ್ನು ಹಿಡಿದುಕೊಂಡು ಒಬ್ಬರು ಟ್ರೈನಿಂಗೇ ಮಾಡಿದರು. ಸರಿಸುಮಾರು ಒಂದು 50ಕ್ಕಿಂತಲೂ ಹೆಚ್ಚು ಉಳ್ಳಾಲ ವಲಯದ ಎಲ್ಲ ಶಾಲೆಗಳಲ್ಲಿ ಟ್ರೈನಿಂಗ್ ಮಾಡಿದಂಥ ಒಬ್ಬ ಅಧ್ಯಕ್ಷರು ಕೂಡ ನಮ್ಮ ಘಟಕದಲ್ಲಿದ್ದರು. ಆದರೆ ಇವರೊಬ್ಬರು ವಿಭಿನ್ನ ವ್ಯಕ್ತಿ. ನಮ್ಮ ಫ್ರಾಂಕಿ ಫ್ರಾನ್ಸಿಸ್ ಗುಟ್ಟಿನ ಅವರು ಒಬ್ಬ ವಿಭಿನ್ನ. ಯಾಕೆ ಅಂತ ಹೇಳಿದ್ರೆ ಆ ಮನುಷ್ಯ ಒಬ್ಬರು ಕ್ರಿಶ್ಚಿಯನ್. ಇವತ್ತು ಮಾಡಿದಂಥ ಸಾಧನೆಗಳು ತುಂಬ ಮಂದಿ ಅವರಿಗೆ ಯಾರಿಗೆ ಏನೇನು ಮಾಡಬೇಕು ಎಲ್ಲ ಹಿಂದೂಗಳಿಗೆ 90% ಹಿಂದೂಗಳು. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತಂದರೆ ಅವರಿಗೆ ಆ ಒಂದು ಕಲ್ಮಶ ಇಲ್ಲ ಮನಸ್ಸಿನಲ್ಲಿ. ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆ. ಯಾರು ಅಸಹಾಯಕರಿದ್ದಾರೆ, ಯಾರು ನಿಜವಾಗಿ ಕಷ್ಟದಲ್ಲಿದ್ದಾರೆ ಅವರಿಗೆ ಮನೆಗೆ ಹೋಗಿ ಗೌರವಿಸುವಂಥ ಗುಣ ಆ ದೇವರು ಕೊಟ್ಟಂಥ ಗುಣ ಅದು. ಅವರು ಖಾಲಿ ಫೋಟೋಗೋಸ್ಕರ ಅಥವಾ ಪೇಪರಲ್ಲಿ ಬರ್ತದೆ ಅಂತೇಳಿ ಗೌರವಿಸೋದಲ್ಲ. ಅವರು ಎಷ್ಟೋ ಇದನ್ನು ಅವರು ಪೇಪರಲ್ಲಿ ಕೂಡ ಹಾಕಲಿಲ್ಲ, ಇದರಲ್ಲಿ ಹಾಕಲಿಲ್ಲ. ಕೇಳಿದರೆ ಹೇಳ್ತಾರೆ, ಯಾವಾಗ ಸಂಡೇ ಫೋನ್ ಮಾಡುವಾಗ ನಾನು ಎಲ್ಲಿದ್ದೇನೆ ಇಲ್ಲಿ ಯಾರೋ ಒಬ್ಬರ ಮನೆಯಲ್ಲಿ ಅವರಿಗೆ ಹುಷಾರಿಲ್ಲ ಅಂತೆ, ಅವರಿಗೆ ಒಂದು ಕಿಟ್ ಮತ್ತು ಅವರಿಗೆ ಏನೋ ಟೇಬಲ್ ಕೇಳಿದರು, ಅದನ್ನು ಕೊಂಡೇ ಕೊಡ್ತಾ ಇದ್ದೇನೆ ಅಂತೇಳಿ. ಹಾಗೆ ಪ್ರತಿದಿನ ಪ್ರತಿ ಸಂಡೇ ಅಂತೂ ಆ ಮನುಷ್ಯ ಪ್ರೇಯರ್ ಬಿಟ್ಟು ಹೋಗುವುದು ಇಂಥ ಸಾರ್ವಜನಿಕ ಸೇವೆಗೆ. ಅವರು ನಮ್ಮ ಘಟಕಕ್ಕೆ ಅಧ್ಯಕ್ಷರಾದದ್ದು ಒಂದು ಸೌಭಾಗ್ಯ. ಯಾಕೆ ಸೌಭಾಗ್ಯ ಅಂತ ಹೇಳಿದರೆ ಒಂದೇ ಮಾತು, ಕೊರೋನಾ ಟೈಮಲ್ಲಿ ಅವರು ಅಧ್ಯಕ್ಷರಾದರು. ಬೇರೆ ಟೈಮಲ್ಲಿ ಆದರೆ ಇಲ್ಲದ್ರೆ ಬೇರೆ ನನಗೆ ಅನ್ನಿಸುತ್ತೆ ಈ ಕೊರೋನಾ ಟೈಮಲ್ಲಿ ಎಲ್ಲ ಈ ಘಟಕಗಳೇ ಮೇಲೆ ಬರಲಿಲ್ಲ. ತುಂಬ ಘಟಕಗಳು ಮುಳುಗಿದೆ. ನನಗೆ ಗೊತ್ತಿದೆ ಎಷ್ಟು ಘಟಕಗಳು ಮೆಂಬರ್ಶಿಪ್ಪನ್ನೇ ಕಟ್ಟಲಿಕ್ಕೆ ಆಗಲಿಲ್ಲ. ಅಷ್ಟು ಕಷ್ಟದಲ್ಲಿ ಇದೆ, ಸುಲಭ ಇಲ್ಲ. 1400 ಚಿಲ್ಲರೆ ಅಂದರೂ ಕೂಡ ಕೊಡಲಿಕ್ಕೆ ಬಹಳ ಕಷ್ಟಪಡೋರು. ಅಂಥ ನೆಲೆಯಲ್ಲಿ ನಮ್ಮ ಅಧ್ಯಕ್ಷರಾಗಿ ಈ ಒಂದು ಕಷ್ಟದಲ್ಲಿ 2 ವರ್ಷ ಕಳೆದದ್ದೇ ಗೊತ್ತಿಲ್ಲ ನಮಗೆ. ಇಡೀ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ನಮ್ಮ ಘಟಕಕ್ಕೆ ಒಂದು ಒಳ್ಳೆಯ ಹೆಸರು ಬಂದಿದೆ ಅಂತ ಹೇಳಿದರೆ ಅದು ಫ್ರಾಂಕಿ ಅವರಿಂದ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಉಂಟು, ಆತ್ಮವಿಶ್ವಾಸ ಇದೆ. ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ಮಾಡಿದರೆ ಅವರಿಗೆ ನೀವೆಲ್ಲರೂ ಜೋರಾದ ಕರತಾಳದೊಂದಿಗೆ ಅವರಿಗೆ ಇನ್ನೂ ಇಷ್ಟ ಇದ್ದರೆ ಅವರ ಮನಸ್ಸಲ್ಲೇ ಆದರೆ ಬರುವ ವರ್ಷ ಕೂಡ ಅಧ್ಯಕ್ಷನಾಗುವಂಥ ಒಂದು ಸೌಭಾಗ್ಯ ದೇವರು ಕೊಡಲಿ ಅಂತೇಳಿ ವಿನಂತಿ ಮಾಡಿಕೊಳ್ತಾ, ಅಧ್ಯಕ್ಷರೇ ಎಲ್ಲಿಯಾದರೂ ಇಂಟ್ರೆಸ್ಟ್ ಇದ್ದರೆ ಮನೆ ಅವರ ಹೆಂಡತಿಯವರು ಇದ್ದಾರೆ, ಧರ್ಮಪತ್ನಿಗಳು ನೋಡಿ ಅಲ್ಲಿ ಮುಂದುಗಡೆ ಕುಳಿತುಕೊಂಡು ನೆಗಾಡ್ತಾ ಇದ್ದಾರೆ. ಅವರಿಗೆ ಖುಷಿ. ನಮ್ಮ ಪತಿರಾಯರು ಎಷ್ಟು ವಿಜೃಂಭಣೆ ಮಾಡ್ತಾರೆ ಅವರಿಗೆ ಆದಷ್ಟು ಖುಷಿ. ಅಂತ ಸಪೋರ್ಟ್ ಮಾಡುವಂಥ ಒಬ್ಬ ಧರ್ಮಪತ್ನಿ ಇರುವಾಗ, 2 ಮಕ್ಕಳು ಒಳ್ಳೆಯ ರಿಪೋರ್ಟ್ ಮಾಡ್ತಾ ಇರುವಾಗ ನಮ್ಮ ಘಟಕ ಬೆಳೆಯಲಿಕ್ಕೆ ಏನು ತೊಂದರೆ ಇಲ್ಲ. ಒಳ್ಳೆಯ ರೀತಿಯಲ್ಲಿ ಅವರ ಕುಟುಂಬ ಕೂಡ ಇದೆ. ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಲ್ಲಿ ನೆರೆದಿರುವಂಥ ಎಲ್ಲ ನಮ್ಮ ಮಾರ್ಗದರ್ಶಕರಿಗೆ, ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಿ, ನಿಮ್ಮ ಎಲ್ಲರ ಹೆಸರು ಹೇಳಲಿಕ್ಕೆ ಸಮಯ ಇಲ್ಲ. ನಿಮಗೆಲ್ಲರಿಗೂ ಗೌರವಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಮಾತುಗಳನ್ನು ಕೊಂಡು ಕಾರ್ಯಕ್ರಮ ನಮ್ಮ ಘಟಕದ ಒಂದು ಚಿಕ್ಕ ವರದಿಯನ್ನು ನೀಡಲಿಕ್ಕಿದೆ ನಮ್ಮ ಕಾರ್ಯದರ್ಶಿಯವರು. 2021ರಲ್ಲಿ ಜೆಸಿಐ ಮಂಗಳ ಗಂಗೋತ್ರಿ ನಡೆಸಿದ ಕಾರ್ಯಚಟುವಟಿಕೆಗಳ ವರದಿಯನ್ನು ತಮ್ಮ ಮುಂದಿಡಲು ಹರ್ಷಿಸುತ್ತೇನೆ. 2021 ಫೆಬ್ರವರಿ ತಿಂಗಳಲ್ಲಿ ಸಹ್ಯಾದ್ರಿ ಕಾಲೇಜಿನಲ್ಲಿ ಘಟಕಾಧಿಕಾರಿಗಳ ಸಭೆ ನಡೆಯಿತು. ಅದರಲ್ಲಿ ನಮ್ಮ ಘಟಕಾಧ್ಯಕ್ಷರು ಭಾಗವಹಿಸಿರುತ್ತಾರೆ. 2021ನೇ ಮಾರ್ಚ್ ಹರೇಕಳ ಗ್ರಾಮದ ಬಾವಲಿಗುರಿ ಎಂಬಲ್ಲಿ ಶ್ರೀಮತಿ ಮಮತಾರವರ ಮನೆ ಭೇಟಿ ಮತ್ತು ಸಹಾಯಧನ ವಿತರಣೆ. ಮಹಿಳಾ ದಿನಾಚರಣೆಯನ್ನು ದೇರಳಕಟ್ಟೆ ಸೇವಾಶ್ರಮದಲ್ಲಿ ಹಮ್ಮಿಕೊಂಡು ಅಲ್ಲಿಯ ವೃದ್ಧ ಮಾತೆಯರಿಗೆ ಬಟ್ಟಲು ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು. ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಫ್ಲವಿಶಾ ವೆಲಿಶಾ ಮೊಂತೇರೋ ಇವರಿಗೆ ಮಹಿಳಾ ಸಾಧನ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ನಮ್ಮ ಪರಿಸರದ ಒಂದು ಬಡ ಕುಟುಂಬಕ್ಕೆ ಅಗತ್ಯದ ದಿನಬಳಕೆಯ ವಸ್ತುಗಳನ್ನು ನೀಡಲಾಯಿತು. ಜೂನಿಯರ್ ಜೆಸಿ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಅಧ್ಯಕ್ಷರಾಗಿ ಫಿಯೋನಾ ಕುಟಿನಾ ಆಯ್ಕೆಯಾದರು. ಇದೇ ಸಂದರ್ಭದಲ್ಲಿ ಜೆಸಿ ಸಾಧನಾ ಶ್ರೀ ಪ್ರಶಸ್ತಿಯನ್ನು ಸ್ವಾತಿ ಭಟ್ ಅವರಿಗೆ ನೀಡಿ ಗೌರವಿಸಲಾಯಿತು. LDET ತರಬೇತಿಯು ಜೆಸಿ ಸೌರಭ ಕಾರ್ಯಕ್ರಮಗಳು ನಡೆದವು. 2021 ಏಪ್ರಿಲ್ ಸೆಲ್ಯೂಟ್ ಟು ಸೈಲೆಂಟ್ ವರ್ಕರ್ ಕಾರ್ಯಕ್ರಮ ನಡೆಸಿ ಸ್ಥಳೀಯ ಆಸ್ಪತ್ರೆ ಸಿಬ್ಬಂದಿಗಳನ್ನು ಗೌರವಿಸಲಾಯಿತು. ಆಯುಷ್ಮಾನ್ ಕಾರ್ಡ್ನ ನೋಂದಣಿ ಕಾರ್ಯಕ್ರಮವೂ ನಡೆಯಿತು. ಉಚಿತ ವಾಕ್ ಮತ್ತು ಶ್ರವಣ ಮಾಹಿತಿಯ ತಪಾಸಣಾ ಶಿಬಿರವೂ ನಡೆಯಿತು. 2021 ಮೇ ಕೋವಿಡ್ ಮಹಾಮಾರಿಯ ಸಂದರ್ಭದಲ್ಲಿ ಅಸಂಘಟಿತ ಮತ್ತು ನಿರ್ಗತಿಕ ಕೂಲಿ ಕಾರ್ಮಿಕರಿಗೆ ಸತತವಾಗಿ ಅನ್ನದಾಸೋಹ ಕಾರ್ಯಕ್ರಮವನ್ನು ನಡೆಸಲಾಯಿತು. ಆಶಾ ಕಾರ್ಯಕರ್ತರಿಗೆ ಆಹಾರದ ಕಿಟ್ಗಳನ್ನು ವಿತರಿಸಲಾಯಿತು. ಜೆಸಿ ಸತೀಶ್ ಭಟ್ ಇವರಿಂದ ವ್ಯಕ್ತಿತ್ವ ನಿರ್ಮಾಣ ತರಬೇತಿಯ ಕಾರ್ಯಕ್ರಮವೂ ನಡೆಯಿತು. ಕೋಣಾಜೆ ಪರಿಸರದ ಡಯಾಲಿಸಿಸ್ ರೋಗಿಗಳಿಗೆ ಮತ್ತು ನಮ್ಮ ಜೆಸಿ ಬಂಧುವಿಗೆ ಸಹಾಯಧನ ವಿತರಣೆ ಮಾಡಿದೆವು. 2021 ಜೂನ್ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಸೈಲೆಂಟ್ ಸೆಲ್ಯೂಟ್ ವರ್ಕರ್ ಕಾರ್ಯಕ್ರಮದಲ್ಲಿ ಅಂಚೆ ಪೇದೆಗಳನ್ನು ಗೌರವಿಸಲಾಯಿತು. ವಿಶ್ವ ಯೋಗ ದಿನಾಚರಣೆಯನ್ನು ಆನ್ಲೈನ್ನಲ್ಲಿ ನಡೆಸಿದೆವು. CAPP ಟ್ರೈನಿಂಗ್ ನಡೆಸಲಾಯಿತು. SSLC ಪೂರ್ವ ತರಬೇತಿ ಮತ್ತು JCI ರೈಸ್ ಟ್ರೈನಿಂಗ್ ವೀಕ್ ಕಾರ್ಯಕ್ರಮಗಳನ್ನು ಆಯೋಜಿಸಿದೆವು. ಬಡ ಕುಟುಂಬದ ಮನೆ ನಿರ್ಮಾಣಕ್ಕೆ ಬೇಕಾದ ವಸ್ತುಗಳನ್ನು ನೀಡಿ ಸಹಕರಿಸಲಾಯಿತು. 2021 ಜುಲೈ ಗರಿಮಾ ಕಾರ್ಯಕ್ರಮದಲ್ಲಿ ಜೆಂಡರ್ ಈಕ್ವಾಲಿಟಿ ಕಾರ್ಯಕ್ರಮಗಳನ್ನು ಸಂಪನ್ಮೂಲ ವ್ಯಕ್ತಿ JC ಡಾಕ್ಟರ್ ಪ್ರಶಾಂತ್ ನಾಯಕರಿಂದ ನಡೆಸಲಾಯಿತು. SSLC ಮಕ್ಕಳಿಗೆ ಪರೀಕ್ಷಾ ಪೂರ್ವ ತರಬೇತಿ JC ಸತೀಶ್ ಭಟ್ ಬಿಳಿನೆಲೆ ಇವರು ನೆರವೇರಿಸಿಕೊಟ್ಟರು. ರೈತರಿಗೆ ಮಾಹಿತಿ ಮತ್ತು ಸೆಲ್ಯೂಟ್ ಟು ಸೈಲೆಂಟ್ ವರ್ಕರ್ ಕಾರ್ಯಕ್ರಮದಲ್ಲಿ ರೈತರನ್ನು ಗೌರವಿಸಲಾಯಿತು. ಲಾವಾ ತರಬೇತಿ JC ಸೆನೆಟರ್ ಶರತ್ ಕುಮಾರ್
ಇವರಿಂದ ನಡೆಸಲ್ಪಟ್ಟಿತು. ಪತಿ ಪತ್ನಿಯರ ಸಂಬಂಧದ ಬಗ್ಗೆ ಶ್ರೀಮತಿ ಐರಿನ್ ರೆಬೆಲೋ ಇವರಿಂದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೆವು. 2021 ಆಗಸ್ಟ್ ಸೆಲ್ಯೂಟ್ ಟು ಸೈಲೆಂಟ್ ವರ್ಕರ್ ಕಾರ್ಯಕ್ರಮದಲ್ಲಿ ಯೋಧರಿಗೆ ಮತ್ತು ಪೊಲೀಸ್ ಸಿಬ್ಬಂದಿಯವರಿಗೆ ಗೌರವಾರ್ಪಣೆ ನಡೆಯಿತು. ಆನ್ಲೈನ್ನಲ್ಲಿ ಮುದ್ದು ಕೃಷ್ಣ ವೇಷ ಸ್ಪರ್ಧೆಯನ್ನು ಹಾಗೂ ಕೊಚ್ಚಿ ಹೋದ ಅಸೈಗೋಳಿಯ ರಸ್ತೆಯ ಪುನರ್ನಿರ್ಮಾಣವನ್ನು ನಡೆಸಿದೆವು. ಜೆಸಿ ತೊಕ್ಕೊಟ್ಟು ಸ್ಟಾರ್ನ ಪದಗ್ರಹಣ ಸಮಾರಂಭ ಮತ್ತು ಅದೇ ರೀತಿ ಪ್ರತಿಭಾ ಪುರಸ್ಕಾರ ಹಾಗೂ ನಮ್ಮ ID ಕಾರ್ಡುಗಳ ವಿತರಣೆ ಕಾರ್ಯಕ್ರಮವನ್ನು ನಡೆಸಿದೆವು. 2021 ಸೆಪ್ಟೆಂಬರ್ ಗುರುನಮನ ಕಾರ್ಯಕ್ರಮದಲ್ಲಿ ಜೆಸಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ, ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ವಿಜೇತರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ರಾಷ್ಟ್ರೀಯ ಉಪಾಧ್ಯಕ್ಷರ ಭೇಟಿ ಹಾಗೂ ವಿದ್ಯಾನಿಧಿಯ ಸಮರ್ಪಣಾ ಕಾರ್ಯಕ್ರಮವೂ ನಡೆಯಿತು. ಜೆಸಿ ಸಪ್ತಾಹ ಕಾರ್ಯಕ್ರಮಗಳು ನಡೆಸಲ್ಪಟ್ಟವು. ರಾಷ್ಟ್ರೀಯ ಉಪಾಧ್ಯಕ್ಷರ ಭೇಟಿಯ ಸಂದರ್ಭದಲ್ಲಿ ಒಂದು ಬಡ ಕುಟುಂಬದ ಮನೆಯ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಟ್ಟೆವು. ಜೆಸಿ ಸಾಧನಾ ಶ್ರೀ ಪ್ರಶಸ್ತಿ ಜೆಸಿ ಡಾಕ್ಟರ್ ಪ್ರಶಾಂತ್ ನಾಯಕ್, ಜೆಸಿ ಕಮಲ ಪ್ರಶಸ್ತಿ ಜೆಸಿ ಹರೀಶ್ ಕುಮಾರ್ ಮತ್ತು ಜೆಸಿ ಯುವ ಜನ ಪ್ರಶಸ್ತಿ ಡಾಕ್ಟರ್ ಹರೀಶ್ ಕುಮಾರ್ ಉಳ್ಳಾಲ್ ಇವರಿಗೆ ನೀಡಿ ಗೌರವಿಸಲಾಯಿತು. ಆಟೋ ಚಾಲಕರಿಗೆ ಮಾಸ್ಕ್ ವಿತರಣಾ ಕಾರ್ಯಕ್ರಮವನ್ನು ನಡೆಸಲಾಯಿತು. 2021 ಅಕ್ಟೋಬರ್ ಗಾಂಧಿ ಜಯಂತಿ ಕಾರ್ಯಕ್ರಮವನ್ನು ಪಾಣೀರ್ ಆಶ್ರಮದಲ್ಲಿ ನಡೆಸಲಾಯಿತು. ಸೆಲ್ಯೂಟ್ ಟು ಸೈಲೆಂಟ್ ವರ್ಕರ್, ಪ್ರತಿಭಾ ಪುರಸ್ಕಾರ, ಅಸೈಗೋಳಿ ಪರಿಸರದಲ್ಲಿ ಮತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ಹಾಗೂ ಇಂದಿನ ದಿನ ನಡೆಯುವ ಈ ಕಾರ್ಯಕ್ರಮದಲ್ಲಿ ಸೆಲ್ಯೂಟ್ ಟು ಸೈಲೆಂಟ್ ವರ್ಕರನ್ನು ನಾವು ಬ್ಲಡ್ ಬ್ಯಾಂಕಿನ ಸಿಬ್ಬಂದಿಗಳನ್ನು ಗೌರವಿಸಲಿದ್ದೇವೆ. ಹಾಗೂ ಬಾಲ ಪ್ರತಿಭೆ ಕುಮಾರಿ ವಿನಂತಿ ಹರಿಕಾಂತ್ ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇವತ್ತು ನಡೆಸಲಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ JCI ಮಂಗಳ ಗಂಗೋತ್ರಿಯ ಸ್ಥಾಪಕಾಧ್ಯಕ್ಷರು, ಗೌರವ ಸಲಹೆಗಾರರ ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾಗಿ ಮೂಡಿಬಂದಿವೆ. ಅದೇ ರೀತಿ ಅಧ್ಯಕ್ಷರ ನಾಯಕತ್ವದಲ್ಲಿ ಶ್ರಮಿಸಿದ ಎಲ್ಲ JCI ಮಂಗಳ ಗಂಗೋತ್ರಿಯ ಪೂರ್ವಾಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ವಂದನೆಗಳೊಂದಿಗೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ JCI ಮಂಗಳ ಗಂಗೋತ್ರಿ ಕೋಣಾಜ್. ವಲಯದ ಅಧ್ಯಕ್ಷರಿಗೆ ಈ ವರದಿಯನ್ನು ಹಸ್ತಾಂತರಿಸಿ ದಯವಿಟ್ಟು ಈ ವರದಿಯನ್ನು ಒಬ್ಬರು ಅನುಮೋದಿಸಬೇಕಾಗಿ ವಿನಂತಿ. ಓಕೆ, ಹರೀಶ್ ಕುಮಾರ್ ಅವರು ಅನುಮೋದಿಸಿದ್ದಾರೆ. ಧನ್ಯವಾದಗಳು. ನಮ್ಮ JCI ಮಂಗಳ ಗಂಗೋತ್ರಿಯಿಂದ ಒಂದು 2 ಯೋಜನೆಗಳ ಒಂದು ಹಸ್ತಾಂತರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ನಮ್ಮ ನಿಕಟಪೂರ್ವ ಕಾರ್ಯಾಧ್ಯಕ್ಷರಾದ ಕಮಲಾಕ್ಷ ಶೆಟ್ಟಿಗಾರ್ ಇವರ ಸಂಸ್ಥೆಗೆ ನಾವು JCI ಮಂಗಳ ಗಂಗೋತ್ರಿ ವತಿಯಿಂದ 5 ಚೇರನ್ನು ನೀಡಿ ನಾವು ಅವರಿಗೆ ಸಹಾಯ ಮಾಡಲಿಕ್ಕಿದ್ದೇವೆ. ಈ ಸಭಾಂಗಣ ಕೂಡ ಅವರ ಸಂಸ್ಥೆ ಒಂದು ಟ್ರಸ್ಟ್ ಒಂದು ಉತ್ತಮ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಇದನ್ನು ಈ ಸಭಾಂಗಣ ಕೂಡ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮಗೆ ಉಚಿತವಾಗಿ ನೀಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ವಲಯ ಅಧ್ಯಕ್ಷರಿಂದ ಈ ಚೇರನ್ನು ಅವರಿಗೆ ಹಸ್ತಾಂತರಿಸ್ತಿದ್ದೇವೆ. ಅದೇ ರೀತಿ ಇನ್ನೊಂದು ಯೋಜನೆಯನ್ನು ಹಸ್ತಾಂತರಿಸಲಿಕ್ಕಿದ್ದೇವೆ. ಇಲ್ಲಿ ನೋಡ್ತಾ ಇದ್ದೀರಿ, ಪಕ್ಕದಲ್ಲಿ ಒಂದು ರ್ಯಾಕ್, ಸುಂದರವಾದ ರ್ಯಾಕ್ ನಮ್ಮ ಅಸೈಗೋಳಿಯ ಅಂಚೆ ಇಲಾಖೆಗೆ ಅದನ್ನು ನಾವು ಹಸ್ತಾಂತರಿಸಲಿಕ್ಕಿದ್ದೇವೆ. ಶಿಕ್ಷಕರಿಗೆ ಗೌರವ, ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಶಿಕ್ಷಕರ ದಿನಾಚರಣೆ ಮಾಡಿದೆವು. ಈ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರು ಯಾರಿಗೆ ಗೌರವ ಅಂದರೆ ಸ್ವೀಕಾರ ಮಾಡಲಿಲ್ಲ, ದಯವಿಟ್ಟು ಅವ್ರ ಪುರಸ್ಕಾರವನ್ನು ಪಡೆಯಬೇಕಾಗಿ ಈ ಸಂದರ್ಭ ವಿನಂತಿ. ನರಸಿಂಹಯ್ಯವರು ಕಳೆದ ಟೀಚರ್ಸ್ ಡೇಗೆ ಬರಲಿಲ್ಲ. ಅವರ ಶಿಕ್ಷಕ ಸನ್ಮಾನವನ್ನು ನಮ್ಮ ವಲಯದ ಅಧ್ಯಕ್ಷರಾದಂಥ ಮೇಡಮ್ರವರು ಸ್ಮರಣಿಕೆ ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿ. SSLC ಹಾಗೂ PUCಯ ಸಾಧಕರಿಗೆ ಮಕ್ಕಳಿಗೆ ಈಗ ವಲಯ ಅಧ್ಯಕ್ಷರು ಸ್ಮರಣಿಕೆ ಶಾಲ್ ಹಾಗೂ ಗೌರವ ಧನವನ್ನು ನೀಡಿ ನಮ್ಮ ಪ್ರತಿಯೊಂದು ಶಾಲೆಯಲ್ಲಿ ಒಂದು ಮಗುವನ್ನು ನಾವು ಆಯ್ಕೆ ಮಾಡಿದ್ದೀವಿ. ಕನ್ನಡ ವಿಭಾಗದಲ್ಲಿ ಅತ್ಯಂತ ಶ್ರೇಷ್ಠ ಅಂಕ ಪಡೆದು ಶಾಲೆಗೆ ಸಾಧನೆ ಮಾಡಿದಂಥ ಮಕ್ಕಳನ್ನು ನಾವು ಈಗ ಅವರ ಪಟ್ಟಿಯನ್ನು ಜಯಲಕ್ಷ್ಮಿ ಅವರು ವಾಚಿಸಲಿಕ್ಕಿದ್ದಾರೆ. SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳು ಮಿಥಿಲ್ ಕುಮಾರ್, ಸರಕಾರಿ ಪ್ರೌಢಶಾಲೆ ಕಲ್ಕಟ್ಟ.
ಗಿನ್ನಿಸ್ ದಾಖಲೆ ಮಾಡಿದಂಥ ಕುಮಾರಿ ವಿನಂತಿ ಹರಿಕಾಂತ್ ಇವರಿಗೆ ಸನ್ಮಾನ ಕಾರ್ಯಕ್ರಮ. ಇವರ ಪರಿಚಯ ಮಾಡಲಿಕ್ಕಿದ್ದಾರೆ JC ಕಮಲ್ ಶೆಟ್ಟಿಗಾರ್ ಇವರು. ಈಶ್ವರ್ ಹರಿಕಾಂತ್ 16ರಲ್ಲಿ ಜನಿಸಿದಂಥ ಈ ಮಗು ಈಶ್ವರ್ ಹರಿಕಾಂತ್ KSRP ಸಿಬ್ಬಂದಿಯಾಗಿರುವಂಥ ಈಶ್ವರ್ ಹರಿಕಾಂತ್ ಹಾಗೂ ಆರತಿ ಹರಿಕಾಂತ್ ಇವರ ಮಗಳಾಗಿರ್ತಾಳೆ. ಇವಳು ಯೋಗಾಸನದಲ್ಲಿ ವಿಶೇಷವಾದಂಥ ಸಾಧನೆ ಮಾಡಿದ್ದಾರೆ. ಯೋಗಾಸನದಲ್ಲಿ 100ಕ್ಕೂ ಹೆಚ್ಚು ಭಂಗಿಯನ್ನು ಮಾಡೋದು ಹಾಗೂ ಉಷ್ಟ್ರಾಸನ ಭಂಗಿಯನ್ನು 5 ನಿಮಿಷ 13 ಸೆಕೆಂಡ್ಗಳ ಕಾಲ ತಟಸ್ಥವಾಗಿ ನಿಲ್ಲುವ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ 4 ವರ್ಷದ 11 ತಿಂಗಳ ಅವಧಿಯಲ್ಲಿ ಅಂದರೆ ಪ್ರಾಯದಲ್ಲೇ ಈ ವಿಶೇಷವಾದಂಥ ದಾಖಲೆಯನ್ನು ಅವಳು ಇತಿಹಾಸವನ್ನು ಅದರಲ್ಲಿ ನಿರ್ಮಿಸಿದ್ದಾಳೆ. ಅದೇ ರೀತಿ ಈ ಮಗು ಹಲವಾರು ಪ್ರಶಸ್ತಿಗಳನ್ನು ಗಿಟ್ಟಿಸಿಕೊಂಡಿದೆ. ಅದರಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಪ್ರಶಸ್ತಿ, ಸುರಭಿ ಆಲ್ ಇಂಡಿಯಾ ಚೈಲ್ಡ್ ಆರ್ಟ್ ಆಂಬಿಷನ್ ಸೊಸೈಟಿ ಪ್ರಶಸ್ತಿ, ಅದರ ಜೊತೆಗೆ ಮೆಡಲ್, ಮ್ಯಾಕ್ಸೆಸೆಲ್ ಟಾಪ್ ಕಿಡ್ಸ್ ಆನ್ಲೈನ್ ಕಾಂಟೆಸ್ಟ್ನಲ್ಲಿ ರೈಸಿಂಗ್ ಬೇಬಿ ಸ್ಟಾರ್ ಅವಾರ್ಡ್, 7ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತದಿಂದ ವಿಶೇಷವಾದಂಥ ಪ್ರಶಸ್ತಿ ಹಾಗೂ ಇಂಡಿಯಾ ಕಿಡ್ ಟ್ಯಾಲೆಂಟ್ ಆನ್ಲೈನ್ ಸ್ಪರ್ಧೆಯಲ್ಲಿ ಅವಳು ವಿಶೇಷವಾಗಿ ನೃತ್ಯಕ್ಕೆ ಪ್ರಶಸ್ತಿಯನ್ನು ಪಡೆದಿದ್ದಾಳೆ. ಅದೇ ರೀತಿ ನ್ಯಾಷನಲ್ ಎಲಿಜಿಬಿಲಿಟಿ ಅವಾರ್ಡ್ನಲ್ಲಿ ಮೇರಿ ಶಾನ್ ಹಿಂದೂಸ್ತಾನ್ ಕಾರ್ಯಕ್ರಮದಲ್ಲಿ ನೃತ್ಯಕ್ಕೆ ಪ್ರಶಸ್ತಿಯನ್ನು ಲಭಿಸಿಕೊಂಡಿದ್ದಾರೆ. ಭಾವಕಲಾ ಫೌಂಡೇಶನ್ನಲ್ಲಿ ಪ್ರಶಸ್ತಿ, ಇಂಡಿಯಾಸ್ ಲಿಟಲ್ ಫ್ಯಾಷನ್ ಶೋನಲ್ಲಿ ಪ್ರಶಸ್ತಿ, ಅಪೇಕ್ಷಾ ವೆಲ್ಫೇರ್ ಟ್ರಸ್ಟ್ನಲ್ಲಿ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಗಿಟ್ಟಿಸಿಕೊಂಡಂಥ ಈ ಚಿಕ್ಕ ಪೋರಿಯನ್ನು ಈ ಸಂದರ್ಭದಲ್ಲಿ JCI ಮಂಗಳ ಗಂಗೋತ್ರಿ ಅತಿ ಪ್ರೀತಿಪೂರ್ವಕವಾಗಿಯೂ ವಿನಯಪೂರ್ವಕವಾಗಿಯೂ ಅವಳನ್ನು ಅಭಿನಂದಿಸಲಿಕ್ಕೆ ನಾವು ಹರ್ಷಿಸ್ತಾ ಇದ್ದೇವೆ. ರೆಡ್ ಕ್ರಾಸ್ ಸಂಸ್ಥೆಯ ಇಲ್ಲಿ ಕಾರ್ಯನಿರ್ವಹಿಸಿದಂತಹ ಡಾಕ್ಟರ್ ಗಣಪತಿ ಗೌಡ್ ಸರ್ ದಯವಿಟ್ಟು ಆಸನವನ್ನು ಸ್ವೀಕರಿಸುವುದು. ಅದೇ ರೀತಿ ಶ್ರೀ ವೆಂಕಟರಾಜ್ ರೈ ಎನ್ ಕನಚೂರು ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅವರು ಸನ್ಮಾನದ ಆಸನವನ್ನು ಸ್ವೀಕರಿಸುವುದು. ಅದೇ ರೀತಿ ಶ್ರೀಮತಿ ಕಾನ್ಸೆಪ್ಟ್ ಡಿಸೋಜ ಎನಪೈ ಆಸ್ಪತ್ರೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅವರು ಕೂಡ ಸನ್ಮಾನ ಆಸನವನ್ನು ಸ್ವೀಕರಿಸುವುದು. ಶ್ರೀಮತಿ ಗ್ಲಾಡಿಸ್ KS ಹೆಗಡೆ ಆಸ್ಪತ್ರೆ, ಇವರು ಕೂಡ ಸನ್ಮಾನದ ಆಸನವನ್ನು ಸ್ವೀಕರಿಸುವುದು. ಅದೇ ರೀತಿ ಶ್ರೀಮತಿ ಮರಿಯಾ ಆರ್ ಸೋನ್ಸ್ KS ಹೆಗಡೆ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಿದೆ, ಅವರು ಕೂಡ ಸನ್ಮಾನ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ನಮ್ಮ ಬಾಬು ಸರ್ ಮೊದಲಿಗೆ ಗಣಪತಿ ಗೌಡ ಯೂತ್ ರೆಡ್ ಕ್ರಾಸ್ ಸಂಸ್ಥೆ ಇವರ ಪರಿಚಯ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ವೆಂಕಟರಾಜ್ ರೈ, ಹರೀಶ್ ಮಾಸ್ಟ್ರು, ಅದೇ ರೀತಿ ಶ್ರೀಮತಿ ಕಾನ್ಸೆಪ್ಟ್ ಡಿಸೋಜ ನರಸಿಂಹರವರು ಇವರ ಕಿರುಪರಿಚಯವನ್ನು ಮಾಡ್ತಾ ಇದ್ದೇನೆ. ಶ್ರೀ ಗಣಪತಿ ಗೌಡ ಎಸ್ ಪ್ರಸ್ತುತ ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು ಇಲ್ಲಿ ಇತಿಹಾಸ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ತಾವು ಮಂಗಳೂರು ವಿಶ್ವವಿದ್ಯಾನಿಲಯದ ಯುವ ರೆಡ್ ಕ್ರಾಸ್ ಇದರ ಸಂಯೋಜಕರಾಗಿಯೂ ಅನನ್ಯ ಕೊಡುಗೆಯನ್ನು ತಾವು ನೀಡುತ್ತಿದ್ದೀರಿ ಸರ್. ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ ಜಿಲ್ಲೆ ಸಹಭಾಗಿತ್ವದಲ್ಲಿ ನಿರಂತರವಾಗಿ ರಕ್ತದಾನ ಶಿಬಿರಗಳನ್ನು ಯಶಸ್ವಿಯಾಗಿ ಆಯೋಜಿಸಿ ಕಳೆದ 4 ವರ್ಷಗಳಿಂದ ಸಾವಿರಾರು ರಕ್ತದಾನಿಗಳ ಮೂಲಕ ರಕ್ತವನ್ನು ವಿವಿಧ ಆಸ್ಪತ್ರೆಗಳ ಬ್ಲಡ್ ಬ್ಯಾಂಕಿಗೆ ಅನೇಕ ಜನರ ಜೀವ ಉಳಿಸುವಲ್ಲಿ ಸಹಕಾರಿಯಾಗಿರುವುದು ಅಸಾಧಾರಣವಾದ ಸೇವೆ. ಇದರ ಜೊತೆಗೆ ಆರೋಗ್ಯ ಮತ್ತು ರಕ್ತದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಲು ಸಾರ್ವಜನಿಕರಲ್ಲಿ ಹಾಗೂ ವಿದ್ಯಾರ್ಥಿಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿರುವುದು ಶ್ಲಾಘನೀಯ.
ವಿಪತ್ತು ನಿರ್ವಹಣೆ ಹಾಗೂ ಪ್ರಥಮ ಚಿಕಿತ್ಸೆ ತರಬೇತಿ ಪಡೆಯುವುದರ ಜೊತೆಗೆ ಈ ನಿಟ್ಟಿನಲ್ಲಿ ಜನಜಾಗೃತಿ ಮತ್ತು ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಿರುವುದು ಅಭಿನಂದನೀಯ. ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಘಟಕದೊಂದಿಗೆ ಸ್ವಯಂ ಸೇವಕರಾಗಿ ವಿವಿಧ ನೆಲೆಯಲ್ಲಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿರುವುದು ಉಲ್ಲೇಖನೀಯ. ಮಾತ್ರವಲ್ಲದೆ ಮಂಗಳೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಯ ಪದವಿ ವ್ಯಾಸಂಗದ ವಿದ್ಯಾರ್ಥಿಗಳಿಗೆ ವ್ಯಾಕ್ಸಿನೇಷನ್ ಡ್ರೈವನ್ನು ಯಶಸ್ವಿಯಾಗಿ ಆಯೋಜಿಸುವಲ್ಲಿ ತಾವು ನೀಡಿದ ಕೊಡುಗೆ ಮಹತ್ತರವಾದದ್ದು. ತಮ್ಮ ಅಧ್ಯಾಪನ ಸೇವೆಯ ಜೊತೆಗೆ ಇಂತಹ ಹಲವಾರು ಸಮಾಜಮುಖಿ ಕೆಲಸಗಳನ್ನು ತೊಡಗಿಸಿಕೊಂಡಿರುವ ತಮ್ಮ ನಿಸ್ವಾರ್ಥ ಸೇವೆಯನ್ನು ಪರಿಗಣಿಸಿ JCI ಮಂಗಳ ಗಂಗೋತ್ರಿ ತಮ್ಮನ್ನು ಅಭಿನಂದಿಸಲು ಹರ್ಷಪಡುತ್ತದೆ. ಶ್ರಮಜೀವಿಗೆ ಕೆಲಸವೇ ವಿಶ್ರಾಂತಿ. ಈ ನಾಣ್ಣುಡಿ ಶೈಕ್ಷಣಿಕ ಸಂಶೋಧನಾ ಕಾರ್ಯದ ಜೊತೆಗೆ ಸಮಾಜ ಸೇವೆಯನ್ನು ನಿರಂತರವಾಗಿ ತಮಗೆ ಖಂಡಿತವಾಗಿಯೂ ಈ ಒಂದು ಮಾತು ತಮ್ಮ ಪಾಲಿಗೆ ಅನ್ವಯವಾಗುತ್ತದೆ. ಅಭಿನಂದನೆಗಳು ಸರ್. ವೆಂಕಟರಾಜ್ ರೈ ಇವರು ಕಣಚೂರು ಹಾಸ್ಪಿಟಲ್ ಬ್ಲಡ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರ ಅನುಭವ 20 ವರ್ಷದ ಅನುಭವ. 16 ವರ್ಷ ನಿಟ್ಟೆ ಬ್ಲಡ್ ಬ್ಯಾಂಕಲ್ಲಿ ಕೆಲಸ ಮಾಡಿದ್ದಾರೆ. 6 ವರ್ಷ ಕಣಚೂರು ಹಾಸ್ಪಿಟಲ್ ಕೆಲಸ ಮಾಡ್ತಾಯಿದ್ದಾರೆ. ಜೊತೆಗೆ ಕೃಷಿಯಲ್ಲಿ ತುಂಬ ಅಭಿರುಚಿ, ಕೃಷಿಯನ್ನು ಮಾಡ್ತಾಯಿದ್ದಾರೆ. ಬ್ಲಡ್ ಡೊನೇಷನ್ ಇದರಲ್ಲಿ 40 ವರ್ಷದ ಒಂದು ಅನುಭವವನ್ನು ಪಡ್ಕೊಂಡಿದ್ದಾರೆ. ಹಾಗೆಯೇ ಶ್ರೀ ಗೋಪಾಲಕೃಷ್ಣ ಫ್ರೆಂಡ್ಸ್ ಕ್ಲಬ್ ಮುಗುಳಿ ವರ್ಕಾಡ್ ಇಲ್ಲಿದ್ದರೂ ಕೂಡ ಇದರಲ್ಲಿ ತಮ್ಮ ಅಧ್ಯಕ್ಷವನ್ನು ವಹಿಸಿಕೊಂಡು ಒಳ್ಳೆಯದು ಕೆಲಸ ಮಾಡ್ತಾಯಿದ್ದಾರೆ. ಹಾಗೆಯೇ ಬ್ಲಡ್ ಡೊನೇಷನ್ ಕ್ಯಾಂಪ್ ಮತ್ತು ಮೆಡಿಕಲ್ ಕ್ಯಾಂಪಲ್ಲಿ ತುಂಬ ಆಸಕ್ತಿಯಿಂದ ಕೆಲಸ ಮಾಡ್ತಾಯಿದ್ದಾರೆ. ಥ್ಯಾಂಕ್ಸ್. ಶ್ರೀಮತಿ ಕಾನ್ಸೆಪ್ಟ್ ಡಿಸೋದ ಅವರು ಎನೆಪೋಯ ಮೆಡಿಕಲ್ ಕಾಲೇಜಿನಲ್ಲಿ ರಕ್ತನಿಧಿ ಕೇಂದ್ರದಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಇಲ್ಲಿ ಸೇವೆ ಸಲ್ಲಿಸುತ್ತಿರುವ ಮುಂಚೆ ಅವರು ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಲ್ಲಿ ತಮ್ಮ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಪದವಿಯನ್ನು ಪಡೆದಿದ್ದಾರೆ. ಅಲ್ಲೇ 1998ರಲ್ಲಿ ತಮ್ಮ ಸೇವೆಯನ್ನು ಮುಂದುವರಿಸಿ 2002ರಲ್ಲಿ ಎನೆಪೋಯ ಮೆಡಿಕಲ್ ಕಾಲೇಜಲ್ಲಿ ಉನ್ನತ ತಾಂತ್ರಿಕ ಅಧಿಕಾರಿಯಾಗಿ ರಕ್ತನಿಧಿ ಕೇಂದ್ರದಲ್ಲಿ ಸೇವೆ ಸಲ್ಲಿಸುತ್ತಾ 2020ರವರೆಗೆ ಜೂನ್ವರೆಗೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅನೇಕ ಜೀವಗಳನ್ನು ಉಳಿಸುವಂಥ ಕಾರ್ಯದಲ್ಲಿ ಅತ್ಯಂತ ಶ್ಲಾಘನೀಯ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಅನೇಕ ಜೀವಗಳನ್ನು ಉಳಿಸುವ ತಮ್ಮ ಸೇವೆ ಬಹಳ ಅದ್ಭುತ ಮತ್ತು ಅಮೋಘ ಅಂತ ನಾವು ಭಾವಿಸ್ಕೊಂಡು ಮಂಗಳ ಗಂಗೋತ್ರಿ JCI ಸಂಸ್ಥೆಯಿಂದ ತಮ್ಮ ಸೇವೆಯನ್ನು ಪರಿಗಣಿಸಿ ತಮ್ಮನ್ನು ಈ ದಿನ ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಹೆಮ್ಮೆಯಿಂದ ಅಭಿನಂದಿಸಲಿಕ್ಕೆ ಬಹಳ ಹರ್ಷ ಹೊಂದಿದ್ದೇವೆ ಅಂತ ಈ ಸಭೆಯಲ್ಲಿ ತಮ್ಮನ್ನು ಅಭಿನಂದಿಸಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ ಅಂತ ಭಾವಿಸಿದ್ದೇವೆ ಮೇಡಮ್. ಅದರೊಟ್ಟಿಗೆ ನಮ್ಮ ಮತ್ತೋರ್ವರು ಶ್ರೀಮತಿ ಗ್ಲಾಡಿಸ್ ಅವರಿಗೆ ತುಂಬುರದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಸುಮಾರು 26 ವರ್ಷಗಳಿಂದ ಸರ್ವಿಸ್ ಮಾಡ್ತಾ ಇದ್ದಾರೆ. ಅವರ ಪತಿರಾಯರು ಸೈಂಟ್ ಎಲೋಸಿಯಸ್ನಲ್ಲಿ ಕೂಡ ಲೆಕ್ಚರರ್ ಆಗಿ ಸುಮಾರು 30 ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾ ಇರುವಂಥ ಇವರನ್ನು ನಾವೆಲ್ಲರೂ ಅಭಿನಂದಿಸಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಆ ಕೊರೋನಾ ಟೈಮಲ್ಲಿ ಬಹಳ ರಕ್ತ ತೆಗೆಯುವುದು ಕೊಡುವುದು ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತಿದೆ. ಆಸ್ಪತ್ರೆಗೆ ಹೋಗಲಿಕ್ಕೆ ಹೆದರಿಕೆ ಇದ್ದಂಥ ಸಂದರ್ಭ. ಆ ಸಂದರ್ಭದಲ್ಲಿ ನಮ್ಮ ಈ ಐವರು ಕೂಡ ಸುಮಾರು ಶ್ರೀಮತಿ ಗ್ಲಾಡಿಸ್ ಅವರು, ಶ್ರೀಮತಿ ಮರಿಯಾ ಆರತಿ ಸೋನ್ಸ್ ಅವರು ಕೂಡ ಸುಮಾರು 22 ವರ್ಷಗಳ ಕಾಲ KS ಹೆಗ್ಡೆಯಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ ಅಂತಂದರೆ ಆ ಬ್ಲಡ್ ಬ್ಯಾಂಕಲ್ಲಿ ನೀವೆಲ್ಲರೂ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದಿಸಬೇಕು. ವಿಶೇಷವಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸರ್.
E.A. ZP ಇವರನ್ನು ಗೌರವಿಸುವ ಕಾರ್ಯಕ್ರಮ. ರೆಸ್ಪೆಕ್ಟೆಡ್ ಚೇರ್ ಪ್ರೆಸಿಡೆಂಟ್ ZP ಮೇಡಮ್, ZVP ಸರ್, ನನ್ನ ZGB ಕಲೀಗ್ ಬಾದ್ಶಾ ಅವರು, ಹಾಗೆ ಈ ಘಟಕದ ಎಲ್ಲ ಪೂರ್ವ ಅಧ್ಯಕ್ಷರು ಹಾಗೂ ಸದಸ್ಯರು, ನಾನ್ JCs ಎಲ್ಲರಿಗೆ ನನ್ನ ನಮಸ್ಕಾರ. ಒಂದು 2 ನಿಮಿಷ ತಗೊಳ್ಬೋದಾ ನಿಮ್ಮದು? ಸೂಪರ್, ಥ್ಯಾಂಕ್ ಯು. ನಮ್ಮ ಸ್ಥಾಪಕ ಅಧ್ಯಕ್ಷರು ಹೇಳಿದರು, ಸೌಜನ್ಯ ಮೇಡಮ್ ಇದು ಟೈಮ್ ತಗೊಳ್ಬೇಕಾದ್ರೆ ತುಂಬ ಕಷ್ಟ ಇದೆ ಮೇಡಮ್, ಕೈಗೆ ಸಿಕ್ಕುವುದಿಲ್ಲ, ಖಂಡಿತ ಕೈಗೆ ಸಿಕ್ಕುವುದಿಲ್ಲ. ಆದರೂ ಹೇಳಲಿಕ್ಕೆ ಖುಷಿ ಆಗ್ತದೆ, ಇಡೀ ವಲಯ 15ರಲ್ಲಿ ಏಕೈಕ ಘಟಕ ಅಂದರೆ ಕೊನಾಜೆ ಮಂಗಲ ಗಂಗೋತ್ರಿ. ಸೌಜನ್ಯ ಮೇಡಮನ್ನು 10ಕ್ಕಿಂತ ಜಾಸ್ತಿ ಬಾರಿ ಅವರ ಘಟಕಕ್ಕೆ ತರಿಸಿದ್ದಾರೆ ಅವರು. ಎಲ್ಲ ಅಧ್ಯಕ್ಷರು ಕಾಯ್ತಾರೆ ಮೇಡಮ್ ಟೈಮ್ ಯಾವಾಗ ಸಿಗ್ತದೆ ಅಂತ ಹೇಳಿದರೆ, ವರ್ಷ ಇಡೀ ಮೇಡಮ್ ಕೊನಾಜೆಯಲ್ಲೇ ಇರ್ತಾರೆ, ಫ್ರ್ಯಾಂಕಿ ಅವರ ಘಟಕದಲ್ಲಿ ಇರ್ತಾರೆ. ಅದು ಫ್ರ್ಯಾಂಕಿ ಅವ್ರು ಕರೀತಾರೆ ಅಂತ ಹೇಳ್ಬಿಟ್ಟು ಅಲ್ಲ, ಇಡೀ ಸದಸ್ಯರು, ಇಡೀ ಪೂರ್ವಾಧ್ಯಕ್ಷರು ಹಾಗೂ ನನ್ನ ಅಧ್ಯಕ್ಷ ಎಲ್ಲರೂ ಮನಸ್ಸಿಂದ ಹಾಗೂ ತುಂಬ ಅದ್ಧೂರಿಯಾಗಿ ಆ ಒಂದು ಎಲ್ಲ ಪ್ರೋಗ್ರಾಮನ್ನು ಮಾಡ್ತಾರೆ. ಸೊ ಈ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂಥ ಪ್ರೆಸಿಡೆಂಟಿಗೆ ಫಸ್ಟ್ ಆಫ್ ಆಲ್ ಕಾಂಗ್ರ್ಯಾಚುಲೇಷನ್ಸ್. ಎಲ್ಲ ಘಟಕದ ಅಧ್ಯಕ್ಷರು ಎನಿಸ್ತಾರೆ, ನಮ್ಮ ಘಟಕದಲ್ಲಿ ನ್ಯಾಷನಲ್ ಪ್ರೆಸಿಡೆಂಟ್ ಬಂದರೆ ಬರಬೇಕು, EVP ಬಂದರೆ ಬರಬೇಕು, ಯಾರಾದರೂ ನ್ಯಾಷನಲಿಂದ ಬಂದರೆ ಆಫೀಸರ್ಸ್ ಬಂದರೆ, ಪಾಸ್ಟ್ ಪ್ರೆಸಿಡೆಂಟ್ಸ್ನವ್ರು ಬಂದರೆ ಬರಬೇಕು ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ಕೊನಾಜೆಯ ಫ್ರ್ಯಾಂಕಿ ಸರ್ ಮಾತ್ರ ಎನಿಸೋದು, ನನ್ನ ZP ಮಾತ್ರ ನನಗೆ ಎಷ್ಟು ಸಾಲ ಆಗ್ತದೆ ಅಷ್ಟು ಸಾಲ ಬರಲೇಬೇಕು ಅಂತ ಹೇಳ್ಬಿಟ್ಟು. ಖಾಲಿ ZP ಮೇಡಮ್ ಅಂತ ಅಲ್ಲ, ನಮ್ಮ EVP ವಿಸಿಟ್ ಇರುವಾಗ ಇಡೀ ವಲಯ 15ರ ಫ್ಲ್ಯಾಗನ್ನು ಹೈಯಲ್ಲಿ ಹಾರಿಸಿದಂಥ ಘಟಕ ಅಂತ ಹೇಳಿದರೆ ಅದು ಒನ್ ಆ್ಯಂಡ್ ಓನ್ಲಿ ಮಂಗಲ ಗಂಗೋತ್ರಿ ಅಂತ ಹೇಳಲಿಕ್ಕೆ ಅದು ಸಹ ತುಂಬ ಹೆಮ್ಮೆ ಆಗ್ತದೆ. ನಮ್ಮ ಅಧ್ಯಕ್ಷರು ಹೇಳಿದರು, ದೀಪಕ್ ಸರ ಟೊಪ್ಪಿಯಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ತುಂಬ ಕನ್ಫ್ಯೂಷನ್ ಇದೆ. ಕನ್ಫ್ಯೂಷನ್ ಎಲ್ಲರಿಗೆ ಇದೆ. ನಿಮ್ಮ ಸಪೋರ್ಟ್ ಹಾಗೂ ನಿಮ್ಮ ಘಟಕದ ಎಲ್ಲರ ಆಶೀರ್ವಾದದಿಂದ ಮುಂದಿನ ದಿನದಲ್ಲಿ ಒಂದು ವೇಳೆ ZVP ಆದರೆ ಟೊಪ್ಪಿ ತೆಗೆಯುತ್ತಿದ್ದರೆ ಕೂಡ ನನ್ನ ರೀಜನಿಗೆ ಮಂಗಲ ಗಂಗೋತ್ರಿ ಸಿಗಲಿ ಅಂತ ಹೇಳ್ಬಿಟ್ಟು ಖಂಡಿತ ಫಸ್ಟ್ ಪ್ರಪೋಸಲ್ ನಾನು ಅದನ್ನೇ ಇಡ್ತೇನೆ. ಸೊ ಫಸ್ಟ್ ಪ್ರಪೋಸಲ್ ನಾನು ಕೂಡ ಅದನ್ನೇ ಇಡ್ತೇನೆ. ಯಾಕಂತ ಹೇಳಿದರೆ, ಈಗ ನಮ್ಮ ಸ್ಥಾಪಕ ಅಧ್ಯಕ್ಷರು ಕೂಡ ಹೇಳಿದರು, ನಮಗೆ ನಮ್ಮ ಘಟಕದಲ್ಲಿ ಫ್ರ್ಯಾಂಕಿ ಸರ್ ಇದ್ದಾರೆ ಅಂತ ಹೇಳಿದರೆ ತುಂಬ ಹೆಮ್ಮೆ ಆಗ್ತಿದೆ. ಇಂಥ ಒಂದು ಘಟಕ ಅಧ್ಯಕ್ಷರು ಈ ವರ್ಷ ನಡೆಸ್ತಿದ್ದಾರೆ ಅಂದರೆ, ಯಾಕೆಂದರೆ ಫ್ರ್ಯಾಂಕಿ ಸರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ, ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ಎರಡು ರೀತಿಯ ಎಕ್ಸ್ಪೀರಿಯನ್ಸ್ ಕೂಡ ಅವರು ತುಂಬ ತಗೊಂಡಿದ್ದಾರೆ. ಇನ್ನು ಸ್ಥಾಪಕ ಅಧ್ಯಕ್ಷರು ಹೇಳಿದ ಹಾಗೆ ಹ್ಯಾಟ್ರಿಕ್ ಹೊಡೆಯೋ ಚಾನ್ಸ್ ಕೂಡ ಅವರ ಮುಂದೆ ಇದೆ. ಸೊ ಹ್ಯಾಟ್ರಿಕ್ ಹೊಡೆದ್ರು ಅದು ಕೂಡ ಒಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡುವಂಥದ್ದು ಆಗ್ಬೋದು. ಸೊ ಸೂಪರ್ ಡೂಪರ್ ಆಗಿ ನಿಮ್ಮ ಇವತ್ತಿನ ಈ ಝೋನ್ ಪ್ರೆಸಿಡೆಂಟ್ ಅಫಿಷಿಯಲ್ ವಿಸಿಟನ್ನು ಮಾಡಿದ ತುಂಬ ಘಟಕದವರು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ZP ಮೇಡಮನ್ನು ಅವರ ಘಟಕಕ್ಕೆ ತರಲಿಕ್ಕೆ ಏನೇನು ವಿಶೇಷದಲ್ಲಿ ಆಗ್ತದೆ ಅಂತ ಟ್ರೈ ಮಾಡ್ತಾರೆ. ಕೆಲವು ಮಾಲೆಯಲ್ಲಿ, ಕೆಲವು ಹೂವಲ್ಲಿ, ಕೆಲವು ಪಟಾಕಿಯಲ್ಲಿ, ಕೆಲವು ಬ್ಯಾಂಡಲ್ಲಿ, ಮತ್ತು ಓಪನ್ ಜೀಪಲ್ಲಿ ಮಾಡ್ತಾರೆ. ಇವತ್ತೊಂದು ವಿಶೇಷ ಅಂತ ಹೇಳಿದರೆ, ಫಸ್ಟಿಗೆ ಡಾನ್ಸ್ ಮಾಡಿ ಒಂದು ಭರತನಾಟ್ಯ ಅದರ ಮೂಲಕ ನೀವು ZP ಮೇಡಮನ್ನು ಇನ್ನೂ ವೆಲ್ಕಮ್ ಮಾಡಿ. ಸೊ ಫಸ್ಟ್ ಆಫ್ ಆಲ್ ಕಾಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ತುಂಬ ಖುಷಿ ಆಯಿತು. ನನ್ನ ಪೋರ್ಟ್ಫೋಲಿಯೋ ಅಂಡರಲ್ಲಿ ಬರುವಂಥ ಈ ಒಂದು ಝೋನ್ ಪ್ರೆಸಿಡೆಂಟ್ ಅಫಿಷಿಯಲ್ ವಿಸಿಟನ್ನು ಗ್ರ್ಯಾಂಡ್ ಆಗಿ ಸಕ್ಸಸ್ಫುಲ್ ಆಗಿ ಎಲ್ಲರ ಮನಸ್ಸಲ್ಲಿ ಉಳಿಯುವಂಥ ಮಾಡಿದ್ದೀರಿ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿ ಒನ್. ಗೌರವದ ಮಾತಿಗಾಗಿ ZVP ಶರತ್ ಕುಮಾರ್ ಸರ್ ಇವರನ್ನು ಗೌರವಿಸಿ ಅವರ ಮಾತು. JCI ಮಂಗಳ ಗಂಗೋತ್ರಿ ಕೊಣಾಜೆಯ ಅಧ್ಯಕ್ಷರೇ, ZP ಮೇಡಮ್, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ JC ಮತ್ತು JCಯೇತರ ಮಿತ್ರರೇ, ತ್ಯಾಗಂ ಸರ್ ಆಗಲೇ ಹೇಳಿದರು 20 ನಿಮಿಷ ಮಾತ್ರ ಅಂತ. ಸೊ ಹಾಗಾಗಿ ನಾನು 1 ನಿಮಿಷ ಮಾತ್ರ ತಗೊಳ್ತೇನೆ, ಇನ್ನು ಬಾಕಿ ಉಳಿದದ್ದು ZP ಮೇಡಮ್ ಮಾತಾಡಲಿಕ್ಕಿದ್ದಾರೆ. ನಾನು ಮೊಟ್ಟ ಮೊದಲಿಗೆ ನನ್ನ ಆತ್ಮೀಯ ಮಿತ್ರ ಫ್ರ್ಯಾಂಕಿ ಕುಟಿನೋ ಸರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇಡೀ ವರ್ಷ JCI
ಅಂದರೆ ತುಂಬ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನನಗೆ ನನ್ನ ಒಂದು ರೀಜನ್ ಎಫ್ ಅಲ್ಲಿ ಒಂದು ಅತ್ಯುತ್ತಮ ಘಟಕವಾಗಿ ಈ ಸಲ ಮಿಡ್ಕಾನಲ್ಲಿ ಟಾಪ್ 1 ಪೊಸಿಷನಲ್ಲಿದ್ದ ಘಟಕ JC ಮಂಗಳ ಗಂಗೋತ್ರಿ ಕೊಣಾಜೆ. ಇದಕ್ಕೆ ಈ ಒಂದು ಪರಿಶ್ರಮವನ್ನು, ಈ ಒಂದು ಸಾಧನೆ ಮಾಡಿದ ಈ ಅಧ್ಯಕ್ಷರಿಗೂ ಹಾಗೂ ಇದರ ಹಿಂದೆ ಅವರಿಗೆ ಬೆಂಬಲವಾಗಿ ನಿಂತಹ ಎಲ್ಲ ಸದಸ್ಯರು ಮತ್ತು ಪೂರ್ವಾಧ್ಯಕ್ಷರುಗಳನ್ನು ಈ ಸಂದರ್ಭದಲ್ಲಿ ನಾನು ಶ್ಲಾಘಿಸ್ತಾ ಇದ್ದೇನೆ. ಯಾವುದೇ ಒಂದು ಕೆಲಸ ಅಂದರೆ ಒಬ್ಬನಿಂದ ಮಾತ್ರ ಸಾಧ್ಯವಲ್ಲ. ನಾನು ಪ್ರತಿ ಸಲ ಬರುವಾಗ LDMT ಆಗಿರಲಿ, LAV ಆಗಿರಲಿ, ಹೊಸ ಲೋಮ್ ಇನಾಗ್ರೇಷನ್ ಆಗಿರಲಿ ಅಥವಾ JJC ಘಟಕದ ಇನ್ಸ್ಟಾಲೇಷನ್ ಆಗಿರಲಿ, ಪ್ರತಿಯೊಂದು ಸಂದರ್ಭದಲ್ಲೂ ನಾನು ಆ ಒಂದು ಸದಸ್ಯರ ಒಂದು ಒಗ್ಗಟ್ಟು ನೋಡ್ತಾ ಇದ್ದೇನೆ, ಅವರ ಏನು ಸಪೋರ್ಟ್ ನೋಡ್ತಾ ಇದ್ದೇನೆ. ಆ ಒಂದು ಎಲ್ಲ ಕಾರಣಗಳಿಂದಾಗಿ ಇವತ್ತು ಈ ಫ್ರಾಂಕಿ ಕುಟಿನೋ ಸರ್ ಅವರು ಒಂದು JCIಯಲ್ಲಿ ಪ್ರಸಕ್ತ ವರ್ಷದಲ್ಲಿ ಒಂದು ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ನನಗೆ ಒಂದು ಚಿಕ್ಕ ಒಂದು ಘಟನೆ ನೆನಪಾಗ್ತದೆ. ಒಂದು ಪುಸ್ತಕದಲ್ಲಿ ಓದಿದ್ದು, ಒಬ್ಬ ಬೆಲೂನು ಸೇಲ್ ಮಾಡುವನಿರ್ತಾನಂತೆ. ಆ ಒಂದು ಬೆಲೂನ್ ಸೇಲ್ ಮಾಡುವವನು ಬಂಚ್ ಆಫ್ ಬೆಲೂನನ್ನು ಕೈಯಲ್ಲಿ ಇಟ್ಕೊಂಡಿರ್ತಾನಂತೆ. ಆವಾಗ ಯಾವ ಬೆಲೂನ್ಗಳು ಅವನಿಗೆ ಸೇಲ್ ಕಡಿಮೆ ಆಗ್ತದೆ, ಒಂದೊಂದು ಬೆಲೂನ್ಗಳನ್ನು ಗಾಳಿಯಲ್ಲಿ ಬಿಡ್ತಾ ಇದ್ದ. ಸೊ ಆವಾಗ ಮಕ್ಕಳು ಬಂದ್ಕೊಂಡು ಅದನ್ನು ತಗೊಳ್ತಾ ಇದ್ರು ಬೆಲೂನ್ಸ್. ಹಾಗೆ ಒಂದು ಚಿಕ್ಕ ಮಗುವಿಗೆ ಕ್ಯೂರಿಯಾಸಿಟಿ ಬರ್ತದೆ. ಆವಾಗ ಅವನಲ್ಲಿ ಕೇಳ್ತಾನೆ, ಈ ಕಪ್ಪು ಬಣ್ಣದ ಬೆಲೂನ್ ಕೂಡ ಗಾಳಿಯಲ್ಲಿ ಹೋಗ್ತದ ಅಂತ. ಅಂದರೆ ಮಗುವಲ್ಲಿ ಮುಗ್ಧತೆ ಇರ್ತದೆ. ಸೊ ಆವಾಗ ಹೇಳ್ತಾನಂತೆ, ಅದರಲ್ಲಿ ಬಣ್ಣ ಮುಖ್ಯ ಅಲ್ಲ, ಬಟ್ ಆ ಬೆಲೂನಲ್ಲಿ ಏನಿದೆ ಮುಖ್ಯ. ಆದ್ರಿಂದ ಅದು ಮೇಲೆ ಹಾರ್ತದೆ ಅಂತ. ಹಾಗೆಯೇ ನನಗೆ ಈ ಒಂದು ವರ್ಷದ ಪ್ರಾರಂಭದಲ್ಲಿ ZP ಮೇಡಮ್ ನನಗೆ ಒಂದು ಬಂಚ್ ಆಫ್ ಘಟಕಗಳನ್ನು ಕೊಟ್ಟಿದ್ದರು. ನನಗೆ ಗೊತ್ತಿಲ್ಲ ಆಯಿತು ಯಾವ ಒಂದು ಘಟಕಗಳು ಅತ್ಯುನ್ನತ ಸ್ಥಾನದಲ್ಲಿ ಇರ್ತದೆ ಅಂತ. ಬಟ್ ಆ JC ಮಂಗಳ ಗಂಗೋತ್ರಿ ಒಂದು ನನ್ನ ರೀಜನಲ್ಲಿ ಒಂದು ಉತ್ತಮ ಸಾಧನೆಯನ್ನು ಮಾಡಿದೆ. ಸೊ ನಾನು ಈ ಸಂದರ್ಭದಲ್ಲಿ ನನ್ನ ZP ಮೇಡಮಿಗೆ ಕೂಡ ಆ ಒಂದು ಘಟಕಗಳನ್ನು ನನಗೆ ನೀಡಿದ್ದಕ್ಕಾಗಿ ನಾನು ಈ ಬಾರಿ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ಈ ಒಂದು ಕೊರೋನಾ ಸಂದರ್ಭದಲ್ಲೂ ಕೂಡ ನನ್ನ ಘಟಕಾಧ್ಯಕ್ಷರನ್ನು ನಾನು ಈ ಬಾರಿ ಶ್ಲಾಘಿಸಲೇಬೇಕು. ಯಾಕೆಂದರೆ ಈಗಾಗಲೇ ತುಂಬ ಮಂದಿ ಹೇಳಿದರು, ಅವರ ಒಂದು ಗುಣಗಾನಗಳನ್ನು ಮಾಡಿದ್ದು ತುಂಬ ಪರೋಪಕಾರಿ ಅಂತ. ನಿಜವಾಗ್ಲೂ ನನಗೆ ಒಂದು ಇಷ್ಟವಾದ ಕಾರ್ಯಕ್ರಮ ಅಂದರೆ ಈ ಕೊರೋನಾ ಸಂದರ್ಭದಲ್ಲಿ ಎಲ್ಲ ಘಟಕಗಳು ಸುಮ್ಮನೆ ಇರುವಾಗ ಇವರು ಒಂದು ತನ್ನದೇ ಆದ ಒಂದು ಏನು ಒಂದು ಮುತುವರ್ಜಿಯಲ್ಲಿ ಅವರು ತಮ್ಮ ಅನ್ನದಾಸೋಹ ಅಂದರೆ ಯಾರಿಗೆ ನಿರ್ಗತಿಕರಿದ್ದಾರೆ ಆ ಅನ್ನದಾಸೋಹ ಆಸ್ಪತ್ರೆಯ ಹತ್ತಿರ ಸಾರ್ವಜನಿಕ ಕಡೆಗಳಲ್ಲಿ ಏರ್ಪಡಿಸಿದ್ರು. ತುಂಬಾ ಒಂದು ಮಾನವೀಯತೆಗೆ ಹತ್ತಿರವಾದ ಕಾರ್ಯವನ್ನು ಮಾಡಿದ್ದಾರೆ. ಇನ್ನೂ ಕೂಡ JCಯ ಮಂಗಳ ಗಂಗೋತ್ರಿ ಇಂತಹದೇ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಇನ್ನು ಮುಂದೆ ಬರುವ ದಿನಗಳಲ್ಲಿ ಕೂಡ ರಾಷ್ಟ್ರ ಪ್ರಶಸ್ತಿ ಅನ್ನು ಬಾಚಿಕೊಳ್ಳಿ ಅಂತ ಹೇಳ್ತಾ ನನ್ನ ಒಂದು ಶುಭಕಾಮನೆಗಳೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಮುಸ್ಸಂಜೆಯ ಶುಭ ನಮನಗಳು. JCI ಮಂಗಳ ಗಂಗೋತ್ರಿ ಕೊಣಾಜೆ ಘಟಕಕ್ಕೆ ಇಂದು ಅಧಿಕೃತ ಭೇಟಿ ನೀಡುತ್ತಿರುವ ಸೌಜನ್ಯ ಹೆಗ್ಡೆಯವರ ಪರಿಚಯವನ್ನು ನಿಮ್ಮ ಮುಂದೆ ಇಡಲು ಹರ್ಷ ಪಡುತ್ತಿದ್ದೇನೆ. ಭೂಮಿಯಪ್ಪೆನ ಸಿರಿತ ಪೊರ್ಲು ಪುಲಿಪೆನದ ತಿರ್ಲು ದಿಂಜಿದು ನಲಿಪುನ ಬಂಗಾರದ ಕುರಲು ಅರ್ತಿ ಪೀರ್ತಿದ ಪೇರು ಪರದು ಕೆಬಿಕೊಂಡೆ ಮಲ್ತದು ನಲಿಪುನ ಕಂಚಿ ಕೈ ಕಂಜುಲು ತುಳುವ ಮಣ್ಣ ಕಮ್ಮೆನದ ಗಂಧ ಸತ್ವನು 7 ಕಡಲುಗು ಎತ್ತಾಯಿನ ಅಳಿಯ ಕಟ್ಟದ ವರ್ಷ ಮೂಜಿಲೆಪ್ಪುದ ಬಲಿಯೇಂದ್ರನ ಮಟ್ಟಿಲು ಅಂಚಿತ್ತಿ ಧರ್ಮ ಇತ್ತಿನ ನೆಲ ನಮ್ಮ ಈ ತುಳುನಾಡದ ಮಣ್ಣುಡು ನಲಿತು ತೆಲಿತದು ಮಲ್ಲೆ ಆದು ನಮ್ಮ ಎದುರುಡು ಮಲ್ಲ ಬಿನ್ನೆರಾದು ಕುಲ್ಲಿನಾರು ನಮ್ಮ ಪ್ರೀತಿದ ಮೋಕೆದ ಮಲ್ಲಕ್ಕ JC ಸೌಜನ್ಯ ಹೆಗ್ಡೆ. ಇವರಿಗಾಗಿ ನನ್ನ ಸ್ವಂತ ಚುಟುಕನ್ನು ನಾನು ಹೇಳದಿದ್ದರೆ ಅದು ನನ್ನ ಈ ತಪ್ಪಾಗ್ತದೆ ಅಂತ ನನ್ನೊಂದು ಅನಿಸಿಕೆ. ನನ್ನ ಒಂದು ಚಿಕ್ಕ ಚುಡುಕು ಮೇಡಮ್, ಅರ್ಜೆಂಟಲ್ಲಿ ನಾನು ಬರೆದದ್ದು. ಸುಂದರ ಚೆಲುವೆ ನಗುವಿನ ಚಿಲುಮೆ
ಚೆಲ್ಲುವರು ಸ್ನೇಹ ಪ್ರೀತಿಯ ಭಾವದೊಲುಮೆ. ಮೆದು ಮಾತಿನ ಸೌಜನ್ಯ ಮೂರ್ತಿ, ಮಂದಹಾಸವೇ ಇವರ ಆಸ್ತಿ. ಸಹೃದಯ ವಿಶಾಲ ಮನೋಭಾವನೆಯ ಸ್ವಭಾವ, ಎಲ್ಲರೊಂದಿಗೆ ನಗುತ್ತ ಬೆರೆಯುವ ಭಾವ. ಸಮಾಜ ಸೇವೆಯಲ್ಲಿ ಬೆರೆತಿಹುದು ಇವರ ಉಸಿರು, ಜೀವನವಾಗಿಹುದು ನಿತ್ಯ ಹಚ್ಚ ಹಸಿರು. ನೃತ್ಯ ನಾಟಕ ನಿರೂಪಣೆಯಲ್ಲಿ ಎತ್ತಿದ ಕೈ, ನಿಮಗಿದೋ ನಮ್ಮೆಲ್ಲರ ಹೃದಯಾಂತರಾಳದ ಜೈ ಜೈ ಜೈ. JCI ಮಂಗಳ ಗಂಗೋತ್ರಿ ಕೊಣಾಜೆ, ವಲಯ 15, ಪ್ರಾಂತ್ಯ F. ದಿನಾಂಕ 28/10/2021 ವೈಭವಪೂರ್ಣ ವಲಯಾಧ್ಯಕ್ಷರ ಅಧಿಕೃತ ಭೇಟಿ ಕಾರ್ಯಕ್ರಮದಲ್ಲಿ ಭಾರತೀಯ JC ಕಂಡ ಸದಾ ಮುಗುಳ್ನಗೆಯ ಕ್ರಿಯಾಶೀಲ ವಲಯಾಧ್ಯಕ್ಷೆ JCI PPP ಸೌಜನ್ಯ ಹೆಗ್ಡೆ, ವಲಯಾಧ್ಯಕ್ಷರು ವಲಯ 15 ಇವರಿಗೆ ಸಮರ್ಪಿಸಿದ ಗೌರವ ಸನ್ಮಾನ ಪತ್ರ. ಸಾಧಕರೇ, ಬಳಸಿದಂತೆಲ್ಲ ಬೆಳೆಯುವ ಅಕ್ಷಯ ಪಾತ್ರೆ ಎಂದರೆ ನಗು ಎಂಬ ನಾಣ್ಣುಡಿಯಂತೆ ಪ್ರಪಂಚದ ಅತಿ ದೊಡ್ಡ ಯುವ ಸಂಘಟನೆಯಾದ JCI ಇದರ ವಲಯ 15ರ ಪ್ರಪ್ರಥಮ ಮಹಿಳಾ ವಲಯಾಧ್ಯಕ್ಷೆಯಾಗಿ ಪ್ರತಿಯೊಬ್ಬ JC ಸದಸ್ಯರೊಂದಿಗೆ ಆತ್ಮೀಯ ನಗುವಿನೊಂದಿಗೆ ಬೆರೆಯುವ ನಿಮ್ಮ ವ್ಯಕ್ತಿತ್ವ ಎಲ್ಲರಿಗೂ ಮಾದರಿಯಾಗಿದೆ. ಸಂತ ಆಗ್ನೇಸ್ ಕಾಲೇಜಿನ ಒಬ್ಬ ಕ್ರಿಯಾಶೀಲ ಹಳೆ ವಿದ್ಯಾರ್ಥಿನಿ, STM ಕಾಲೇಜಿನಲ್ಲಿ ಕಾನೂನು ಪದವೀಧರೆ ಹಾಗೂ ICFAI ವಿಶ್ವವಿದ್ಯಾನಿಲಯದ MBA ಡಿಪ್ಲೊಮಾ ಪದವೀಧರೆಯಾಗಿರುವ ತಾವು ಬಾಲ್ಯದಲ್ಲೇ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಯಲ್ಲಿ ಸಾಧನೆಗೈದ ಬಹುಮುಖ ಪ್ರತಿಭೆ. ಭರತನಾಟ್ಯ, ಯಕ್ಷಗಾನ, ಫಿಲ್ಮ್ ಡ್ಯಾನ್ಸ್, ನಟನೆ, ಮಾಡೆಲಿಂಗ್, ಸಂಗೀತ, ನಿರೂಪಣೆ ಇವುಗಳನ್ನು ಕಾರ್ಯಗತ ಮಾಡಿಕೊಂಡು ಇಂಗ್ಲಿಷ್, ಹಿಂದಿ, ಕನ್ನಡ, ತುಳು ಸೇರಿದಂತೆ ಚತುರ್ಭಾಷಾ ನಿರೂಪಕಿಯಾಗಿ ಮೂಡಿಬಂದವರು ತಾವು. ನಿಮ್ಮ ಪ್ರಯತ್ನವಿಲ್ಲದೆ ನೀವು ಯಶಸ್ವಿಯಾಗಲು ಸಾಧ್ಯವಿಲ್ಲ. ನಿಮ್ಮ ಸಂಪೂರ್ಣ ಪ್ರಯತ್ನ ನಿಮ್ಮ ಕೆಲಸದಲ್ಲಿದ್ದರೆ ನೀವು ವಿಫಲರಾಗಲು ಸಾಧ್ಯವಿಲ್ಲ ಎಂಬ ಡಾಕ್ಟರ್ APJ ಕಲಾಂರವರ ಮಾತಿನಂತೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅತ್ಯುತ್ತಮ ನಾಯಕತ್ವದೊಂದಿಗೆ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡ ತಾವು ಅಂತಾರಾಷ್ಟ್ರೀಯ ವ್ಯಕ್ತಿತ್ವ ವಿಕಸನ ಸಂಸ್ಥೆ ಎಂದೇ ಪ್ರಸಿದ್ಧಿ ಪಡೆದಿರುವ ಏಕೈಕ ಸಂಸ್ಥೆಯ ಪ್ರತಿನಿಧಿಯಾಗಿ 2016ರಲ್ಲಿ JCI ಮಂಗಳೂರು ಲಾಲ್ಬಾಗ್ ಸಂಸ್ಥೆಗೆ ಸೇರ್ಪಡೆಗೊಂಡ ತಾವು 2018ರಲ್ಲಿ ಘಟಕಾಧ್ಯಕ್ಷೆಯಾಗಿ ರಾಷ್ಟ್ರಮಟ್ಟದಲ್ಲಿ ಅತ್ಯುತ್ತಮ ಘಟಕಾಧ್ಯಕ್ಷೆ ಪ್ರಶಸ್ತಿಗೆ ಭಾಜನರಾದವರು. 2019ರಲ್ಲಿ JCI ಇಂಡಿಯಾ ನಾಮ್ ಕೋಆರ್ಡಿನೇಟರ್ ಪ್ರಯಾಸ್ನಲ್ಲಿ ಕಾರ್ಯನಿರ್ವಹಿಸಿ 2020ರಲ್ಲಿ ವಲಯ ಉಪಾಧ್ಯಕ್ಷೆಯಾಗಿ 2021ರಲ್ಲಿ ವಲಯ 15ರ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ಮೂಡಿಬಂದು ಈ ಕೊರೋನಾ ಸಂಕಷ್ಟದ ಸಮಯದಲ್ಲೂ ಇಡೀ ವಲಯದಲ್ಲಿ ವಿನೂತನವಾದ ಕಾರ್ಯಕ್ರಮಗಳನ್ನು, ಸಮಾಜಮುಖಿ ಮತ್ತು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಾವ ರೀತಿಯಲ್ಲಿ ಸಂಘಟಿಸಬಹುದು ಎಂದು ತೋರಿಸಿಕೊಟ್ಟವರು ತಾವು. ತಮ್ಮ ಅದ್ಭುತ ಸಾಧನೆಗೆ ಪೂರಕವಾಗಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಡೆದ ಸನ್ಮಾನಗಳು, ಮನ್ನಣೆಗಳು ಅಪಾರ. ಅವುಗಳಲ್ಲಿ ಟೀನ್ ಆಫ್ ದಿ ಇಯರ್ ಪ್ರಶಸ್ತಿ, ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ನಲ್ಲಿ ರಾಷ್ಟ್ರಪತಿ ಅವಾರ್ಡ್, ಡಾಟರ್ ಆಫ್ ದ ಇಯರ್, ಅಂತಾರಾಷ್ಟ್ರೀಯ ಮಟ್ಟದ ಮಿಸೆಸ್ ಪಾಪ್ಯುಲರ್ ಮಿಸೆಸ್ ಇಂಡಿಯಾ ವರ್ಲ್ಡ್ ವೈಡ್ 2017 ಪ್ರಶಸ್ತಿ, ಮಿಸ್ ಮಂಗಳೂರು, JC ಕ್ವೀನ್, ಮಿಸ್ ಕರಾವಳಿ, ಅತ್ಯುತ್ತಮ ನಿರೂಪಕಿ ಹೀಗೆ ಹಲವಾರು ಪ್ರಶಸ್ತಿಗಳು ಒಲಿದು ಬಂದಿರುವುದು ತಮ್ಮ ಉತ್ಕೃಷ್ಟ ಮಟ್ಟದ ಸಾಧನೆಗೆ ಎಂದರೆ ತಪ್ಪಾಗಲಾರದು. ಇಂತಹ ಬಹುಮುಖ ಪ್ರತಿಭೆಯ ಕಣ್ಮಣಿ ನಮ್ಮ ಘಟಕಕ್ಕೆ ಸದಾ ಮಾರ್ಗದರ್ಶಕರಾಗಿ ಪ್ರತಿಯೊಂದು ಹೆಜ್ಜೆಗಳಿಗೂ ಸದಾ ಸ್ಫೂರ್ತಿಯಾಗಿ ನಮ್ಮೆಲ್ಲರನ್ನೂ ಬೆಳೆಸುತ್ತಿರುವ ತಮಗೆ ಗೌರವಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಘಟಕದ ಎಲ್ಲ ಪೂರ್ವಾಧ್ಯಕ್ಷರು, ಸಲಹೆಗಾರರು, ಸದಸ್ಯರ ಸಮ್ಮುಖದಲ್ಲಿ ಗೌರವಿಸುತ್ತಿದ್ದೇವೆ. ಅಭಿನಂದನೆಗಳು ಮೇಡಮ್. ಮುಂದೆಯೂ ಉತ್ತರೋತ್ತರ ಅಭಿವೃದ್ಧಿ ನಿಮ್ಮದಾಗಲಿ ಎಂದು ಹಾರೈಸುತ್ತಿದ್ದೇವೆ. ಎಲ್ಲ ಪೂರ್ವ ಅಧ್ಯಕ್ಷರುಗಳು, ಗೌರವ ಸಲಹೆಗಾರರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು JCI ಮಂಗಳ ಗಂಗೋತ್ರಿ ಕೊಣಾಜೆ. ಧನ್ಯವಾದಗಳು. ಎಲ್ಲ ಪೂರ್ವಾಧ್ಯಕ್ಷರು ವೇದಿಕೆ ನಮ್ಮ JC PPP ಸೌಜನ್ಯ ಹೆಗಡೆಯವರ ತಂದೆಯವರು ಕೂಡ ವೇದಿಕೆ ಹತ್ರ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ನಮ್ಮ JC ಮಂಗಳ ಗಂಗೋತ್ರಿಯ ಪೂರ್ವ ಅಧ್ಯಕ್ಷರು ದಯವಿಟ್ಟು ವೇದಿಕೆ ಹತ್ರ ಬನ್ನಿ.
ತೊಕ್ಕೋಡು ಸ್ಟಾರ್ ಘಟಕದ ಕಾರ್ಯದರ್ಶಿ ಹರೀಶ್ ಕುಮಾರ್ ಅವರು ನಮ್ಮ ವಲಯದ ಅಧ್ಯಕ್ಷರಿಂದ ಹೂವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ರಿ. ಸನ್ಮಾನವನ್ನು ಸ್ವೀಕರಿಸಿದಂತಹ ನಮ್ಮ ವಲಯಕ್ಕೆ ಅಧಿಕೃತ ಭೇಟಿ ನೀಡಿ ಈ ಸನ್ಮಾನವನ್ನು ಸ್ವೀಕರಿಸಿ ಈಗ ನಮ್ಮ ವಲಯಕ್ಕೆ ಒಂದು ಚುಟುಕಾದ ಸಂದೇಶವನ್ನು ನೀಡಲಿಕ್ಕಿದ್ದಾರೆ ವಲಯದ ರಾಣಿ ಚೇನು, ನಮ್ಮೆಲ್ಲರ ವಲಯ ಅಧ್ಯಕ್ಷೆ, ನಮ್ಮ ಜೆ ಸಿ ವಲಯದ 15ರ ಪ್ರಪ್ರಥಮ ಮಹಿಳಾ ವಲಯ ಅಧ್ಯಕ್ಷೆ JC PPP ಸೌಜನ್ಯ ಹೆಗಡೆ ಇವರಿಂದ. ಮಂಗಳ ಎನ್ನುವಂಥ ಹೆಸರನ್ನೇ ಇಟ್ಕೊಂಡಂಥ JCI ಮಂಗಳ ಗಂಗೋತ್ರಿ ಕೊಣಾಜೆಯ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೆ ನೀವು ಕೊಟ್ಟಂಥ ಪ್ರೀತಿ, ಗೌರವ, ಬೆಂಬಲ, ಅನ್ಯೋನ್ಯತೆ ಹಾಗೂ ಆತ್ಮೀಯತೆಗೆ ಮೊದಲಾಗಿ ತಲೆಬಾಗಿ ವಂದಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಓವರ್ವೆಲ್ಮಿಂಗ್ ಹಾಸ್ಪಿಟಾಲಿಟಿ. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಅಧ್ಯಕ್ಷರೇ. ಯಾರನ್ನಾದ್ರೂ ಎತ್ತಿ ಕೊಂಡಾಡೋದು ಅಂತ ಹೇಳ್ತಾರೆ, ಅಕ್ಷರ ಸಹ ಸಹಿ ಅಂತ ಎತ್ತಿ ಕೊಂಡಾಡಿದ್ದೀರಾ ಇವತ್ತು ನನ್ನನ್ನು. ಸೊ ಮತ್ತೊಮ್ಮೆ ತಲೆಬಾಗಿ ವಂದಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಪ್ಯೂರ್ ಲವ್ ಆ್ಯಂಡ್ ವಾರ್ಮ್ತ್. JCI ಭಾರತ ವಲಯ 15 ಈ ವಲಯದಲ್ಲಿ ಈ ವರ್ಷ ಎಲ್ಲರ ಕಣ್ಮನಸ್ಸನ್ನು ಗೆದ್ದು ಎಲ್ಲರ ಕಣ್ಮಣಿಯಾಗಿ ಮಿಂಚ್ತಾ ಇರುವಂಥ ಈ ವರ್ಷದ ಡ್ಯಾಶಿಂಗ್ ಘಟಕಾಧ್ಯಕ್ಷರು JC ಫ್ರಾಂಕಿ ಫ್ರಾನ್ಸಿಸ್ ಕುಟಿನ ಅವರೇ. ಈ ವರ್ಷ ಪ್ರಾಂತ್ಯ Fನ ಪ್ರಾಂತ್ಯದ ಅರಸರಾದಂತಹ JCI ಸೆನೆಟರ್ ಶರತ್ ಕುಮಾರ್ ಅವರೇ. ವೇದಿಕೆಯಲ್ಲಿರುವಂತಹ ದ ಟೋಪಿ ಮ್ಯಾನ್ EA to ZP JC ದೀಪಕ್ ಗಂಗೂಲಿ ಅವರೇ. ಈ ವರ್ಷದ ಝೋನ್ ಆಫೀಸರ್ ಈ ಘಟಕದ ಪಾಸ್ಟ್ ಪ್ರೆಸಿಡೆಂಟ್ JC ಬಾದ್ಶಾ ಸಾಂಬಾರ್ ತೋಟ ಅವರೇ. ಈ ಘಟಕದ ಸ್ಥಾಪಕ ಅಧ್ಯಕ್ಷರು JC ತ್ಯಾಗಂ ಸರ್ ಅವರೇ. ಈ ಘಟಕದ ಅಡ್ವೈಸರ್ಸ್ ಆಗಿರುವಂತಹ ಆನಂದ್ ಸರ್ ಹಾಗೂ ರವೀಂದ್ರ ಸರ್ ಅವರೇ. ವೇದಿಕೆಯಲ್ಲಿರುವಂತಹ ಮಹಿಳಾ ಕಣ್ಮಣಿಯವರೇ, ಘಟಕದ ಪದಾಧಿಕಾರಿಗಳೇ, ವೇದಿಕೆಯ ಎದುರುಗಡೆ ಇರುವಂತಹ ಈ ದಿನ ಸನ್ಮಾನವನ್ನು ಸ್ವೀಕಾರ ಮಾಡಿದಂತಹ ಸನ್ಮಾನಿತರೆ, ಈ ಘಟಕದ ಪೂರ್ವಾಧ್ಯಕ್ಷರೇ, JCೇತರ ಸ್ನೇಹಿತರೆ, ವಲಯಾಧ್ಯಕ್ಷೆ ನೆಲೆಯಲ್ಲಿ ನಿಮಗೆಲ್ಲರಿಗೂ ಮಾಡುವಂತಹ ನಮನಗಳು. ಶುಭ ಸಂಜೆ. ಏನೆಂದು ಬಣ್ಣಿಸಲಿ ಈ ಘಟಕವನ್ನು, ಈ ಘಟಕಾಧ್ಯಕ್ಷರನ್ನು. ಯಾಕಂದರೆ ಪ್ರತಿ ಸಲ ಬರುವಾಗ ಇವರನ್ನು ಆಡಿ ಕೊಂಡಾಡಿದ್ದೇ ಜಾಸ್ತಿ, ಅದಕ್ಕಿಂತ ಜಾಸ್ತಿ ಅವ್ರು ಮಾಡಿದಂಥ ಕಾರ್ಯಕ್ರಮಗಳು ಈ ವರ್ಷ. ಯಾವುದೇ ಒಂದು ಮಾತು ಹೇಳಿದ್ರು ಕೂಡ ಖಂಡಿತವಾಗಿ ಉತ್ಪ್ರೇಕ್ಷೆ ಆಗಲಿಕ್ಕಿಲ್ಲ, ಎಕ್ಸಾಜರೇಷನ್ ಆಗಿರಲಿಕ್ಕಿಲ್ಲ. ಖಂಡಿತವಾಗಿ ಈ ವರ್ಷ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ ಮಾಡಿದಂತಹ ಪ್ರೆಸಿಡೆಂಟ್ಸ್ ಯಾರು ಅಂತ ಲೆಕ್ಕ ಹಾಕುವಾಗ ಇಡೀ ವಲಯದಲ್ಲಿ 90ಕ್ಕಿಂತ ಜಾಸ್ತಿ ಘಟಕಗಳಿವೆ. ಟಾಪ್ 5ನ ಒಳಗಡೆ ಹೆಸರು ಬರುವಂಥದ್ದು ಫ್ರಾಂಕಿ ಸರ್ನದು. ಬಹಳ ಹೆಮ್ಮೆಯಿಂದ, ಬಹಳ ಸಂತೋಷದಿಂದ ವಲಯಾಧ್ಯಕ್ಷೆಯಾಗಿ ಇದನ್ನು ಹೇಳ್ತಾ ಇದ್ದೇನೆ. ಯಾಕಂದರೆ 2020ರಲ್ಲಿ ಕೊರೋನಾ ಬಂದಿತ್ತು. ಆವಾಗ ಆದಂತಹ ಡೈನಾಮಿಕ್ ಅಧ್ಯಕ್ಷರು ಇವರು. ಯಾವಾಗಲೂ IPZP ಸರ್ ಬರುವಾಗ ಹೇಳೋದು ಡೈನಾಮಿಕ್ ಅಧ್ಯಕ್ಷರು ಅಂತ. ಆದರೆ ಅದಕ್ಕಿಂತ ಜಾಸ್ತಿ ಹೆಮ್ಮೆಯಿಂದ ಹೇಳ್ಕೊಳ್ಳೋದು 2021ರ ಚಾಲೆಂಜಿಂಗ್ ಹಾಗೂ ಡ್ಯಾಶಿಂಗ್ ಅಧ್ಯಕ್ಷರು ನನ್ನದು ಅಂತ. ಅವರು ಹೇಳಿದರು ಹ್ಯಾಟ್ರಿಕ್ ಬಾರಿಸಲಿ ಅಂತ. ನಾನು ಸ್ವಾರ್ಥದಿಂದ ಹೇಳ್ತೇನೆ, ಇಲ್ಲ ಈ ಅಧ್ಯಕ್ಷರು ನನಗೆ ಮಾತ್ರ ಬೇಕು ಅಂತ. ಈ ವರ್ಷ ಮಾತ್ರ ಆಗಿ ಮುಂದಿನ ವರ್ಷಕ್ಕೆ ಬೇರೆ ಅಧ್ಯಕ್ಷರನ್ನ ಚೂಸ್ ಮಾಡಿ. ಯಾಕಂದರೆ ಪ್ರತಿ ಸಲ ಹೇಳಲಿಕ್ಕೆ ನನಗೆ ಹೆಗ್ಗಳಿಕೆ ಬೇಕು, ನನ್ನ ಡ್ಯಾಶಿಂಗ್ ಘಟಕಾಧ್ಯಕ್ಷರು ಫ್ರಾಂಕಿ ಸರ್ ಅವರು ಅಂತ ಹೇಳಿಕೊಂಡು ಬಹಳ ಸಂತೋಷದಿಂದ ಈ ಒಂದು ಅಧ್ಯಕ್ಷರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಇವತ್ತು ಸನ್ಮಾನವನ್ನು ಮಾಡುವಾಗ ಶಿಕ್ಷಕರಿಗೆ ಸನ್ಮಾನವನ್ನು ಮಾಡಿದರು. ಒಂದು ಹಾಸ್ಪಿಟಲಲ್ಲಿ ಸೇವೆ ಮಾಡ್ತಿರುವಂತಹ ಹಲವಾರು ಜನರಿಗೆ ಸಲ್ಯೂಟ್ ದ ಸೈಲೆಂಟ್ ವರ್ಕರ್ ಅಂತ ಹೇಳಿ ಸನ್ಮಾನವನ್ನು ಮಾಡಿದರು. ಪುಟಾಣಿ ಆದಂತಹ ಒಂದು ಮಗುವಿಗೆ ಸನ್ಮಾನ ಮಾಡಿದರು. ಖಂಡಿತವಾಗ್ಲಿ ಅವರಿಗೆಲ್ಲರಿಗೂ ನನ್ನ ವೈಯಕ್ತಿಕವಾದಂತಹ ಅಭಿನಂದನೆಗಳಿದೆ. ಆ ಪುಟಾಣಿಗೆ ಸನ್ಮಾನ ಮಾಡುವಾಗ ಬಹಳ ಸಂತೋಷ ಆಯಿತು. ಆ ಮಗುವಿಗೆ ಅವರಿಗೆ ಯಾಕೆ ಸನ್ಮಾನ ಮಾಡ್ತಾ ಇದೆ ಅನ್ನುವಂತಹ ಅಹಂಭಾವನೆ ಇಲ್ಲ. ಏನನ್ನೂ ಮಾಡಲಿಕ್ಕೆ ತಂದೆ ತಾಯಿಯವರು ಹೇಳಿದರು. ಗುರುಗಳು ಹೇಳಿದ ಹಾಗೆ ಶಿಷ್ಯೆಯಾಗಿ ಅದನ್ನು ಮಾಡಿದ್ದಾರೆ, ಏನೋ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ. ಆ ಸನ್ಮಾನವನ್ನು ತಗೊಳ್ಳುವಾಗ ಓಹೋ ನಾನೇನೋ ಒಂದು ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ ಅನ್ನುವಂಥ ಅಹಂಭಾವನೆ ಇಲ್ಲ. ಒಂದು ಮುಗ್ಧತೆಯಿಂದ ಅಲ್ಲಿ ಕೂತ್ಕೊಂಡಿದ್ರು. ಆದರೆ ಅಷ್ಟೇ ಸಂತೋಷ ಆಗ್ತಾ ಇದ್ದದು ಅಲ್ಲಿರುವಂಥ ತಾಯಿಗೆ. ಆ ತಾಯಿಗೆ ನನ್ನ ಮಗಳನ್ನು ಇಷ್ಟು ಜನ ಗುರುತಿಸ್ತಾ ಇದ್ದಾರೆ, ಪ್ರಪಂಚದಲ್ಲೇ ಒಂದು ಹೆಸರನ್ನು ಮಾಡಿದೆ ಅನ್ನುವಂತಹ ಸಂತೋಷ ಅವರ ಮುಖದಲ್ಲಿ ಕಾಣ್ತಾ ಇತ್ತು. ಹಾಗಾಗಿ ನಿಮಗೆ ಅಭಿನಂದನೆಯನ್ನು ಕೋರ್ತಾ ಇದ್ದೇನೆ. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಇದೇ ಒಂದು
ಎಕ್ಸಾಂಪಲ್ನ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತಾದರೆ, ನನ್ನ ಪರಿಚಯವನ್ನು ಮಾಡ್ತಾ ಇದ್ರು, ನನಗೆ ಅಷ್ಟೊಂದು ಸನ್ಮಾನ ಮಾಡ್ತಾ ಇದ್ರು, ಎಲ್ರಿಗೂ ಸಂತೋಷ ಆಯಿತು. ವಲಯದ ರಾಣಿ ಜೇನನ್ನು ಎತ್ತಿ ಕೊಂಡಾಡ್ತಾ ಇದ್ದಾರೆ, ಸನ್ಮಾನ ಮಾಡ್ತಾ ಇದ್ದಾರೆ. ನಮ್ಮ ಘಟಕಕ್ಕೆ ಬಂದಂತಹ ಒಂದು ನಮ್ಮ ವಲಯಾಧ್ಯಕ್ಷರನ್ನು ಸನ್ಮಾನ ಮಾಡ್ತಾರೆ ಅನ್ನುವಂತಹ ಖುಷಿ. ಆದರೆ ನನ್ನ ತಂದೆಯವರಿಗೆ ಆದಂತಹ ಖುಷಿ ಅದು ವಿಭಿನ್ನವಾದದ್ದು. ಅವರ ಕಣ್ಣಲ್ಲಿ ಕಾಣ್ತಾ ಇತ್ತು, ಎಸ್ ನನ್ನ ಮಗು ಇವತ್ತು ಏನೋ ಒಂದು ಸಾಧನೆ ಮಾಡಿದ್ದಾರೆ, ಅವರ ತಂದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಖುಷಿ ಆಗತ್ತೆ ಅಂತ. ಇದೆಲ್ಲವನ್ನ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, 13 ವರ್ಷದ ಹಿಂದೆ ಘಟಕವನ್ನು ಪ್ರಾರಂಭ ಮಾಡುವಾಗ ನನ್ನ ಮಗು ಒಂದೊಂದು ದಿವಸ ಇಂಥ ಒಂದು ಸಾಧನೆ ಮಾಡ್ತದೆ ಅಂತ ಪೂರ್ವಾಧ್ಯಕ್ಷರಿಗೆ ಊಹೆ ಇರಲಿಕ್ಕಿಲ್ಲ. ಇವತ್ತು ನಾನು ಘಟಕಾಧ್ಯಕ್ಷರನ್ನ ಇಷ್ಟು ನಾನು ಪ್ರಶಂಸೆ ಮಾಡ್ತಾ ಇದ್ದೇನೆ ಅಂತ ಹೇಳುವಾಗ ಘಟಕಾಧ್ಯಕ್ಷರಿಗೆ ಖುಷಿ ಆಗ್ತಾ ಇದೆ, ಸದಸ್ಯರಿಗೆ ಖುಷಿ ಆಗ್ತಾ ಇದೆ, ಬಂದಂಥ ಅತಿಥಿಗಳಿಗೆ ಖುಷಿ ಆಗ್ತಾ ಇದೆ. ಅದಕ್ಕಿಂತ ಜಾಸ್ತಿ ಖುಷಿ ಆಗ್ತಾ ಇರುವುದು ಪ್ರತಿಯೊಂದು ಪೂರ್ವಾಧ್ಯಕ್ಷರಿಗೆ. ನಾವು ಪ್ರಾರಂಭ ಮಾಡಿದಂತಹ ಘಟಕ 1 ವರ್ಷ ನಮ್ಮ ಸೇವೆಯನ್ನು ಕೊಟ್ಟು ಮುಂದುವರಿಸಿದಂತಹ ಘಟಕ ಇವತ್ತು ಘಟಕದಲ್ಲಿ ಮಾತ್ರ ಅಲ್ಲದೆ ವಲಯದಲ್ಲಿ ಮಾತ್ರ ಅಲ್ಲದೆ ರಾಷ್ಟ್ರದಲ್ಲಿ ಅವರ ಒಂದು ಹೆಸರನ್ನು ಮಾಡ್ತಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ಪೂರ್ವಾಧ್ಯಕ್ಷರಿಗೆ ಹೆತ್ತವರಿಗಾದಂತಹ ಒಂದು ಖುಷಿ ಆಗ್ತಾ ಇದೆ. ಸೊ ನನ್ನ ಅಭಿನಂದನೆಗಳು. 13 ವರ್ಷದಲ್ಲಿ 11 ಪ್ರಾಯಶಃ ಪೂರ್ವಾಧ್ಯಕ್ಷರುಗಳಿದ್ದಾರೆ, ಅವರಿಗೆಲ್ಲರಿಗೂ ನಾನು ತಲೆಬಾಗಿ ನಮಿಸ್ತಾ ಇದ್ದೇನೆ. ಯಾವುದಾದ್ರೂ ಒಂದು ಘಟಕ ಈ ಮಟ್ಟಿಗೆ ಎದ್ದು ನಿಲ್ಲಬೇಕು ಅಂತಾದರೆ ಪ್ರತಿ ವರ್ಷ ನೀವು ನೀಡಿದಂಥ ಸೇವೆ ಆಗಿರ್ಬೋದು, ನಿಮ್ಮ ಒಂದು ಸರ್ವಿಸ್ ಅಥವಾ ಮನೋಭಾವದಿಂದ ಇಡೀ ಸಂಘಟನೆಯನ್ನು ಮುಂದುವರ್ಕೊಂಡು ಹೋಗುವಂಥ ನಿಮ್ಮ ಒಂದು ಲೀಡರ್ಶಿಪ್ ಆಗಿರ್ಬೋದು, ಅದರಿಂದಾಗಿ ಇವತ್ತು JCI ಮಂಗಳ ಗಂಗೋತ್ರಿ ಕೋಣಾಜೆ ಒಂದು ಯಶಸ್ಸನ್ನು ಮೂಡಿದೆ ಅಂತ ಹೇಳಲಿಕ್ಕೆ ಖಂಡಿತವಾಗಿಯೂ ಅದು ತಪ್ಪಾಗಲಿಕ್ಕಿಲ್ಲ. JCI ಅನ್ನುವಂತಹ ಸಂಸ್ಥೆ, ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್, ಎಷ್ಟು ಅವಕಾಶಗಳನ್ನು ಕೊಡ್ತದೆ. ನಾವು ಅದನ್ನು ಪ್ರಾಯಶಃ ಖಾಲಿ ಪುಸ್ತಕದ ರೀತಿಯಲ್ಲಿ ನೋಡಬೇಕು ಅಂತಾದರೆ 5 ಅವಕಾಶಗಳಿದೆ. ಬಿಸ್ನೆಸ್ ಇದೆ, ಟ್ರೈನಿಂಗ್ ಇದೆ, ಮ್ಯಾನೇಜ್ಮೆಂಟ್ ಇದೆ, ಕಮ್ಯುನಿಟಿ ಸರ್ವಿಸ್ ಇದೆ, ಹೀಗೆ ಇರುವಂಥ ಇಂಟರ್ನ್ಯಾಷನಲಿಸಮ್ ಇದೆ. ಈ 5 ಅವಕಾಶಗಳನ್ನು ಕೊಡುವಂಥ ಅಂತಾರಾಷ್ಟ್ರೀಯ ಸಂಸ್ಥೆ, 100 ವರ್ಷಗಳ ಇತಿಹಾಸವನ್ನು ಪಡೆದಂತಹ 120 ರಾಷ್ಟ್ರದಲ್ಲಿರುವಂತಹ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ವ್ಯಕ್ತಿತ್ವ ವಿಕಸನಕ್ಕಾಗಿ. ಆದರೆ ಇದು ಇರುವಂಥದ್ದು ಪುಸ್ತಕದಲ್ಲಿ ಮಾತ್ರ 5 ಅವಕಾಶಗಳು. ಇದು ಕೊಡುವಂಥ ಅವಕಾಶಗಳು ಅದೆಷ್ಟೋ ಇರ್ಬೋದು. ಎಲ್ಲಿಯೋ ಮಂಗಳೂರಿಂದ ಬಂದು ಇಷ್ಟು ಅನ್ಯೋನ್ಯತೆಯಿಂದ ಇಷ್ಟು ಆತ್ಮೀಯತೆಯಿಂದ ನನ್ನನ್ನು ಕೊಂಡಾಡ್ತಾ ಇದ್ದಾರೆ, ಇಷ್ಟು ಪ್ರೀತಿ ನನಗೆ ಕೊಡ್ತಾ ಇದ್ದಾರಂತೆ. ಅದು ಕೊಟ್ಟ ಅವಕಾಶ JCI, ಈ ಒಂದು ಆರ್ಗನೈಸೇಷನ್ ಕೊಟ್ಟಂಥ ಅವಕಾಶ. ಗಿನ್ನಿಸ್ ಬುಕ್ ರೆಕಾರ್ಡನ್ನು ಮಾಡಿದಂಥ ಆ ಪುಟಾಣಿಗೆ ಸನ್ಮಾನ ಮಾಡುವಂಥ ಅವಕಾಶ ನನಗೆ ಇವತ್ತು ಸಿಕ್ಕಿದೆ ಅಂತ ಹೇಳಿದರೆ ಅದು ಕೊಟ್ಟಂಥ ಅವಕಾಶ ನನಗೆ ಇವತ್ತು JCI. ಇಲ್ಲಿರುವಂತಹ ಎಷ್ಟೋ ಜನರಿಗೆ ಸೌಜನ್ಯ ಹೆಗಡೆ ಅಂತ ಪರಿಚಯ ಇರ್ಬೋದು, ಹೆಸರು ಕೇಳಿರ್ಬೋದು, ಆದರೆ ಸ್ವತಃ ಭೇಟಿ ಮಾಡಿಕೊಂಡು ಇವತ್ತು ಆ ಒಂದು ಆತ್ಮೀಯತೆಯನ್ನು ಬೆಳೆಸ್ಕೊಂಡಿದ್ದೇನೆ ಅಂತ ಹೇಳಿದರೆ ಅದು ಕೊಟ್ಟದ್ದು JCI. ಸೊ ಮೊದಲಾಗಿ ಈ ಒಂದು ಸಂಸ್ಥೆಗೆ ವಂದನಿಸ್ತಾ, ಈ ವರ್ಷ ಪ್ರಪ್ರಥಮ ಮಹಿಳಾ ವಲಯಾಧ್ಯಕ್ಷೆಯಾಗಿ ನಾನು ಇಡೀ ವಲಯದಲ್ಲಿ ತಿರುಗ್ತಾ ಇದ್ದೇನೆ. ಹಲವಾರು ಕಡೆ ನೋಡಿದ್ದೇನೆ, ಘಟಕಾಧ್ಯಕ್ಷರು ಒಂದು ಮಹಿಳೆ ಆಗಿದ್ರೆ ಅವ್ರ ಜೊತೆಗೆ ಒಂದು 2-3 ಜನ ಪುರುಷರು ಅಂದರೆ JCಗಳು ಹೆಚ್ಚಾಗಿ ಇರ್ತಾರೆ, ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ ಅಂತ. ಆದರೆ ಇಡೀ ವಲಯದಲ್ಲಿ ತಿರುಗಿದ್ರೆ ಒಂದು ಪುರುಷ ಘಟಕಾಧ್ಯಕ್ಷರೊಟ್ಟಿಗೆ ಯಾವಾಗಲೂ ಒಂದು 3-4 ಲೇಡಿ ಬಾಡಿಗಾರ್ಡ್ಸ್ ಅಂತ ಇರುವುದು ಇಡೀ ವಲಯದಲ್ಲಿ ಪ್ರಪ್ರಥಮ ಬಾರಿಗೆ. ಯಾವಾಗಲೂ ಅವ್ರು ಬರುವಂಥದ್ದು, ಜಯಶ್ರೀ ಮೇಡಮ್ ಇರ್ಬೋದು, ಪ್ರತಿಮಾ ಮೇಡಮ್ ಇರ್ಬೋದು, IP ಮೇಡಮ್ ಇರ್ಬೋದು, ಯಾವಾಗಲೂ ನಾನು ಎನ್ನ ಬಾಡಿಗಾರ್ಡ್ಸ್ ಅಂತ ಹೇಳ್ಕೊಂಡು ಹೆಮ್ಮೆಯಿಂದ ಬರುವಂಥದ್ದು. ಇವತ್ತು ಕೂಡ ವೇದಿಕೆಯಲ್ಲಿ 4 ಮಹಿಳೆಯರಿದ್ದಾರೆ ಅಂತ ಪ್ರಾಯಶಃ ಇದೊಂದೇ ಘಟಕ ಇರಬೇಕು. ಯಾಕಂದರೆ ಅಷ್ಟೊಂದು ನಾವು ಹೇಳ್ತೇವೆ ಜೆಂಡರ್ ಇಕ್ವಾಲಿಟಿ, ಬಟ್ ಇಟ್ ಇಸ್ ಟ್ರೂ ಇನ್ JCI ಮಂಗಳೂರು ಮಂಗಳ ಗಂಗೋತ್ರಿ ಕೋಣಾಜೆ. ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್ ಬಾಂಡಿಂಗ್. ಯಾಕಂದರೆ ನಮ್ಮ ಘಟಕ, ನಮ್ಮ ಅಧ್ಯಕ್ಷರು, ನಮ್ಮ ವರ್ಷ ಅಂತ ಆದರೆ ಮಾತ್ರ ಆ ಒಂದು ಸ್ನೇಹ ಸಂಬಂಧ ಸ್ಟ್ರಾಂಗ್ ಆಗಿ ಬೆಳೀತದೆ. ಇಲ್ಲ ಅವರ ಅಧ್ಯಕ್ಷರ ವರ್ಷ ಏನು ಬೇಕಾದ್ರೆ ಮಾಡಿಕೊಳ್ಳಿ ಅಂತ ಹೇಳಿದರೆ ಯಾವಾಗ ಘಟಕ ಕೂಡ ಖಂಡಿತವಾಗ್ಲೂ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾನು ಕೊಟ್ಟಂತಹ ಯಶಸ್ಸು, ಕೊಟ್ಟಂತಹ ಎಪ್ರಿಸಿಯೇಷನ್, ಕೊಟ್ಟಂತಹ ಕಂಗ್ರ್ಯಾಚುಲೇಷನ್ಸ್ ಅಧ್ಯಕ್ಷರಿಗಿದ್ರೂ ಕೂಡ ಅದಕ್ಕೆ ನಿಜವಾದ ಅರ್ಹರು ಹಿಂದೆಂದ ಇದ್ದಂಥ ಎಲ್ಲ ಸದಸ್ಯರು, ಅದು ಪೂರ್ವಾಧ್ಯಕ್ಷರುಗಳಾಗಿರ್ಬೋದು, ಸಾಮಾನ್ಯ ಸದಸ್ಯರುಗಳಾಗಿರ್ಬೋದು, ಅಥವಾ ಬರುವಂತಹ ದಿನಗಳಲ್ಲಿ ಆಗುವಂತಹ ನಾಯಕರುಗಳಾಗಿರ್ಬೋದು. ನಿಮ್ಮೆಲ್ಲರ ಬೆಂಬಲದಿಂದ ಇವತ್ತು ಅಧ್ಯಕ್ಷರು ಇಡೀ ಚಮ್ಕಿಂಗ್ ಶೈನ್ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಅಭಿನಂದನೆಯನ್ನು ಕೋರ್ತಾ ಇದ್ದೇನೆ. ಸ್ನೇಹಿತರೆ, ಈ ವರ್ಷ JCI ಭಾರತ ಎಲ್ಲಿಲ್ಲದ
ಒಂದು ಅಚೀವ್ಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. 50,000 ಒಂದು ಮೆಂಬರ್ಶಿಪ್ ಟಾರ್ಗೆಟನ್ನು ಪ್ರಾಯಶಃ 10 ವರ್ಷದಿಂದ ಪ್ರತಿ ರಾಷ್ಟ್ರಾಧ್ಯಕ್ಷರು ಟ್ರೈ ಮಾಡ್ತಾ ಇದ್ರು ಕೂಡ ಈ ವರ್ಷ NGBಯಲ್ಲಿ ನಾವು ಅದನ್ನು ಸಾಧಿಸಿದ್ದೇವೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ. ಈ ವರ್ಷ JCI ಭಾರತ 50,000 ಮೆಂಬರ್ಶಿಪ್ಪನ್ನು ರೀಚ್ ಮಾಡಿದೆ. ಅದರ ಜೊತೆಗೆ ಹೊಸ 2 ಯೋಜನೆಗಳು, ಒಂದು JCOM ಅನ್ನುವಂಥದ್ದು, JC's ಚೇಂಬರ್ ಆಫ್ ಕಾಮರ್ಸ್. ನಾವು JCIಯಲ್ಲಿ ನಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅಂತ ಹೇಳ್ತೇವೆ, ಆದರೆ ಏನಾಗುತ್ತೆ, ನಾವು ಒಂದು ಸಂಘ ಸಂಸ್ಥೆಗೆ ನಮ್ಮನ್ನು ತೊಡಗಿಸಿಕೊಂಡ ನಂತರ ನಮ್ಮ ಇದ್ದ ಬಿಸ್ನೆಸ್ಸನ್ನೇ ಸೈಡಿಗೆ ಹಾಕ್ಕೊಂಡು ಅದರಲ್ಲೇ ಬ್ಯುಸಿಯಾಗಿ ಹೋಗ್ತೇವೆ. ಆದರೆ ನಿಜವಾದ ಅರ್ಥದಲ್ಲಿ ನಮ್ಮ ಬಿಸ್ನೆಸ್ಸನ್ನು ಪ್ರಮೋಟ್ ಮಾಡಲಿಕ್ಕೆ ಒಂದು ಹೊಸ ಪ್ಲ್ಯಾಟ್ಫಾರ್ಮನ್ನು ತರ್ತಾ ಇದ್ದಾರೆ, JCOM, JC's ಚೇಂಬರ್ ಆಫ್ ಕಾಮರ್ಸ್. ಮುಂದಿನ ದಿನಗಳಲ್ಲಿ ಇದರ ಒಂದು ಕೂಲಂಕುಷವಾದಂತಹ ಒಂದು ಗೈಡ್ಲೈನ್ಸನ್ನು ನಿಮ್ಮ ಘಟಕಕ್ಕೆ ನಾವು ನೀಡಲಿಕ್ಕಿದ್ದೇವೆ. ಅದರ ಜೊತೆಗೆ ಪ್ರಾರಂಭ ಆಗಿರುವಂಥದ್ದು SMA, ಸೀನಿಯರ್ ಮೆಂಬರ್ ಅಸೋಸಿಯೇಷನ್. 18ರಿಂದ 40 ವರ್ಷದವರೆಗೆ ಮಾತ್ರ JC ಸದಸ್ಯರಾಗಿರಬೇಕು. ಆಮೇಲೆ ನೀವು ಕೇವಲ ಸದಸ್ಯರು, ನಿಮಗೇನು ಅವಕಾಶ ಇಲ್ಲ ಅನ್ನುವಂಥದ್ದು. ಸೊ ಆ ರಿಟೈರ್ಮೆಂಟನ್ನು ತೆಗೆದು 40ರ ನಂತರ ನಿಮಗೆ ಪ್ರಮೋಷನನ್ನು ಕೊಡ್ತಾ ಇದ್ದಾರೆ. ಯಾರೆಲ್ಲ ಪೂರ್ವಾಧ್ಯಕ್ಷರುಗಳಿದ್ದೀರಾ, ಯಾರೆಲ್ಲ ಸದಸ್ಯರು ಮುಂದೆ ಇದ್ದವರಿದ್ದಾರೆ, ಅವರನ್ನೆಲ್ಲ ಮತ್ತೆ JC ಸಂಸ್ಥೆಗೆ ಜೋಡಿಸುವಲ್ಲಿ ಈ ಒಂದು ಹೊಸ ಪ್ರಯೋಗ ಡೆಫಿನೆಟ್ಲಿ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ SMA, ಸೀನಿಯರ್ ಮೆಂಬರ್ ಅಸೋಸಿಯೇಷನ್ಗೆ ಆದಷ್ಟು ಪೂರ್ವ ಸದಸ್ಯರನ್ನು ಸೇರಿಸಬೇಕು ಅಂತ ಅಧ್ಯಕ್ಷರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. JCI ಮಂಗಳ ಗಂಗೋತ್ರಿ ಕೊಣಾಜೆ, ಈ ಘಟಕದ ಬಗ್ಗೆ ಏನು ಹೇಳಬೇಕು, ಯಾವ ಪ್ರಾಜೆಕ್ಟನ್ನು ಮೆನ್ಷನ್ ಮಾಡಬೇಕು ಗೊತ್ತಾಗೋದಿಲ್ಲ. ಕಳೆದ ವರ್ಷ ಕೋವಿಡ್ನಿಂದಾಗಿ ಅಧ್ಯಕ್ಷರಿಗೆ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಅಂತ ಅವ್ರು ಹೇಳಿದ್ರು ಕೂಡ ಅದರಷ್ಟ ಮಟ್ಟಿಗೆ ಅವರು ಮಾಡಿದ್ದಾರೆ. ಆದರೂ ಕೂಡ ಈ ವರ್ಷ ಮಾಡಿ ಸಾಧಿಸ್ತೇನೆ ಅನ್ನುವಂತಹ ಒಂದು ಮಾತಿಗೆ ಅನುಗುಣವಾಗಿ ಖಂಡಿತವಾಗಿಯೂ ಸಾಧನೆಯನ್ನು ಮಾಡಿದ್ದಾರೆ. ಇಡೀ ವಲಯದಲ್ಲಿ ಗುರುತಿಸಲ್ಪಟ್ಟಂತಹ 4 ಘಟಕಗಳಲ್ಲಿ JCI ಮಂಗಳ ಗಂಗೋತ್ರಿ ಒಂದು ಉನ್ನತ ಸ್ಥಾನದಲ್ಲಿದೆ. ಕೋವಿಡ್ ಟೈಮ್ನಲ್ಲಿ ಜನರಿಗೆ ಬೇಕಿದ್ದವರಿಗೆ ಅನ್ನದ ಒಂದು ಅನ್ನಪೂರ್ಣೇಶ್ವರಿ ಅಂತ ಹೇಳಿದ್ದಾರೆ, ಹಸಿದವರ ಪಾಲಿಗೆ ಅನ್ನ ನೀಡುವುದು ಬಹಳ ಉತ್ತಮವಾದಂಥ ಯೋಗ ಬರುವಂತಹ ಒಂದು ದಾನ. ಆ ಅನ್ನದಾನವನ್ನು ಮಾಡಿದ್ದಾರೆ. ಅವರೆಲ್ಲರ ಶುಭ ಹಾರೈಕೆಯಿಂದ, ಅವರೆಲ್ಲರ ಒಂದು ಆಶೀರ್ವಾದದಿಂದ ಇವತ್ತು JCI ಮಂಗಳ ಗಂಗೋತ್ರಿ ಕೊಣಾಜೆ ಇನ್ನಷ್ಟು ಯಶಸ್ಸನ್ನು ಮಾಡ್ತಾ ಇದೆ. ಅದರ ಜೊತೆಗೆ EVP ಮೇಡಮ್ ಬಂದಿದ್ದಾಗ ಒಂದು ಹೊಸ ಮನೆಯ ಶಿಲಾನ್ಯಾಸದ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಪ್ರತಿ ತಿಂಗಳು ಮಾಡುವಂಥ ಸೆಲ್ಯೂಟ್ ದ ಸೈಲೆಂಟ್ ವರ್ಕರ್ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ನಾನು ಇಂಡಿವಿಜುವಲ್ ಆಗಿ ಎಲ್ಲ ಕಡೆ ಹೇಳುವಂಥದ್ದು ಪ್ರತಿ ಮೆಂಬರ್ಗೆ ಒಂದು ಟ್ಯಾಗ್ ಅನ್ನು ಕೊಡಿರುವಂಥ ಈ ಐಡೆಂಟಿಟಿ ಕಾರ್ಡ್. ನಾವೆಲ್ಲರೂ JCI ಇಂಡಿಯಾದಿಂದ ಬರ್ತದೆ ಅಂತ ಕಾಯ್ತಾ ಇದ್ದೇವೆ ಹೊರತು ಯಾರು ಕೂಡ ನಮ್ಮ ಸದಸ್ಯರಿಗೆ ಅಧ್ಯಕ್ಷರು ಮಾಡಿ ಕೊಟ್ಟದ್ದಿಲ್ಲ. ಪ್ರತಿಯೊಬ್ಬರ ಒಂದು ID ಕಾರ್ಡನ್ನು ಹಾಕೊಂಡು ಬರುವಾಗ ಖುಷಿ ಆಗುತ್ತೆ. ಸೊ ಪ್ರತಿ ಸದಸ್ಯರ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಿಕೊಂಡು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ತಾಯಿ ಸ್ಥಾನವನ್ನು ಕೂಡ ತುಂಬಿದ್ದಾರೆ. ಹೊಸ ಘಟಕ JCI ತೊಕ್ಕೊಟ್ಟು ಸ್ಟಾರ್ ಏನು ಪ್ರೋಗ್ರಾಮ್ನಿಂದ ಅಥವಾ ಕಾರ್ಯಕ್ರಮಗಳಿಂದಾಗಿ ಅಧ್ಯಕ್ಷರು ಇವತ್ತು ನಮ್ಮ ಜೊತೆ ಇಲ್ಲ, ಕಾರ್ಯದರ್ಶಿ ಅವರಿದ್ದಾರೆ ಮತ್ತು ಆ ಸದಸ್ಯರು ಕೂಡ ಇರ್ಬೋದು. JCI ತೊಕ್ಕೊಟ್ಟು ಸ್ಟಾರ್ ಅನ್ನುವಂಥ ಇನ್ನೊಂದು ಸ್ಟಾರನ್ನು ನಮ್ಮ ವಲಯ 15ಕ್ಕೆ ನೀಡಿದ್ದಾರೆ. ಸೊ ಈ ಎಲ್ಲ ಕಾರ್ಯಕ್ರಮಗಳಿಗೆ ವಲಯಾಧ್ಯಕ್ಷೆಯ ನೆಲೆಯಲ್ಲಿ ಘಟಕಾಧ್ಯಕ್ಷರಿಗೆ ಹಾಗೂ ಎಲ್ಲ ಸದಸ್ಯರಿಗೆ ನನ್ನ ಅಭಿನಂದನೆಯನ್ನು ಕೋರ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಾವು JCI ಭಾರತದಲ್ಲಿ ವಲಯ 15 ಗುರುತಿಸ್ಕೊಳ್ಬೇಕು, ಈ ರಾಣಿ ಜೇನಿನ ಹೆಸರು ಎಲ್ಲ ಕಡೆ ಕೇಳ್ತಾ ಇರಬೇಕು ಅಂತಾದರೆ ಅಲ್ಲಿರುವಂತಹ ಜೇನುನೊಣಗಳು ಆ ಕೆಲಸವನ್ನು ಮಾಡಬೇಕು. ಆ ಅಧ್ಯಕ್ಷರು ಈ ವರ್ಷ ಡ್ಯಾಶಿಂಗ್ ಘಟಕಾಧ್ಯಕ್ಷರು ಅಂತ ಹೇಳ್ತೇವೆ, ಆ ಎಲ್ಲ ಡ್ಯಾಶಿಂಗ್ ಘಟಕಾಧ್ಯಕ್ಷರು ಬಹಳ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಬಹಳ ಸ್ಟ್ರಾಂಗ್ ಆಗಿ ಕಾಣ್ತಾ ಇರುವಂಥದ್ದು ಫ್ರಾಂಕಿ ಸರ್ ಅವರು. ಅವರ ಮುಗ್ಧತೆಯಿಂದ, ಅವರ ಪ್ರೀತಿಯಿಂದ ಎಲ್ಲ ಘಟಕಾಧ್ಯಕ್ಷರ ಪ್ರೀತಿಯನ್ನು ಕೂಡ ಗಿಟ್ಟಿಸಿಕೊಂಡಿದ್ದಾರೆ. ಮತ್ತೊಮ್ಮೆ ಅಭಿನಂದನೆಯನ್ನು ಕೋರ್ತಾ ವೇದಿಕೆಯಲ್ಲಿರುವಂತಹ ಗಣ್ಯರ ಬಗ್ಗೆ ಒಂದೆರಡು ಮಾತುಗಳನ್ನು ಖಂಡಿತವಾಗಿಯೂ ಆಡಲೇಬೇಕು. IPP ಮೇಡಮ್ ಅವರು ಅಥವಾ ಪ್ರತಿಮಾ ಮೇಡಮ್ ಅವರು, ಸೆಕ್ರೆಟರಿ ಅವರು, ಪ್ರಾಜೆಕ್ಟ್ ಡೈರೆಕ್ಟರ್ ಅವರು ಲೇಡಿ ಆಗಿದ್ರು ಕೂಡ ಈ ವರ್ಷ ಒಂದು ಸಪೋರ್ಟನ್ನು ನೀಡ್ತಾ ಅಧ್ಯಕ್ಷರಿಗೆ ಎಸ್ ನಾವು ಮಾಡ್ತೇವೆ, ನಾವು ಇದ್ದೇವೆ ಅನ್ನುವಂತಹ ಒಂದು ಮಾರಲ್ ಸಪೋರ್ಟನ್ನು ಕೂಡ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು. ಆಲ್ ದ ವೆರಿ ಬೆಸ್ಟ್. ಸಲಹೆಗಾರರು ಅಂತ ಹೇಳ್ತಾರೆ, ಹೆಚ್ಚಾಗಿ ಸಲಹೆಗಾರರು ಟೂ ಮಚ್ ಸಲಹೆಯನ್ನು ಕೊಡ್ತಾರೆ. ಏನನ್ನು ತಗೊಳ್ಳೋದು ಯಾವುದನ್ನು ಬಿಡೋದು ಅಂತ ಗೊತ್ತಾಗ್ಲಿಕ್ಕಿಲ್ಲ. ತಮ್ಮತನವನ್ನು ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಆಗೋದು, ಇವರ ಸಲಹೆಯಲ್ಲೇ ಹಿಡ್ಕೊಂಡು ಹೋಗ್ಬೇಕಲ್ಲ ಅನ್ನುವಂಥ ಟೆನ್ಷನ್ ಒಂದು. ಇನ್ನೊಂದು ಕಡೆ ಸಲಹೆನೇ ಕೊಡೋದಿಲ್ಲ, ಹೆಸರಿಗೆ ಮಾತ್ರ ಇರುವವರು, ಏನನ್ನೂ ಮಾಡೋದಿಲ್ಲ. ಆದರೆ ಇದೆರಡಕ್ಕೂ ವಿಭಿನ್ನ ಆಗಿ ಕ್ಲಬ್ದ ಸಮಯಕ್ಕೆ ಬೇಕಾದಂಥ ಸಲಹೆ, ಬೇಕಿದ್ರೆ ಸಪೋರ್ಟ್, ಇಲ್ಲದಿದ್ದರೆ ನೋಡಿಕೊಂಡು ನಾವು ಸಪೋರ್ಟ್ ಮಾಡ್ತೇವೆ, ನಮ್ಮ ಪ್ರೆಸಿಡೆಂಟ್ ಮಾಡ್ತಾರೆ, ನಾವು ಏನೂ ಇಲ್ಲೋ ಅನ್ನುವಂಥದ್ದು. ಸೊ ಆನಂದ್ ಸರ್ ಆಗಿರ್ಬೋದು, ರವೀಂದ್ರ ಸರ್ ಆಗಿರ್ಬೋದು, ಬೇಕಿದ್ದಲ್ಲಿ ಅವರ ಉಪಸ್ಥಿತಿಯನ್ನು ಕೊಟ್ಟು
ಮಾರ್ಗದರ್ಶನದ ಜೊತೆಗೆ ಸಪೋರ್ಟನ್ನು ನೀಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ಗೆ, ನಿಮ್ಮ ಮಾರ್ಗದರ್ಶನಕ್ಕೆ ಖಂಡಿತವಾಗ್ಲೂ ಚಿರಋಣಿ ನಿಮ್ಮ ಅಧ್ಯಕ್ಷರು ಹಾಗೂ ವಲಯಾಧ್ಯಕ್ಷೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ರೆ ಯಾವ ಬಿಲ್ಡಿಂಗ್ ಕೂಡ ಎಷ್ಟು ಮಹಡಿ ಕೂಡ ಏರ್ಬೋದು. ಇವತ್ತು 13ನೇ ಮಹಡಿಯನ್ನು ಏರಿದಂತಹ ಈ ಒಂದು ಘಟಕ 100 ಮಹಡಿಯನ್ನು ಏರಲಿ. ಯಾಕಂದರೆ ನಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆಗಿದೆ. ಯಾರ ಬಗ್ಗೆ ಮಾತಾಡ್ತೇವೆ ಅಂತ ಕೇಳಿದರೆ ಆನ್ಸರ್ ಕೇಳಿದರೆ ಪ್ರೈಸ್ ಇಲ್ಲ, ಎಲ್ರಿಗೂ ಗೊತ್ತಿದೆ, ತ್ಯಾಗಂ ಸರ್ ಅವರು. ನಾನಿವತ್ತು ಅವರು ಪೇಜೆಂಟ್ರಿ ಮಾಡಲಿಲ್ಲ, ಬೇಜಾರಾಯಿತು. ಅವರು ವೇದಿಕೆಗೆ ಬಂದು ಒಂದ್ಸಲ ಮೈಕಲ್ಲಿ ಮಾತಾಡದೇ ಇದ್ರೆ ಯಾವುದೇ ಕಾರ್ಯಕ್ರಮ ಅದೆಂಥದೋ ಒಂದು ಇನ್ಕಂಪ್ಲೀಟ್ ಆದ ಹಾಗೆ. ಪುಣ್ಯ ಅಜೆಂಡಾದಲ್ಲಿ ನೋಡುವಾಗ ಪ್ರಾಸ್ತಾವಿಕ ಇತ್ತು, ಇಲ್ಲಾಂದರೆ ಅಂತ ಹೇಳಿದ್ರು. ಇಲ್ಲಾಂದ್ರೆ ನಾನು ಹೇಳ್ತಿದ್ದೆ ಸರ್ ತ್ಯಾಗಂ ಸರ್ ಹತ್ರ ಒಂದು ಸ್ವಲ್ಪ ಮಾತಾಡಿಸಿ ಅಂತ. ಏನು ನಯ ವಿನಯ ಅಂತ ನನಗೆ ಗೊತ್ತಿಲ್ಲ, ತುಂಬ ಒಂದು ಆತ್ಮೀಯರ ಥರ ಅವರ ಒಂದು ಬಿಹೇವಿಯರ್. ನನಗೆ ಲಾಸ್ಟ್ ಇಯರ್ ನಾನು ZVP ಆಗಿ ಒಂದು ಘಟಕಕ್ಕೆ ಬರುವಾಗಿನಿಂದ ನಾನು ZP ಆಗಬೇಕಾದ್ರೆ ಕೂಡ ಅವರ ಒಂದು ಕಂಪ್ಲೀಟ್ ಸಪೋರ್ಟ್ ಇದೆ. ನಾನು ಝೋನ್ ಪ್ರೆಸಿಡೆಂಟ್ ಆದ ಮೇಲೆ ಸಹ ಈ ವರ್ಷ ಆಗಿನಿಂದ ಆಗ ಅಭಿನಂದನೆಗಳನ್ನು ಅಥವಾ ಶುಭ ಹಾರೈಕೆಯನ್ನು ಎಲ್ಲವನ್ನ ನೀಡ್ತಾ ಈ ವರ್ಷ ನನಗೆ ನೀಡಿದಂತಹ ಒಂದು ಸಪೋರ್ಟ್ಗೆ ಮತ್ತೆ ತಲೆಬಾಗಿ ವಂದಿಸ್ತಾ ಇದ್ದೇನೆ. ತ್ಯಾಗಂ ಸರ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್. ಈ ವರ್ಷ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಘಟಕ ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಉಂಟು. ಥ್ಯಾಂಕ್ ಯು ತ್ಯಾಗಂ ಸರ್. ಈ ವರ್ಷ ವಲಯಾಧಿಕಾರಿಯ ಮಿತ್ರರಾದಂತಹ ಬಾದ್ಶಾ ಸೋಂಬಾರ್ತೋಟೆ ಅವರ ಹೆಸರಿಗೆ ತಕ್ಕಂತೆ ಬಾದ್ಶಾ ಅವರು ಕಿಂಗೆ. ಎಲ್ಲ ಕಡೆ ಕಾಣಿಸೋದಿಲ್ಲ, ಫೋನಿಗೆ ಸಿಗೋದಿಲ್ಲ, ಆದರೆ ಬಂದರೆ ಮಾತ್ರ ಜಬರ್ದಸ್ತಿ ಎಂಟ್ರಿ. ಇಡೀ ವರ್ಷದಲ್ಲಿ ಬ್ಯುಸಿಯಾಗಿದ್ರು ಕೂಡ JC ವೀಕ್ ಅನ್ನುವಂಥದ್ದು ಅವರ ಒಂದು ಪೋರ್ಟ್ಫೋಲಿಯೋ. ಈ ವರ್ಷ ಇಡೀ JCI ಭಾರತದಲ್ಲಿ ಆಲ್ ಓವರ್ 25 ಝೋನ್ಸ್ ಇದೆ, 1000ಕ್ಕಿಂತ ಜಾಸ್ತಿ ಘಟಕಗಳಿದೆ. ಅದನ್ನೆಲ್ಲ ಸೇರಿಸ್ಕೊಂಡು ಟಾಪ್ 5 ಆಗಿ ವಲಯ 15 ಗುರುತಿಸ್ಕೊಂಡಿದೆ ಅಂತ ಹೇಳಿದ್ರೆ ಅದರ ಒಂದು ಕ್ರೆಡಿಟ್ಸನ್ನು ನಾನು JC ಸಾಂಬಾರ್ ತೋಟ ಅವರಿಗೆ ಕೊಡ್ತೇನೆ. ಅವರು ನೀಡಿದಂಥ ಮೋಟಿವೇಶನ್ ಆಗಿರಲಿ ಅಥವಾ ರೆಕಗ್ನಿಷನ್ ಆಗಿರಲಿ, ಪ್ರತಿದಿನ ಟಾಪ್ 5 ಅಥವಾ ಟಾಪ್ 7 ಅನ್ನು ಘೋಷಿಸ್ತಾ ಇದ್ರು. ಅವರು ಅವರ ಕಾರ್ಯಕ್ರಮ ವಿಭಾಗದ ಇಡೀ ತಂಡದ ಜೊತೆಗೆ ಈ ವರ್ಷ ಅವರಿಗೆ ಕೊಟ್ಟಂಥ ಪೋರ್ಟ್ಫೋಲಿಯೋನ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ಈ ವರ್ಷ ಅವರು ನನ್ನ ಜೇನುಗೂಡಿನ ತಂಡದಲ್ಲಿ ನನ್ನ ZGB ಮೆಂಬರ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ನಿಮ್ಮ ಘಟಕದಿಂದ ನೀಡಿದಂತಹ ನಾಮಿನಿ ನನಗೆ ಬಹಳ ಸಹಕಾರ ನೀಡಿದ್ದಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಬಾದ್ಶಾ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಟೋಪಿ ಮ್ಯಾನ್ ಇಂಡೈರೆಕ್ಟ್ಲಿ ಬಂದು ಅವರ ಪ್ರಮೋಷನ್ ಮಾಡಿಕೊಂಡು ಹೋದರು, ಅದು ನಮ್ಗೆ ಗೊತ್ತಾಗಲೇ ಇಲ್ಲ. ಆದರೂ ಕೂಡ ಒಂದು ಟೋಪಿ ಹಾಕ್ಕೊಂಡು ಎಲ್ಲರ ಪ್ರೀತಿಯನ್ನಂತೂ ಗಟ್ಟಿಸ್ಕೊಳ್ತಾರೆ. ಎಲ್ಲ ಕಡೆ ಹೋದರೂ ಕೂಡ ಹ್ಯಾಟ್ಸ್ ಆಫ್ ಟು ಯು ಹೇಳ್ತಾರೆ, ಹ್ಯಾಟನ್ನು ತೆಗೆಯೋದಿಲ್ಲ. ಆ ಹ್ಯಾಟಲ್ಲಿರುವಂತಹ ಮ್ಯಾಜಿಕ್ ಅಂದರೆ ಅದೊಂದು ಫ್ರೆಂಡ್ಶಿಪ್. ಅಧ್ಯಕ್ಷರ ಹತ್ರ, ಮೆಂಬರ್ಸ್ ಹತ್ರ ಅಥವಾ ಪೂರ್ವಾಧ್ಯಕ್ಷರುಗಳ ಹತ್ರ ಹೊಸತಾಗಿದ್ರು ಕೂಡ ಎಲ್ಲರ ಜೊತೆಗೆ ಒಂದು ರಿಲೇಶನ್ಶಿಪ್ಪನ್ನು ಬಿಲ್ಡ್ ಮಾಡಿಕೊಂಡು ಈ ವರ್ಷ EA to ZP ಕೊಟ್ಟಂತಹ ಒಂದು ಹುದ್ದೆಗೆ ಡೆಫಿನೆಟ್ಲಿ ಒಂದು ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ. ಈ ದಿನ ಒಂದು ಬಹಳ ಚೆನ್ನಾಗಿ ಅಧಿಕೃತ ಭೇಟಿಯನ್ನು ಮತ್ತೊಮ್ಮೆ ಕಂಪ್ಲೀಟ್ ಮಾಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಗಾಡ್ ಬ್ಲೆಸ್, ಆಲ್ ದ ವೆರಿ ಬೆಸ್ಟ್. ರೈಟ್. ZVP JCI ಸೆನೆಟರ್ ಶರತ್ ಕುಮಾರ್ ಅವರು MRPL ಅಲ್ಲಿ ತುಂಬ ಅಧಿಕೃತವಾದಂಥ ಒಂದು ಆಫೀಸರ್. ಅವ್ರ ಹತ್ರ ಮೀಟ್ ಆಗಬೇಕಾದ್ರೆ ಪರ್ಮಿಷನ್ ತಗೊಳ್ಬೇಕು, ಅಪಾಯಿಂಟ್ಮೆಂಟ್ ತಗೊಳ್ಬೇಕು. ಆದರೆ JCI ಮಂಗಳ ಗಂಗೋತ್ರಿ ಕೋಣಾಜಿಗೆ ಅವರು ಎಲ್ಲ ಬಿಟ್ಟು ಹಾಫ್ ಡೇ ಲೀವ್ ಹಾಕಿ ಬರ್ತಾರೆ. ನಮ್ಮ ZGBಗೂ ಬರೋದಿಲ್ಲ. ಇವ್ರದ್ದು ಕಾರ್ಯಕ್ರಮ ಬೇಗ ಉಂಟು ಅಂತ ಹೇಳಿದ್ರೆ ಮೇಡಮ್ ನನಗೆ ನಾಳೆ ಹಾಫ್ ಡೇ ಲೀವ್, ಮಂಗಳ ಗಂಗೋತ್ರಿ ಅಲ್ಲ ಅಂತ. ಅಂದರೆ ಅಂಥ ಒಂದು ಪ್ರೀತಿ JCI ಮಂಗಳ ಗಂಗೋತ್ರಿ ಕೋಣಾಜಿಯ ಮೇಲೆ. ಖಂಡಿತವಾಗ್ಲೂ ನಿಮ್ಮ ಪ್ರಾಂತ್ಯದಲ್ಲಿ ಈ ಒಂದು ಘಟಕ ಇದೆ ಅಂತ ಹೇಳಿ ನಿಮಗೂ ಖುಷಿ ಆಗಿರ್ಬೋದು, ನನಗೂ ಸಂತೋಷ. ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತಹ ಒಂದು ಘಟಕ. ಮಿಡ್ಕಾನ್ನಲ್ಲೂ ಕೂಡ ಅತ್ಯುತ್ತಮ ಘಟಕ ಅನ್ನುವಂತಹ ಒಂದು ಅವಾರ್ಡನ್ನು ಗಿಟ್ಟಿಸಿಕೊಂಡದ್ದು. ಸೊ ಕಂಗ್ರ್ಯಾಚುಲೇಷನ್ಸ್ ZVP ಸರ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಇನ್ನು ಝೋನ್ ಕಾನ್ ಕೂಡ ಬರಲಿಕ್ಕಿದೆ. ಇನ್ನು 1 ತಿಂಗಳು ನಿಮ್ಮ ಒಂದು ಸಲಹೆ, ಒಂದು ಮಾರ್ಗದರ್ಶನದಲ್ಲಿ ಇನ್ನಷ್ಟು ಯಶಸ್ಸು ಈ ಘಟಕ ಮಾಡಲಿ ಅಂತ ಹೇಳ್ತಾ ಇದ್ದೇನೆ. ಆಲ್ ದ ಬೆಸ್ಟ್. ಕೊನೆಗೆ ಬರುವಂಥದ್ದು ನಮ್ಮ ಫ್ರ್ಯಾಂಕಿ ಸರ್. ಅವರನ್ನು ಸರ್ ಹೇಳೋದಾ, ಮಗು ಹೇಳೋದಾ, ಮುಗ್ಧ ಅಂತ ಹೇಳೋದಾ ಏನು ಗೊತ್ತಾಗೋದಿಲ್ಲ. ಅವರ ಮಾತಿನಲ್ಲಿ ಏನೋ ಒಂದು ಮುಗ್ಧತೆ. ಮೊದಲಾಗಿ ಅವರ ಮಡದಿ ಪ್ರಮೀಳಾ ಮೇಡಮ್ ಹಾಗೂ ಮಗಳು ಫಿಯೋನಾ ಹಾಗೂ ಮಗ ಫ್ಲಿಂಟ್, ಎಸ್, ಇಡೀ ಕುಟುಂಬದವರಿಗೆ ನಾನು ಅಭಿನಂದನೆಯನ್ನು ಕೋರ್ತೇನೆ. ಯಾಕಂದರೆ ಒಬ್ಬರು ನಾಯಕರು ಎದುರಿನಲ್ಲಿ ಕುತ್ಕೊಂಡು ಸಕ್ಸಸ್ ಆಗಿದ್ದಾರೆ ಅಂತ ಹೇಳಿದರೆ ಮನೆಯಲ್ಲಿ ಪ್ರೀತಿ, ಸಂತೋಷ, ನೆಮ್ಮದಿ, ನಗು ಇದಿದ್ರೆ ಮಾತ್ರ ಹೊರಗಡೆ ಬಂದು ಯಾವುದಾದ್ರೂ ಏನಾದರೂ ಸಾಧಿಸ್ಬೋದು. ಇಲ್ಲಾಂದರೆ ಬಂದ ಕೂಡಲೇ ಅಯ್ಯೋ ಏರೆಗಾವ್ ಮಾರೆ ಬುಡಿದಿನ ಕಿರಿಕಿರಿ ಅಂತ ಹೇಳ್ಕೊಂಡು ಬರೋರೇ ಇರೋದು. ಆದರೆ ಈ ವರ್ಷ ಏನು ಕೂಡ ಕಿರಿಕಿರಿ ಕೊಡದೆ ಸ್ವತಃ ಅವರು ಕೂಡ JCI ಭಾರತಕ್ಕೆ ದೇಣಿಗೆ ನೀಡೋದ್ರ ಮೂಲಕ
ಮೂಲಕ ಅತ್ಯುತ್ತಮ JC ಅಂತ ಹೇಳಿಕೊಂಡು ಹೆಗ್ಗಳಿಕೆಯನ್ನು ಪಡೆದುಕೊಂಡಿದ್ದಾರೆ. ಆ ಇಡೀ ಕುಟುಂಬಕ್ಕೆ ನನ್ನ ಗೌರವವನ್ನು ಕೊಡ್ತಾ ಇದ್ದೇನೆ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಫ್ರ್ಯಾಂಕಿ ಸರ್ ಅವರು ತುಂಬ ಭಾವುಕರು. ಅವ್ರ ಹತ್ರ ಮಾತಾಡುವಾಗ ನಾನು ಕೂಡ ಭಾವುಕರಾಗಿ ಬಿಡ್ತೇನೆ. ಆದರೆ ಇವತ್ತು ಒಂದೇ ಒಂದು ಭಾವನೆ ಬರ್ತಾ ಇರೋದು ಸಂತೋಷದ ಭಾವನೆ. ವಲಯಾಧ್ಯಕ್ಷೆಯ ನೆಲೆಯಲ್ಲಿ ಖಂಡಿತವಾಗಿಯೂ ನನ್ನ ಅವಧಿಯಲ್ಲಿ ಮರೆಯಲಾಗದ ಒಂದು ಅಧ್ಯಕ್ಷರಾಗಿ ನೀವು ಮೂಡಿ ಬಂದಿದ್ದೀರಾ. ಯಾವತ್ತು ನೆನಪಲ್ಲಿ ಇಡುವಂತಹ ಒಂದು ವರ್ಷ ನಿಮ್ಮದಾಗಿದೆ. ನಿಮ್ಮ ಪೂರ್ವಾಧ್ಯಕ್ಷರು, ನಿಮ್ಮ ಸದಸ್ಯರು, ನಿಮ್ಮ ಸ್ನೇಹಿತರು ಎಲ್ಲ ಸೇರಿಸಿಕೊಂಡು ನಿಮ್ಮ ಅವಧಿಯನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಮಿಡ್ಕಾನ್ನಲ್ಲಿ ಸಿಕ್ಕಿದಂತಹ ಅಥವಾ ಬೇರೆ ಯಾವುದೇ ಕಾನ್ಫರೆನ್ಸಲ್ಲಿ ಸಿಕ್ಕಿದಂತಹ ಅವಾರ್ಡ್ಗಳಾಗಿರಲಿ, ಮನ್ನಣೆಗಳಾಗಿರಲಿ, ರೆಕಗ್ನಿಷನ್ಸ್ಗಳಾಗಿರಲಿ, ಅದೆಲ್ಲದಕ್ಕಿಂತ ಜಾಸ್ತಿ ನೀವು ಪಡೆದಂತಹ ಜನರ ಪ್ರೀತಿ ನಿಮಗೆ ಯಾವಾಗಲೂ ಒಂದು ಆಸ್ತಿಯಾಗಿ ಇರಲಿ ಅಂತ ಹೇಳ್ತಾ, ವಲಯಾಧ್ಯಕ್ಷೆಯ ನೆಲೆಯಲ್ಲಿ ಇಂದು ನೀವು ಮಾಡಿದಂತಹ ವಲಯಾಧ್ಯಕ್ಷರ ಅಧಿಕೃತ ಭೇಟಿಯ ಕಾರ್ಯಕ್ರಮ ಬಹಳ ಚೆನ್ನಾಗಿ, ಬಹಳ ಪ್ರೀತಿಯಿಂದ, ಬಹಳ ನೆನಪಿನಲ್ಲಿಟ್ಟುವಂಥ ರೀತಿಯಲ್ಲಿ ಮಾಡಿದ್ದೀರಾ. ಮತ್ತೊಮ್ಮೆ ವಲಯಾಧ್ಯಕ್ಷ ನೆಲೆಯಲ್ಲಿ ನಿಮಗೆ ಗೌರವವನ್ನು ಕೊಡ್ತಾ, ನಿಮಗೂ ನಿಮ್ಮ ಸದಸ್ಯರಿಗೂ ವಲಯಾಧ್ಯಕ್ಷ ನೆಲೆಯಲ್ಲಿ ನಮನಗಳನ್ನು ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಒಫಿಷಿಯಲ್ ವಿಸಿಟ್. ಅದೆಷ್ಟೋ ಬಾರಿ ಅನ್ಅಫಿಷಿಯಲ್ ಆಗಿ ಅಥವಾ ಬೇರೆ ಕಾರ್ಯಕ್ರಮಗಳಿಗೆ ಬಂದಿದ್ರು ಕೂಡ ಅಧಿಕೃತ ಭೇಟಿಯನ್ನು ಒಂದು ವಿಭಿನ್ನ ಶೈಲಿಯಲ್ಲಿ ಮಾಡಿದ್ದೀರಾ. ತುಂಬ ಸಂತೋಷ ಆಯಿತು. ಮತ್ತೊಮ್ಮೆ ಅಭಿನಂದನೆಯನ್ನು ಕೋರ್ತಾ ಇದ್ದೇನೆ. ಸ್ನೇಹಿತರೆ, ವಲಯಾಧ್ಯಕ್ಷೆಯಾಗಿ ಘಟಕದ ಎಲ್ಲ ಸದಸ್ಯರನ್ನು ವಲಯದ ಒಂದೆರಡು ಕಾರ್ಯಕ್ರಮಗಳಿಗೆ ಆಹ್ವಾನಿಸುವ ಒಂದು ಅವಕಾಶವನ್ನು ನಾನು ಇಲ್ಲಿ ತಗೊಳ್ತಾ ಇದ್ದೇನೆ. ಬರುವ ನವೆಂಬರ್ 7ನೇ ತಾರೀಕಿಗೆ ಬಿಸ್ಕಾನ್ ಬಿಸ್ನೆಸ್ ಕಾನ್ಫರೆನ್ಸ್ ಉನ್ನತಿ ಅನ್ನುವಂತಹ ಶೀರ್ಷಿಕೆಯಲ್ಲಿ JCI ಕುಂದಾಪುರ ಸಿಟಿಯ ಆತಿಥ್ಯದಲ್ಲಿ ಕೋಟೇಶ್ವರದಲ್ಲಿರುವಂತಹ ಸಹನಾ ಕನ್ವೆನ್ಷನ್ ಹಾಲ್ನಲ್ಲಿ ನಡೀಲಿಕ್ಕಿದೆ. ನಿಮ್ಮ ಘಟಕದಿಂದ ಖಂಡಿತವಾಗಿಯೂ ಸಾಧನಶ್ರೀಗೆ ಭಾಜನರಾಗುವಂತಹ ನಾಮಿನಿ ನಿಮ್ಮ ಜೊತೆ ಇದ್ದಾರೆ. ಅವರ ಜೊತೆಗೆ ಅವರ ಒಂದು ಅವಿಸ್ಮರಣೀಯ ಕ್ಷಣವನ್ನು ನೀವೆಲ್ಲರೂ ಇದ್ಕೊಂಡು ಬಿಸ್ಕಾನ್ನ ಒಂದು ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ವಲಯಾಧ್ಯಕ್ಷ ನೆಲೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ಸಿ ಯು ಆನ್ ನವೆಂಬರ್ 7th ಕೋಟೇಶ್ವರ JCI ಕುಂದಾಪುರ ಸಿಟಿಯ ಆತಿಥ್ಯ 7ನೇ ತಾರೀಕು ಭಾನುವಾರ. ಇನ್ನೊಂದು ಇರುವಂಥದ್ದು ವಲಯದ ದೊಡ್ಡ ಹಬ್ಬ ಅಂದರೆ ಝೋನ್ಕಾನ್. ಡೆಫಿನೆಟ್ಲಿ ಈ ವರ್ಷ ವಲಯದ ಹಬ್ಬ. ಆ ಹಬ್ಬದಲ್ಲಿ ಎಲ್ಲರೂ ಬರಬೇಕು, ಮನೆ ಮಂದಿ ಎಲ್ಲರೂ ಸೇರಿಕೊಂಡು ಹಿಂದಿನ ದಿನಗಳಲ್ಲಿ ಆದಂತಹ ಒಂದು ವೈಢೂರ್ಯದೊಂದಿಗೆ ಎಲ್ಲ ವಿಜೃಂಭಣೆಯಿಂದ ಪಾರ್ಟಿಸಿಪೇಟ್ ಆಗಬೇಕು ಅನ್ನುವಂಥದ್ದು ನಾನು ಪ್ರಾರಂಭದಲ್ಲಿ ಅನ್ಸ್ಕೊಂಡಿದ್ದೆ. ಈ ಕೊರೋನಾ ಕೋವಿಡ್ ಎಲ್ಲ ಬರುವಾಗ ಹೆದರಿಕೆ ಆಗಿತ್ತು, ಎಲ್ಲಿ ನಮಗೆ ಜನರಿಗೆ ಸಿಗ್ಲಿಕ್ಕೆ ಆಗೋದಿಲ್ವೋ, ಮತ್ತೆ ಆನ್ಲೈನ್ ಹೋಗುತ್ತೋ ಅಂತ. ಆದರೆ ದೇವರ ಅನುಗ್ರಹದಿಂದ ಬಹಳ ಚೆನ್ನಾಗಿ ಡಿಸೆಂಬರ್ 4 ಹಾಗೂ 5 ಬಂಟ್ವಾಳ JCIನ ಆತಿಥ್ಯದಲ್ಲಿ ಬಂಟ್ವಾಳದ ಬಂಟ್ರ ಭವನ ಈ ಒಂದು ವೆನ್ಯೂ ಅಲ್ಲಿ ಝೋನ್ಕಾನ್ ನಡೀಲಿಕ್ಕಿದೆ. ನನ್ನ ವೈಯಕ್ತಿಕ ಒಂದು ಇನ್ವಿಟೇಷನ್ ಅಂತ ಎಣಿಸ್ಕೊಂಡು ಅಧ್ಯಕ್ಷರ ಜೊತೆಗೆ ಘಟಕದ ಎಲ್ಲ ಸದಸ್ಯರು, ಪೂರ್ವಾಧ್ಯಕ್ಷರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಟು JCI ಮಂಗಳ ಗಂಗೋತ್ರಿ ಕೊಣಾಜೆ ಫಾರ್ ದಿಸ್ ವಂಡರ್ಫುಲ್ ಅಫಿಷಿಯಲ್ ವಿಸಿಟ್. ಥ್ಯಾಂಕ್ ಯು. ಜೈ JCs. ಥ್ಯಾಂಕ್ ಯು. ಈ ದಿನ ನಮ್ಮ ವಲಯದ ಅಧಿಕೃತ ಭೇಟಿ ನೀಡಿ ಸನ್ಮಾನವನ್ನು ಸ್ವೀಕರಿಸಿ ಒಂದು ಉತ್ತಮ ರೀತಿಯ ಉತ್ತಮ ಸಂದೇಶವನ್ನು ಯಾರಿಗೂ ಬಿಡದೆ ಪ್ರತಿಯೊಬ್ಬರನ್ನು ಹೆಕ್ಕಿ ಮಾತುಗಳಿಂದ ಗೌರವಿಸಿ ಮಾತುಗಳನ್ನ ಆಡಿ, ಅದೇ ರೀತಿ ನನ್ನನ್ನು ಕೂಡ ನನ್ನ ಮನೆಯವರು ಕೂಡ ಹೊಗಳಿದ ನಿಜವಾಗಲೂ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಇಂಥ ಒಂದು ವಲಯ ಅಧ್ಯಕ್ಷರು ಪಡೆದಿದ್ದು ನಮ್ಮ ಲೋಮಿನ, ನಮ್ಮ ಘಟಕದ, ನಮ್ಮ ವಲಯದ, ನಮ್ಮ ಒಂದು ಸೌಭಾಗ್ಯ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಮೇಡಮ್, ಎಲ್ಲ JC ಮಂಗಳ ಗಂಗೋತ್ರಿ ಪರವಾಗಿ ಮಗದೊಮ್ಮೆ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕಾಗತ್ತೆ. ನಮ್ಮ ಪ್ರತಿ ತಿಂಗಳ MRF ಅನ್ನು ನಾವು ಅಪ್ಡೇಟ್ ಮಾಡ್ತೇವೆ. ಅಪ್ಡೇಟ್ ಮಾಡಿ ಪ್ರತಿ ತಿಂಗಳ ಮಂತ್ ಎಂಡಿಗೆ, ಕೊನೆಗೆ ಮಿಡ್ನೈಟ್ 12 ಗಂಟೆ ದಾಟಿದ ಕೂಡಲೇ ಅದು ಇಮ್ಮಿಡಿಯೇಟ್ಲಿ ಆಟೋಮೆಟಿಕ್ ಆಗಲಿ ಒಂದು JC ಇಂಡಿಯಾಕ್ಕೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಇದಕ್ಕೆ ಸೆಂಡ್ ಮಾಡಬೇಕಾದ್ರೆ ಅದಕ್ಕೆ ಕಾರಣಕರ್ತ ನನ್ನ ಮಗಳು ಇದನ್ನು ಅಲ್ಲಿಗೆ ಬರಲಿಲ್ಲ, ಅವಳು ಕೆಲಸದಲ್ಲಿದ್ದಾಳೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವಳು ಕೂಡ ನೆನಪು ಮಾಡ್ತೇನೆ. ಯಾಕಂದರೆ ಇಷ್ಟು ದೊಡ್ಡ ಸ್ಥಾನ ಪಡಿಬೇಕಾದ್ರೆ ನನ್ನ ಮಗಳು ಮತ್ತು ನನ್ನ ಹೆತ್ತವರ ನಿಜವಾಗಲೂ ಸಪೋರ್ಟ್ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮನೆಯವರು ಒಂದು ಸರಿ ಮುಂದೆ ಬರಬೇಕಂತ ನಮ್ಮ ವಲಯ ಅಧ್ಯಕ್ಷರು ಕೇಳ್ತಾ ಇದ್ದಾರೆ. ಮಗ ಮತ್ತು ಮಗಳು ಬರಲಿಲ್ಲ, ನನ್ನ ಮಿಸ್ಸಸ್ ಮಡದಿ ಮಗ ಫ್ಲಿಂಟನ್ ಕೂಡ ಇದ್ದಾನೆ, ಅವನ ಕಾಲೇಜ್. ದಯವಿಟ್ಟು ಮುಂದೆ ಬಂದು ಮೇಡಮ್ ಅವರಿಂದ ಒಂದು ಹೂವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ.
ಎಲ್ಲರೂ ನಮ್ಮ ಶುಭವನ್ನು ನುಡಿದಿದ್ದಾರೆ, ಶುಭ ಹಾರೈಸಿ ಈಗಾಗಲೇ ಅವರು ಹಲವು ಕಾರ್ಯಕ್ರಮದಲ್ಲಿ ಮಾತಾಡಿ ನಮ್ಮ ಕಾರ್ಯಕ್ರಮಕ್ಕೆ ಈ ದಿನ ನಮ್ಮ ರವೀಂದ್ರ ಸರ್ ಕೂಡ ಪ್ರೋತ್ಸಾಹ ಮಾಡಿದ್ದಾರೆ, ತನುಮನದಿಂದ ಸಹಕರಿಸಿದ್ದಾರೆ. ಲವಿನದಾಂತಿ ಕೂಡ ಒಂದು ಚಹಾ ತಿಂಡಿಯ ವ್ಯವಸ್ಥೆಯನ್ನು ಕೂಡ ಈ ದಿನ ಅವರು ಮಾಡಿದ್ದಾರೆ, ಅವರಿಗೂ ಧನ್ಯವಾದ. ಅದೇ ರೀತಿ ನಮ್ಮ ಆನಂದ್ ಸರ್ ಕೂಡ ಮಾಡಿದ್ದಾರೆ. ಎಲ್ಲ ಪ್ರತ್ಯೇಕವಾಗಿ ಪ್ರತಿಮಾ ಹೆಬ್ಬಾರ್ ಏನು ಕೇಳಲಿಲ್ಲ, ಅವರು ಕೂಡ ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಇನ್ನೂ ಕೂಡ ಹಲವಾರು ಸದಸ್ಯರಿದ್ದಾರೆ, ಅವರು ಕೂಡ ವೈಯಕ್ತಿಕವಾಗಿ ನನಗೆ ಗೂಗಲ್ ಪೇ ಮುಖಾಂತರ ನನಗೆ ಈ ದಿನದ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಎಲ್ಲರ ವಿವರಗಳನ್ನು ನಾಳೆ ನಾಡ್ದು 2 ದಿವಸದಲ್ಲಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಸಮಯದ ಕಡಿಮೆ ಇದೆ, ಅದರಿಂದ ಕಾರ್ಯಕ್ರಮವನ್ನು ಕೊನೆಗೊಳಿಸುವ ಮೊದಲು ನನ್ನ ಒಂದೆರಡು ಮಾತು. ಆತ್ಮೀಯರೇ, JCI ಮಂಗಳ ಗಂಗೋತ್ರಿ ನನ್ನ ತಲೆಯಲ್ಲಿ ಇದ್ದದ್ದು ಏನಂದರೆ, ನನಗೆ ಸಿಕ್ಕಿದಂಥ ಒಂದೇ ಒಂದು ವರ್ಷ 2020 ಏನನ್ನು ಮಾಡಲಿಕ್ಕೆ ಆಗಿಲ್ಲ ಅಂತ ನಾನು ಎನಿಸ್ಕೊಂಡಿದ್ದೆ. ಆದರೆ ಮಗದೊಮ್ಮೆ ಇನ್ನೊಂದು ವರ್ಷ ನನಗೆ JC ಕೊಟ್ಟಿದೆ ಅಂತ ಹೇಳಿ ನಾನು ಹೆಮ್ಮೆ ಪಡುತ್ತಾ, ಅದನ್ನು ಹೆಮ್ಮೆಯಿಂದ ಮುನ್ನಡೆಸುತ್ತಾ ನನ್ನ ಪೂರ್ವ ಅಧ್ಯಕ್ಷರುಗಳೊಂದಿಗೆ JC ಮಂಗಳ ಗಂಗೋತ್ರಿಯ ಸರ್ವ ಸದಸ್ಯರೊಂದಿಗೆ ನನ್ನ ಈ ವರ್ಷದ ಪದಾಧಿಕಾರಿಗಳೊಂದಿಗೆ ಒಂದು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ನಾನು ಆಸಕ್ತನಾಗಿನಿ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಅದೇ ರೀತಿ JC ಮಂಗಳ ಗಂಗೋತ್ರಿಯನ್ನು ಒಂದು ವಲಯದಲ್ಲಿ JC ಭಾರತದಲ್ಲಿ ಒಂದು ಉತ್ತಮ ಘಟಕ ಅಂತ ನನಗೆ ತೋರಿಸಬೇಕಂತ ನನ್ನೊಂದು ಆಸೆ ಇತ್ತು. ಅದನ್ನು ನಾನು ಪ್ರಯತ್ನಪಟ್ಟು ನಮ್ಮೆಲ್ಲರ ಎಲ್ಲ ಸದಸ್ಯರ ಸತತ ಪ್ರಯತ್ನದಿಂದ ಈ JC ಮಂಗಳ ಗಂಗೋತ್ರಿಯನ್ನು ಉತ್ತಮ ಸ್ಥಾನಕ್ಕೆ ಕೊಂಡೊಯ್ಯುವ ನನ್ನ ಆಸೆಯನ್ನು ಪೂರೈಸಿದ್ದೀರಾ ನಿಮ್ಮೆಲ್ಲರ ಸಹಕಾರದಿಂದ. ನಾನು ಅಧ್ಯಕ್ಷನಾದಾಗ ನನ್ನ ಮನಸ್ಸಲ್ಲಿ ಒಂದೇ ಇತ್ತು, ಯಾಕಂದರೆ ನನಗೆ ಸಿಕ್ಕಿದಂಥ ಒಂದೇ ಒಂದು ವರ್ಷದ ಅವಧಿ, ಅದರಲ್ಲಿ ನಾನು ಏನು ಮಾಡಲಿಕ್ಕೆ ಸಾಧ್ಯನಾಗ್ತೇನೋ ಅದನ್ನು ನಾನು ಮಾಡಿ ತೋರಿಸಬೇಕು. ಮಗದೊಮ್ಮೆ ಅಧ್ಯಕ್ಷನಾಗಿ ಕೂತ್ಕೊಳ್ಳಿಕ್ಕೆ ನನಗೆ ಅವಕಾಶವೂ ಇಲ್ಲ ಮತ್ತು ಅವಕಾಶವೂ ಕೊಡುವುದಿಲ್ಲ. JC ಒಂದು ಕ್ರಮಬದ್ಧವಾದ ಒಂದು ರೂಲ್ಸ್ ಇದೆ. ಅದರಿಂದ ಸಿಕ್ಕಿದ ಅವಕಾಶವನ್ನು ಯಾವತ್ತೂ ಕಳೆಯದೆ ಉತ್ತಮ ರೀತಿಯಲ್ಲಿ ಅಧ್ಯಕ್ಷನಾಗಿ ಕೆಲಸ ಕಾರ್ಯನಿರ್ವಹಿಸಿದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾಯಿದೆ. ಅದೇ ರೀತಿ ಮಾಧ್ಯಮ ಮಿತ್ರರು ಎಲ್ಲ ನನ್ನ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ಎಲ್ಲ ಮಾಧ್ಯಮದಲ್ಲಿ ಕೂಡ ಸ್ಪಷ್ಟವಾಗಿ ಬರೆದು ಒಂದು ಉತ್ತಮ ರೀತಿಯಲ್ಲಿ ಪ್ರಚಾರ ಕೊಟ್ಟಂಥ ನಮ್ಮ ಮಾಧ್ಯಮದವರು, ಅವರು ಕೂಡ ನಾನು ಚಿರಋಣಿಯಾಗಿದ್ದೇನೆ. ಅದೇ ರೀತಿ ನನ್ನ ಈ ದಿನದ ಸನ್ಮಾನವನ್ನು ನಾನು ನಿಜವಾಗಲೂ ಯಾರನ್ನು ಆಯ್ಕೆ ಮಾಡೋದು ನಾವು ಗೂಗಲ್ ಮೀಟಿಂಗ್ ಮಾಡಿದೆವು, ಅದೇ ವರ್ಚುವಲ್ ಲೈವ್ ಮೀಟಿಂಗ್ ಮಾಡಿದೆವು. ಎಲ್ಲಾದರೂ ಕೂಡ ಕೆಲವರದ್ದು ಹೆಸರು ಬಂತು, ಆದರೂ ಕೂಡ ಎಲ್ಲರೂ ಹೇಳಿದ್ದು ನಾವು ಸಿಲೆಕ್ಟೆಡ್ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಿ ಸರ್ವಿಸ್ ಒಳ್ಳೆ ಕೊಟ್ಟವರನ್ನು ಆಯ್ಕೆ ಮಾಡುವಂಥ. ಕೆಲವರು ಫೋನ್ ಮಾಡುವಾಗ ಹೇಳ್ತಾರೆ, ನನಗೆ ಯಾಕೆ ಸನ್ಮಾನ, ರಿಟೈರ್ಡ್ ಆಯ್ತು, ಬುಡ್ಸಿ ಮಾಡ್ಬೋದು ಕೆಲವರಿದ್ದಾರೆ. ಆದರೂ ಕೂಡ ನಮಗೆ ಪ್ರತಿ ತಿಂಗಳು JCI ಕೊಡ್ತದೆ, ಒಂದೊಂದು ತಿಂಗಳ ಒಂದೊಂದು ಕಾರ್ಯಕ್ರಮ ಎಲ್ಲರೂ ಕೂಡ ವರದಿಯಲ್ಲಿ ನೀವು ಕೇಳಿದ್ದೀರಿ. ಆದ್ದರಿಂದ ಇವತ್ತು ಸನ್ಮಾನವನ್ನು ಸ್ವೀಕರಿಸಿದ್ದೀರಿ. ಅದೇ ರೀತಿ ಈ ನಮ್ಮ ಅಧ್ಯಕ್ಷರ ಅವಧಿಯಲ್ಲಿ ನನ್ನ ಕೊನೆಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಎಲ್ಲರಿಗೂ ಹೇಳಿದ್ದೀನಿ. ನಿಜವಾಗಲೂ ಇದು ವಲಯ ಅಧ್ಯಕ್ಷರ ಭೇಟಿಯಾದಾಗ ಅದು ಕೊನೆಯ ಕಾರ್ಯಕ್ರಮನೇ. ಇನ್ನಿದ್ದರೂ ಕೂಡ ನಾವು ತಿಂಗಳಲ್ಲಿ ಏನು ಕೂಡ ಅಂಚೆ ಒಂಜಿ ಅಂತ ಇನ್ನು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ಬೋದು. ಅದನ್ನು ಮಾಡದೆ ಡಿಸೆಂಬರ್ ತನಕ ಅವಕಾಶ ಇದೆ ನನಗೆ. ಆದರೂ ಕೂಡ ನಾನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಏನಾದರೂ ಮಾಡ್ತೀನಿ ಗ್ಯಾರಂಟಿ. ಇದೇ ನವೆಂಬರ್ 14ರಂದು ನಾವು ಆಶ್ರಮದಲ್ಲಿ ಮಕ್ಕಳ ದಿನಾಚರಣೆ ಕೂಡ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಮೇಡಮ್ ಕೂಡ ಹೇಳಿದರು, ಸಾಧನೆ ಪ್ರಶಸ್ತಿಗೆ ಕುಂದಾಪುರಕ್ಕೆ ಹೋಗ್ಲಿಕ್ಕೆ ಉಂಟು, ವಲಯ ಸಮ್ಮೇಳನ ಬಂಟ್ವಾಳದಲ್ಲಿ ನಡಲಿಕ್ಕೆ ಉಂಟು, ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ಇಡುತ್ತಾ ಮುಂದಿನ ಧನ್ಯವಾದ ಸಮರ್ಪಣೆಯನ್ನು ನಮ್ಮ ಕಾರ್ಯದರ್ಶಿಯವರು ನೀಡಲಿಕ್ಕಿದ್ದಾರೆ. ಅದರ ಮೊದಲು ಒಂದು ಗೌರವವನ್ನು ಕೊಡಲಿಕ್ಕಿದ್ದೇವೆ. ನಮ್ಮ ಯುಗಾದಿ ಸಂದರ್ಭದಲ್ಲಿ ನಾವು ಕಾಂಪಿಟೇಷನ್ ಭಾಗವಹಿಸಿದ್ದೆವು. ನಮ್ಮ JC ಮಂಗಳ ಗಂಗೋತ್ರಿಯ ಉಪಾಧ್ಯಕ್ಷ JC ಜಯಲಕ್ಷ್ಮಿ ಅವರು ಯುಗಾದಿ ಟಾಪ್ 5ಯಲ್ಲಿ ವಿನ್ನರ್ ಆಗಿ ಆಯ್ಕೆಯಾಗಿದ್ದಾರೆ. ನಮ್ಮ ವಲಯದ ಅಧ್ಯಕ್ಷರು ಅವರಿಗೆ ಸರ್ಟಿಫಿಕೇಟ್ ಸ್ಮರಣೆಗೆ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ತುರ್ತಾಗಿ ಒಂದು 3 ಬಾಟ್ಲು ರಕ್ತವನ್ನು ಬೇಕಿತ್ತು. ಅದರಲ್ಲಿ ನಮ್ಮ ಒಂದು ರೋಗಿಗೆ, ಆದರೂ ಕೂಡ ನಾನು ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದೇನೆ. ನಮ್ಮ ಮೆರ್ಸಿ ಫ್ರೆಂಡ್ಸ್ನ ಕೆಲವು ಸದಸ್ಯರು ನನಗೆ ಸಾಥ್ ನೀಡಿ ನಮ್ಮ ನೂತನ ಸದಸ್ಯ ಸಂತೋಷ್ ಡಿಸೋಜಾ ಇವರು ಕೂಡಲೇ ಸ್ಪಂದಿಸಿ ಆ ಪೇಷಂಟಿಗೆ ಒಂದು ಯೂನಿಟ್ ರಕ್ತವನ್ನು ನೀಡಿ ಸಹಕರಿಸಿದ್ದಾರೆ. ಅವರು ಕಾರ್ಯಕ್ರಮಕ್ಕೆ ಬರಲಿಲ್ಲ, ಬಂದಾಗ ಇದ್ದರು, ಅಂದರೆ ತುರ್ತು ಕಾರ್ಯನಿಮಿತ್ತ ಅಂತ ತೆರಳಿದ್ದಾರೆ. ಅವರಿಗೆ ನಾನು ಧನ್ಯವಾದ ಸಲ್ಲಿಸುತ್ತಾ ಇದ್ದೇನೆ. ಅವರ ಪರವಾಗಿ ಅವರ ಮಿತ್ರ ಪ್ರದೀಪ್ ಕುಟೀನ ಬಂದು ಈ ಶಾಲನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
ಒಂದೆರಡು ಹೆಸರನ್ನು ಹೇಳೋದು ಬಿಟ್ಟಿದೆ. ಒಂದು ನಮ್ಮ ಆಸಿಫ್ ಅವರು ಕ್ಯಾಮ್ರಾ ಅಥವಾ ವಿಡಿಯೋ ಯಾವಾಗಲೇ ಅಲರ್ಟ್ ಆಗಿರ್ತಾರೆ. ಎಲ್ಲಿ ಕೂಡ ನಾನು ಪ್ರೋಗ್ರಾಮಿಗೆ ಹೋಗುವಾಗ ನಾವು ಫೋಟೋಗ್ರಾಫರನ್ನ ಕರಿಬೇಕು ತೆಪ್ಪಲೆ ಇದು ಅವ್ರು ನಮ್ಮನ್ನು ನಿಲ್ಲಿಸಿ ಹೋದರೂ ಕೂಡ ನಿಲ್ಲಿಸಿ ಫೋಟೋ ತೆಗಿತಾರೆ. ಮತ್ತು ಯಾವುದೇ ಕಾರ್ಯಕ್ರಮ ಇಲ್ಲಿ ಮಂಗಳ ಗಂಗೋತ್ರಿಯಿಂದ ಮುಗಿಸ್ಕೊಂಡು ವೋಟ್ ಆಫ್ ಥ್ಯಾಂಕ್ಸ್ ಆಗಿ ನಾನು ಮಂಗಳೂರು ರೀಚ್ ಆಗೋ ಮೊದಲು ಮೀಡಿಯಾದಲ್ಲಿ ಬಂದಿರ್ತದೆ. ಸೊ ಐ ರಿಯಲಿ ಅಪ್ರಿಷಿಯೇಟ್ ದಟ್. ಆಸಿಫ್ ಅವರು ಬಂದು ಒಂದು ಹೂವನ್ನು ತಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಹೆಸರನ್ನು ನಾನು ಹೇಳಲೇಬೇಕು. ನನ್ನ ಪರಿಚಯವನ್ನು ಮಾಡುವಾಗ ನನಗೆ ಮೋಸ್ಟ್ ಎಲರ್ಜಿ ಅಂದರೆ ನನ್ನ ಪರಿಚಯ ಎಷ್ಟು ಹೇಳ್ತಾರಪ್ಪ ಅಂತ. ಆದರೆ ಇವತ್ತು ಒಂದು ತುಳುವಲ್ಲಿ ಹೇಳಿದರು, ಪುನಃ ಅವರದ್ದೇ ಆದ ಒಂದು ಕವನವನ್ನು ಹೇಳಿದರು, ಪುನಃ ಒಂದು ಪರಿಚಯವನ್ನು ಹೇಳಿದರು. ಅಷ್ಟೊಂದು ಚಂದವಾಗಿ ಅದನ್ನು ಹೇಳುವಾಗ ನಾನು ಕೇಳಲಿಕ್ಕೆ ಖುಷಿ ಆಯಿತು. ಸೊ ಜಯಶ್ರೀ ಮೇಡಮ್ ಅವರಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೇನೆ. ಇದು ಸ್ಪೆಷಲ್. JCI ಮಂಗಳ ಗಂಗೋತ್ರಿ ಕೋಣಾಜೆ ವಲಯ ಅಧ್ಯಕ್ಷರ ಅಧಿಕೃತ ಭೇಟಿ ಮತ್ತು ಸೆಲ್ಯೂಟ್ ಟು ದ ಕ್ಕೆ ಆಗಮಿಸಿದ್ದಾರೆ ನಮ್ಮ ನೆಚ್ಚಿನ ವಲಯ ಅಧ್ಯಕ್ಷರು JC ಸೌಜನ್ಯ ಹೆಗ್ಡೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ವಲಯದ ಉಪಾಧ್ಯಕ್ಷರು JC ಶರತ್ ಕುಮಾರ್ ಹಾಗೂ ವಲಯಾಧ್ಯಕ್ಷರ ಆಪ್ತ ಕಾರ್ಯದರ್ಶಿ ದೀಪಕ್ ಗಂಗೊಳ್ಳಿ ಇವರು ಆಗಮಿಸಿ ನಮ್ಮ ವಲಯದಲ್ಲಿ ಮಾಡಿದಂಥ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಶ್ಲಾಘಿಸಿದ್ದಾರೆ. ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವಲಯ ಮಂಡಳಿಯ ಸದಸ್ಯರಾದ JC ಭಾಷಾ ಸಾಂಬಾರ್ ತೋಟ ಇವರು ನಮ್ಮ ಜೊತೆ ನಮ್ಮ ವಲಯದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದು ನಮಗೆ ಕ್ಲಪ್ತ ಕಾಲಕ್ಕೆ ಸಲಹೆ ಸೂಚನೆಗಳನ್ನು ನೀಡುತ್ತಾ ನಮ್ಮ ಈ ವಲಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲಿಕ್ಕೆ ಕಾರಣರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದ ಯಶಸ್ಸಿನ ಒಂದು ಶ್ರೇಯಸ್ಸು ಸಲ್ಲಬೇಕಾಗುವುದು ನಮಗೆ ಗೌರವ ಸಲಹೆಗಾರರಾದ JC ರವೀಂದ್ರ ರಾಯ್ ಹರೇಕಳ ಮತ್ತು ಆನಂದ್ ಕೆ ಸರ್ ಇವರಿಗೆ. ಇವರು ನಮ್ಮ JCI ಮಂಗಳ ಗಂಗೋತ್ರಿಯ ಎಲ್ಲ ಕಾರ್ಯಕಾರಿಣಿ ಸಭೆಗಳಲ್ಲಿ ಭಾಗವಹಿಸಿ ನಮಗೆ ಸರಿಯಾದ ಮಾಹಿತಿ ಮಾರ್ಗದರ್ಶನ ನೀಡುತ್ತಾ ಬಂದಿದ್ದಾರೆ. ನಾವು ಇವತ್ತು ಈ ಇಡೀ ವರ್ಷವನ್ನು ಬಹಳ ಯಶಸ್ವಿಯಾಗಿ ಪೂರೈಸಿದ್ದೇವೆ. ಅವರಿಗೆ ಅದಕ್ಕಾಗಿ ಇವರನ್ನು ವಂದಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಹಾಗೂ ಈ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕಂತ ಹೇಳಿದರೆ ನಮ್ಮ ಪೂರ್ವಾಧ್ಯಕ್ಷರು JC ಪವಿತ್ರ ಗಣೇಶ್ ಇವರು ನಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಅದೇ ರೀತಿ ನಮ್ಮ ಸ್ಥಾಪಕಾಧ್ಯಕ್ಷರು JC ತ್ಯಾಗಂ ಹರೇಕಳ ಇವರು ನಮ್ಮ ಈ ಘಟಕವನ್ನು ಯಶಸ್ವಿಯತ್ತ ಮುನ್ನಡೆಸುವಲ್ಲಿ ಅಧ್ಯಕ್ಷರಿಗೆ ಹಾಗೂ ನಮ್ಮೆಲ್ಲರ ಸದಸ್ಯರಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಅವರಿಗೆ ನಮ್ಮ JCI ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ನಿರ್ದೇಶಕರಾದ ನಾಡಿನ ಸಾಧನಶ್ರೀ ಪ್ರಶಸ್ತಿಯ ಪುರಸ್ಕೃತರು ಆಗಲಿರುವ JC ಲವಿನಾದಾಂತಿ ಇವರು ನಮ್ಮ ಜೊತೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮವು ನಮ್ಮ ಮಾಧ್ಯಮ ಮಿತ್ರರಿಂದ ನಮ್ಮ ಈ ಯಾವುದೇ ಎಲ್ಲ ಕಾರ್ಯಚಟುವಟಿಕೆಗಳು ಸಮಾಜಮುಖಿ ನಡೆಯುವಂತಹ ಕಾರ್ಯಚಟುವಟಿಕೆಗಳು ಇತರರಿಗೂ ಮಾರ್ಗದರ್ಶಿಯಾಗಿ ಇತರರು ಈ ಕಾರ್ಯಗಳನ್ನು ಮಾಡುವಂತಾಗಿದ್ದಾರೆ. ಅವರಿಗೆ ಮಾಧ್ಯಮ ಮಿತ್ರರಿಗೆ ನಮ್ಮ ಅಧ್ಯಕ್ಷರು ಹಾಗೂ JCI ಮಂಗಳ ಗಂಗೋತ್ರಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇವತ್ತಿನ ಸೆಲ್ಯೂಟ್ ಟು ಸೈಲೆಂಟ್ ವರ್ಕರ್ ಇದರಲ್ಲಿ ರಕ್ತನಿಧಿಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳನ್ನು ನಾವು ಗುರುತಿಸಿ ಗೌರವಿಸಿದ್ದೇವೆ. ನಮ್ಮ ಪ್ರೀತಿಯ ಒಂದು ಅಭಿನಂದನೆಯನ್ನು ಸ್ವೀಕರಿಸಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ಯೋಗ ಸಾಧನೆಯಲ್ಲಿ ಮಾಡಿದಂಥ ಮಗುವನ್ನು ನಾವು ಗುರುತಿಸಿದ್ದೇವೆ. ನಮ್ಮ ಪ್ರೀತಿಯ ಒಂದು ಸನ್ಮಾನವನ್ನು ಸ್ವೀಕರಿಸಿದ್ದೀರಿ. ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ ಮತ್ತು ನಮ್ಮ ಜೊತೆ ಹಾಜರಿದ್ದಾರೆ ತೊಕ್ಕೊಟ್ಟು ಸ್ಟಾರ್ನ ಕಾರ್ಯದರ್ಶಿ, ತಮಗೂ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಹಾಗೂ ನಮ್ಮ ಈ ಸರ್ತಿಯ ಸರ್ ಹೇಳಿದ್ರು ಕೊನೆಯ ಕಾರ್ಯಕ್ರಮ ನಮ್ಮ ಈ ವರ್ಷದ ಈ ಅಧಿಕೃತವಾದ ಈ ಬರುವ ವರ್ಷ ಇಲೆಕ್ಷನ್ ಆಗ್ತದೆ, ಹೊಸತು JCI ಹೊಸದ ರಚನೆ ಆಗ್ತದೆ. ಅದರಲ್ಲಿ ಈ 2021ನೇ ಸಾಲಿನಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆಗಿದ್ದಂಥ ಎಲ್ಲ ಪೂರ್ವಾಧ್ಯಕ್ಷರನ್ನು ಸ್ಮರಿಸುತ್ತಾ, ಅದೇ ರೀತಿ ಎಲ್ಲ ಗೌರವ ಸಲಹೆಗಾರರು, ಅದೇ ರೀತಿ ಎಲ್ಲ ಕ್ರಿಯಾಶೀಲ ಸದಸ್ಯರನ್ನು ಗೌರವಿಸ್ತಾ ಅವರ ಎಲ್ಲ ಪ್ರೋತ್ಸಾಹ ಹಾಗೂ ಎಲ್ಲ ಮಾರ್ಗದರ್ಶನಕ್ಕೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು.
ಈ ಕಾರ್ಯಕ್ರಮವನ್ನು ನಾವು ಪ್ರತಿಯೊಂದು ಕಾರ್ಯಕ್ರಮ ನಡೆಸಲಿಕ್ಕಿದ್ದೇವೆ. ನಮ್ಮ JC ನಿಕಟಪೂರ್ವ ಕಾರ್ಯದರ್ಶಿಯಾದಂತಹ JC ಕಮಲಾಕ್ಷ ಶೆಟ್ಟಿಗಾರ್ ಸರ್, ನಾವು ಯಾವತ್ತೂ ಕರೆ ಮಾಡುವಾಗ ಅವರ ಇದನ್ನು ನಮಗೆ ಬಿಟ್ಟುಕೊಟ್ಟು ನಮ್ಮ ಎಲ್ಲ ಕಾರ್ಯಕ್ರಮಗಳ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಅವರಿಗೆ ನಮ್ಮ JCI ಮಂಗಳ ಗಂಗೋತ್ರಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು.